ಮುಖದ ಬಗೆ ಗಣಪಗೆ ಪರದೊಳು ಪರಜು ಪಜಾಂಗುಜದರಿಗೆ ಹೊರುಜದಿ ಮಗುದರ ಹೊರೆವಗೆ ಉರಗ ಭೂಷಣನ ಕುಮಾರ ಗಜವದರನ ಕರಣಗಮಲಗ ಆರತಿ ಎತ್ತಿರೆ ಆರತಿಗೆ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಶ್ರೀ ವನಿತೆಯರದನೆ ವಿಮಲ ರಾಜೀವ ಪೀಠನ ಪಿತನೇ ಜಗಗತಿ ಪಾವನನೆ ಸನಕಾತಿದ ಜನನಿಕರ ಸಾತಾರ ಶ್ರವಣ ಸುತ ವಿನೂತನ ಕಥನ ಕಾರಣ ಕಾವುದಾನದ ಜನವ ಗದುಗಿನ ವೀರ ನಾರಾಯಣ ಜನನಿ ಅಜ್ಞೆಯಲ್ಲಿ ಮಾಲಿನಿಯೂ ಜನನಿಯ ಜಯಲಿ ಮಾಲಿನಿಯು ವರತನು ಜಪೆ ಜಯಲಿ ಕಾಮಿನಿಯು ವರತನು ಜಪೆ ಜಯಲಿ ಕಾಮಿನಿಯು ಕನಕ ಗರ್ಭನ ತಪವನು ಕೈವೆ ನೆನುತ್ತಲಿ ಕನಕ ಗರ್ಭನ ತಪವನು ಕೈವೆ ನೆನುತ್ತಲಿ ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ಜನನಿಯ ಜಯಲಿ ಮಾಲಿನಿಯು ವರತನು ಜಾಪೆ ಜಯಲಿ ಕಾಮಿನಿಯು ಬ್ರಹ್ಮನ ಪುತ್ರರಾದಂತಹ ಮರೀಚಿ ಬ್ರಹ್ಮರು ಆ ಮರೀಚಿ ಬ್ರಹ್ಮರ ಪುತ್ರ ಕಶ್ಯಪ ಬ್ರಹ್ಮರು. ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರಲ್ಲಿ ದ್ವಿತೀಯ ಮಗಳ ಜನಿಸಿದವಳು ನಾನು. ಮಾಲಿನಿ ಎಂಬುದಾಗಿ ನನ್ನ ಹೆಸರು. ದಕ್ಷ ಪ್ರಜಾಪತಿಯ 13 ಮಕ್ಕಳನ್ನು ಕಶ್ಯಪ ಬ್ರಹ್ಮರಿಗೆ ವಿವಾಹ ಮಾಡಿಕೊಟ್ಟದ್ದು. ಅಲ್ಲಿ ಹುಟ್ಟಿದವರು ಆ 13 ಮಂದಿಗಳಲ್ಲಿ ಅದಿತಿ ದಿತಿ ಹೀಗೆ ಆದಿತಿಯ ಮಕ್ಕಳು ಆದಿತ್ಯರು ಸುರರು, ದ್ವಿತೀಯ ಮಕ್ಕಳು ದೈತ್ಯರು, ಹಾಗೆ ದಾನವರು, ಗರುಡರು, ಉರಗರು, ಹೀಗೆ ಎಲ್ಲ ಒಂದೊಂದು ವರ್ಗದವರು ಆ ಕಾಲಕ್ಕೆ ಹುಟ್ಟಿಕೊಂಡದ್ದು. ಆರಂಭದಿಂದಲೂ ಸುರರಾದಂಥ ಆ ಅದಿತಿಯ ಮಕ್ಕಳಿಗೂ
ನಮಗೂ ಬದ್ಧ ವೈರ ದಾಯಾದಿಯಾಗಿ ಏರ್ಪಟ್ಟದ್ದು. ಯಾವಾಗ ಸಮುದ್ರ ಮಥನ ಕಾಲದಲ್ಲಿ ಸಿಕ್ಕಿದಂಥ ಎಲ್ಲ ಸಂಪತ್ತುಗಳು ಯಾವಾಗ ಸುರರ ಪಾಲಾಯಿತೋ, ಯಥಾರ್ಥವಾಗಿ ನ್ಯಾಯಯುತವಾಗಿ ಸರಿಯಾದ ರೀತಿಯಲ್ಲಿ ವಿಭಾಗ ಆಗಬೇಕಾಗಿತ್ತದು. ಅದು ಆಗದೇ ಇದ್ದ ಕಾಲಕ್ಕೆ ಅದನ್ನು ಪಡೆಯಬೇಕೆನ್ನುವಂಥ ಹಂಬಲ ನಮ್ಮಲ್ಲಿ ಹುಟ್ಟಿಕೊಂಡದ್ದು. ಈ ಹಂಬಲ ಹುಟ್ಟಿಕೊಂಡ ಕಾರಣದಿಂದ ನಾವು ದೈತ್ಯರು ಹೇಳಿ ಕೇಳಿ ನಮ್ಮನ್ನು ಹೇಳುವುದು ಸ್ವಾರ್ಥಿಗಳು. ಹೇಳಿಯಪ್ಪ, ಒಬ್ಬಾತ ಸತತವಾದಂಥ ಶ್ರಮ ಸಾಧನೆ ಇದರ ಮೂಲಕವಾಗಿಯೇ ಉನ್ನತಿಗೆ ಏರಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ಇರಿಸಿಕೊಂಡವರು ನಾವು. ಈ ಕಾರಣದಿಂದ ಮೂರು ಲೋಕಗಳನ್ನು ಜಯಿಸಿಕ್ಕೆ ಆಗ್ತದಾ ಎನ್ನುವುದಾಗಿ ನೋಡಬೇಕು. ಇದು ದೈತ್ಯರ ನಿಲುವು. ಈ ಕಾರಣದಿಂದ ನಮ್ಮಮ್ಮನಾದಂಥ ದಿತಿದೇವಿ ತನ್ನ ಮಕ್ಕಳನ್ನೆಲ್ಲ ದೇವಲೋಕಕ್ಕೆ ಕಳುಹಿಸುವುದು. ದೇವಲೋಕವನ್ನು ಗೆದ್ದು ಬನ್ನಿ ಮಕ್ಕಳೇ, ದೇವಲೋಕ ನಮ್ಮ ಪಾಲಿಗೆ ಒದಗಬೇಕಾದ್ದು ನ್ಯಾಯಯುತವಾಗಿ. ಯಾಕಂದ್ರೆ ಹಿರಿಯ ಪಾಲು ನಾವು ದ್ವಿತೀಯ ಮಕ್ಕಳು, ಆ ನಂತರ ಅದ್ವಿತೀಯ ಮಕ್ಕಳು. ಈ ಕಾರಣದಿಂದ ದೇವಲೋಕ ನಮಗೆ ಸಿಗಬೇಕು. ಆದ್ರೆ ಏನು ಮಾಡೋಣ, ದೇವಲೋಕವನ್ನು ಗೆದ್ದೇನೋ ಬರ್ತಾರೆ, ಆ ಬಳಿಕ ಒಬ್ಬರಿಗೂ ಉಳಿಗಾಲ ಇಲ್ಲ. ಹುಟ್ಟಿದಂಥ ಮಕ್ಕಳೆಲ್ಲ ಸಾಯುವುದೇ ಅಂತ ಒಂದಲ್ಲ ಒಂದು ಕಾರಣದಿಂದ, ಬಹುಶಃ ಇಂದಿನ ಶಾಪಗ್ರಸ್ತರಾಗಿದ್ದಾರೋ ಏನೋ, ಅಂತೂ ಸಾವು ಸಂಭವಿಸ್ತಾ ಇರ್ತದೆ. ಈ ಕಾರಣಕ್ಕಾಗಿ ದೈತ್ಯಕುಲದ ಅಳಿವಿನ ಹಂತಕ್ಕೆ ಬಂದು ತಲುಪಿದಂಥ ಸಮಯ ಇದು. ಈ ಕಾಲಕ್ಕೆ ನಮ್ಮಮ್ಮನಾದಂಥ ದಿತಿ ನನ್ನನ್ನು ಕರೆದು ಕೇಳಿ ಹೇಳಿದ್ದು, ಮಗಳೇ, ದೈತ್ಯಕುಲವು ವಿನಾಶದ ಅಂಚಿನಲ್ಲಿದೆ. ಈ ದೈತ್ಯಕುಲವನ್ನು ಉದ್ಧರಿಸಿ ಬೆಳಗಿಸಬೇಕಾದವಳು ನೀನು. ನ್ಯಾಯಯುತವಾಗಿ ಸ್ವರ್ಗ ನಮಗೆ ಸಿಗಬೇಕು. ಆದ್ರೆ ಏನು ಮಾಡೋಣ, ಅದೀಗ ಅನ್ಯಾಯವಾಗಿ ಅವರ ಪಾಲಾಗಿದೆ. ಅದನ್ನು ಪಡೆಯುವಂತ ಉದ್ದೇಶದಿಂದ ನೀನು ಮಕ್ಕಳನ್ನು ಹಡೆಯಬೇಕು. ಆ ಮಕ್ಕಳು ಪರಾಕ್ರಮಿಗಳಾಗಬೇಕು. ಮುಂದೊಂದು ದಿನ ದೇವಲೋಕಕ್ಕೆ ದಾಳಿ ಮಾಡಿ ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕು. ಇದು ನನ್ನ ಅಮ್ಮನ ನಿಲುವು. ಈ ಕಾರಣಕ್ಕಾಗಿಯೇ ಅಮ್ಮ ನನ್ನನ್ನು ಕರೆದು ಹೇಳಿದ್ದು. ಹಾಗಿದ್ರೆ ಇದನ್ನು ಪಡೆಯುವುದು ಹೇಗೆ? ಪಡೆಯುವುದು ಹೇಗೆ ಅಂತ ಹೇಳಿದರೆ, ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸಿ ಬ್ರಹ್ಮದೇವನಿಂದ ವರವನ್ನ ಪಡೆದು ಆ ಮೂಲಕ ಇಂಥ ದೈತ್ಯ ದಾನವ ಕುಲವನ್ನು ವೃದ್ಧಿಸಬೇಕು, ಅಭಿವೃದ್ಧಿಗೊಳಿಸಬೇಕು. ಇದು ಅಮ್ಮನ ನಿಲುವು. ಈ ಕಾರಣಕ್ಕಾಗಿ ಜನನಿ ಆಜ್ಞೆಯಲ್ಲಿ ನಾನು ಬಂದು ನಿಂತದ್ದಿಲ್ಲಿ. ಸುಂದರವಾದ ಪ್ರಕೃತಿಯಿಂದ ಒಡಗೂಡಿದಂತಹ ಪರಿಸರ, ಕನಕಗರ್ಭನ ತಪವನ್ನು ಮಾಡಬೇಕಾದ್ದು. ತಪವನ್ನು ಮಾಡುವುದು ಅಂತ ಹೇಳಿದರೆ ಹೇಗೆ? ತಪಸ್ಸನ್ನು ಆಚರಿಸಲು ಯೋಗ್ಯ ಪರಿಸರ ಬೇಕು, ನಿಶ್ಶಬ್ದವಾದಂಥ ಒಳ್ಳೆಯ ವಾತಾವರಣದಲ್ಲಿ ಇರಬೇಕು, ಏಕಾಗ್ರತೆ ಬೇಕು. ಇದೆಲ್ಲವೂ ತಪಸ್ಸಿಗೆ ಬೇಕಾಗುತ್ತದೆ. ತಪಸ್ಸಿಗೆ ಮಧ್ಯೆ ಭಂಗ ಆಯಿತು ಅಂತೇಳಿ ಆದರೆ ಪುನಃ ಮತ್ತೆ ಮೊದಲಿಂದಲೇ ತಪಸ್ಸಿಗೆ ಶುರು ಮಾಡಬೇಕಾಗುತ್ತದೆ. ದೀರ್ಘಕಾಲದ ತಪಸ್ಸು ಆಗಿರಬೇಕದು. ದೀರ್ಘಕಾಲದ ತಪಸ್ಸಲ್ಲದೆ ಬ್ರಹ್ಮದೇವನು ಒಲಿಯುವುದೂ ಇಲ್ಲ. ತಪಸ್ಸು ಅಂತ ಹೇಳಿದರೆ ಆ ತಪಸ್ಸಿನಲ್ಲಿ ದೈಹಿಕವಾದಂಥ ಶ್ರಮವನ್ನೆಲ್ಲ ಮರೆತು ಹಸಿವು, ನಿದ್ರೆ ಇತ್ಯಾದಿಗಳನ್ನು ತೊರೆದು ಏಕಾಗ್ರತೆಯಿಂದ ತಪಸ್ಸನ್ನು ಮಾಡಿದರೆ ಕೊನೆಗೊಂದು ದಿವಸ ಬ್ರಹ್ಮದೇವ ಒಲಿತಾನೆ. ಇದು ನಾವು ನಮ್ಮ ದೈತ್ಯ ಕುಲದಲ್ಲಿ ಪಾಠದಿಂದ ಕಲಿತವರು. ಹಾಗಿರುವಾಗ ಅಂತ ಪರಿಸರ ಆಗಬೇಕು, ಅಂತ ವಾತಾವರಣ ಆಗಬೇಕು. ಕನಕ ಗರ್ಭನ ಕುರಿತು ತಪಸ್ಸನ್ನು ಆಚರಿಸುವಂಥದ್ದು. ಆದರೆ ಬಂದು ನಿಂತದ್ದು ಹೌದು. ತಪಸ್ಸು ಹೇಳಿ ಕೇಳಿ ಪುರುಷರಿಗೆ ಯೋಗ್ಯವಾದದ್ದು. ಮಹಿಳೆಯಾದ ನಾನು ಈ ತಪಸ್ಸನ್ನು ಆಚರಿಸಲು ಸಾಧ್ಯವೇ? ಅಥವಾ ಮಹಿಳೆಯಾದ ನಾನು ದೈತ್ಯಕುಲ ಸಾಮ್ರಾಜ್ಯವನ್ನು ಉದ್ಧರಿಸಿ ಆ ಮೂಲಕ ಸ್ವರ್ಗಲೋಕವನ್ನು ಪಡೆಯುವುದು ಸಾಧ್ಯವೇ ಎಂದು ಯೋಚಿಸಿದಾಗ ನನಗೆ ಎದುರಾಗುವ ಸಮಸ್ಯೆ ಈಗ ಇಲ್ಲಿ ಏನು ಅಂತ ಹೇಳಿದರೆ, ನಾನು ರೂಪವತಿ, ಯೌವನವತಿ. ಯೌವನ ಉಂಟಲ್ಲ, ಚಲುವಿಗೆ ಯೌವನದಿಂದ
ಯಾವ ರೂಪದಲ್ಲೇ ಇರಲಿ, ಆ, ಸ್ವಲ್ಪ ರೂಪಿಯೇ ಆಗಿರಲಿ, ಆ, ಆದರೆ ಯೌವನಕ್ಕೆ ಬಂದ ತಕ್ಷಣವೇ ಹ್ಮ್, ಪ್ರಾಯಪ್ರಬುದ್ಧಳಾದಾಗ ಆ, ಆಕೆಯಲ್ಲಿ ಸೌಂದರ್ಯ ಕಂಗೊಳಿಸ್ತದೆ. ಹೌದು. ಎಂತಹ ಕುರೂಪಿಯಾದರೂ ಸುರೂಪಿಯಾಗಿ ಒಳ್ಳೆಯ ರೂಪವನ್ನು ಪಡೆದು ಆಕೆ ನಿಲ್ತಾಳೆ. ನಾನು ಹಾಗೆ ಈ ಕಾಲಕ್ಕೆ ಯೌವನವತಿಯಾಗಿದ್ದೇನೆ, ಪ್ರಾಯಪ್ರಬುದ್ಧಳಾಗಿದ್ದೇನೆ. ಪ್ರಬುದ್ಧಳಾದಂಥ ನನ್ನ ಈ ಯೌವನವನ್ನು ನೋಡಿದರೆ ಆ, ಯಾರಾದರೂ ಮೋಹಿಸದೆ ಉಳಿದಾರ? ಆಹಾ, ಅದು ಹೇಳಿ ಕೇಳಿ ಕಾಡಿನಲ್ಲಿ ಒಬ್ಬಂಟಿಯಾಗಿ ಆ, ತಪಸ್ಸನ್ನು ಆಚರಿಸಬೇಕು. ಆ, ಈ ಕಾಲಕ್ಕೆ ಹ್ಮ್, ಇಳೆಯ ಕಾಮುಕರು ಒಂದು ವೇಳೆ ಕಂಡುಬಿಟ್ರೆ ನನ್ನನ್ನು ಮೋಹಿಸದೆ ಬಿಡಲಾರರು. ಮೋಹಿಸುವುದು ಮಾತ್ರ ಅಲ್ಲ, ತೊಂದರೆಗಳನ್ನು ಉಪದ್ರವನ್ನು ಕೊಟ್ಟಾರು ನನಗೆ. ಆ, ಹಾಗಿದ್ರೆ ಹ್ಮ್, ಏನು ಮಾಡೋಣ? ಕೇವಲ ಇಳೆಯ ಕಾಮುಕರು ಅಂತಲ್ಲ, ಈ ಕಾಲಕ್ಕೆ ಆ, ಇನ್ನೂ ಒಂದು ನಾನು ಯೋಚನೆಯನ್ನು ಮಾಡಬೇಕಾಗ್ತದೆ. ಆ, ನಮ್ಮ ಹಗೆಗಳಾದಂಥ ದೇವತೆಗಳು ಹ್ಮ್, ಅವರು ಆ, ರಾಕ್ಷಸರನ್ನು ಆ, ಬೇರೆ ಬೇರೆ ರೂಪದಿಂದ ಮೋಸದಿಂದಲೇ ವಂಚಿಸುತ್ತಾ ಬಂದದ್ದು ಇದುವರೆಗೂ. ಆ, ಸೋತರು, ಮತ್ತೆ ಮತ್ತೆ ಪಲಾಯನವಾದವನ್ನು ಮಾಡಿದರು. ಆ. ಆ ಬಳಿಕ ತ್ರಿಮೂರ್ತಿಗಳ ಕೃಪೆಯಿಂದ ಮೇಲೆದ್ದು ಬಂದು ಹೌದು. ಮತ್ತೆ ಎಲ್ಲರನ್ನು ವಧಿಸ್ತಾ ಬಂದವರು. ಆ. ಅಂತಹ ದೇವತೆಗಳಿಗೆ ನಮ್ಮಲ್ಲಿ ಬಹಳಷ್ಟು ಹಗೆ ಉಂಟು. ನಾನು ಎಲ್ಲಿಯಾದರೂ ಈ ತಪಸ್ಸನ್ನು ಆಚರಿಸುವಂತಹ ವಿಷಯವನ್ನು ತಿಳಿದಂಥ ದೇವೇಂದ್ರ ದೇವತೆಗಳನ್ನ ಕಳುಹಿಸಿ ಆ, ಮೋಸ ಮಾಡಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ, ಏನು ಮಾಡೋಣ? ಆ, ಇದೆಲ್ಲವನ್ನು ಯೋಚಿಸಿದಾಗ ಆ, ಇದು ನನ್ನಿಂದ ಸಾಧ್ಯವೇ? ಆ, ಒಂದುಂಟು, ಏನು? ರೂಪವನ್ನು ಬದಲಾಯಿಸಿ ಹೌದು. ತಪಸ್ಸನ್ನು ಆಚರಿಸಿದರೆ ಹೇಗೆ? ಆ, ಹೌದು. ಹಾಗೆ ನಾನು ಯೋಚಿಸುವುದು, ಯಾವ ರೂಪ? ಯಾವ ರೂಪ? ಸುರರೆಮ್ಮ ಭಾಗ್ಯಗಳಾಗಿ ಹಾರುವು ನಿಜವಾಗಿದ್ದರೆ ತಮಗೆ ವಿಘ್ನವಾದಯ್ಯದಿಹರು ಮರೆತಿನ ನಿಜವನ್ನು ತರಿಸಿ ಮೋಹಿಸಿ ರೂಪ ಮರೆತಿನ ನಿಜವನ್ನು ತರಿಸಿ ಮಹಿಷಿ ರೂಪ ವಿರಚಿ ಬೇದಪವೆಂದು ತರಳಿ ಯೋಚಿಸಿದಳು ಜನನಿ ಯಾಕೆಯಲ್ಲಿ ಪಾಲಿನಿಯೂ ಒಂದೆಡೆಯಲ್ಲಿ ಇಳೆಯ ಕಾಮುಕರು, ಆ, ಇನ್ನೊಂದೆಡೆಯಲ್ಲಿ ಸ್ವರ್ಗಲೋಕದ ದೇವತೆಗಳು. ಆ, ಎರಡೂ ವರ್ಗದವರಿಂದಲೂ ತಪ್ಪಿಸಿಕೊಂಡು ತಪಸ್ಸನ್ನು ಆಚರಿಸುವುದು ಹೇಗೆ ಎಂಬುದಾಗಿ ಯೋಚಿಸಿದಾಗ ಆ, ಮನಸ್ಸಿಗೆ ಬರುವುದು ರೂಪಾಂತರವನ್ನು ಧರಿಸಿದರೆ ಹೇಗೆ ಅಂತೇಳಿ. ರೂಪಾಂತರವನ್ನು ಧರಿಸುವುದು ನಮಗೇನು ಕಷ್ಟ ಅಲ್ಲ. ರಾಕ್ಷಸರ ನೃತ್ಯ ಕುಲಕ್ಕೆ ಸೇರಿದಂಥ ನಾವು ಆ, ಅಡಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವರು. ಆ, ಹಾಗಾಗಿ ರೂಪವನ್ನು ಮರೆಸಿ ಬೇರೊಂದು ರೂಪವನ್ನು ಧರಿಸುವುದು ನಮಗೇನು ಕಷ್ಟದ ಕೆಲಸ ಅಲ್ಲ. ಆ, ಇರುವುದಲ್ಲ. ಈಗ ಯಾವ ರೂಪವನ್ನು ಧರಿಸಿದರೆ ಸೂಕ್ತ ಅಂತ ಹೇಳಿ ನಾನು ಯೋಚಿಸುವ. ಯಾವ ರೂಪ ಆದೀತು? ಯಾವ ರೂಪ? ಜಿಂಕೆಯ ರೂಪವನ್ನು ತಾಳಿದರೆ ಆದೀತೋ? ಆದೀತೋ? ನೋಡುವುದಕ್ಕೆ ಜಿಂಕೆ ಬಹಳ ಸೌಂದರ್ಯದ ಪ್ರಾಣಿ, ಹೌದು. ಸಾಧು ಪ್ರಾಣಿ. ಹ್ಮ್, ಸಾಧು ಪ್ರಾಣಿಯಾದ ಜಿಂಕೆಯ ರೂಪವನ್ನು ಧರಿಸಿ ನಾನು ತಪಸ್ಸನ್ನು ಆಚರಿಸಿದೆ ಎಂದಾದರೆ ಆ, ಹೇಳಿ ಕೇಳಿ ವನ ಪ್ರದೇಶ, ಹೌದು. ದೊಡ್ಡ ಗಾತ್ರದ ಹುಲಿಗಳು, ಆ, ಸಿಂಹಗಳು ಎಲ್ಲವೂ ಇದೆ ಇಲ್ಲಿ. ಹೌದು. ಅವುಗಳು ಜಿಂಕೆಯನ್ನು ಹಿಡಿಯದೆ ಬಿಡುತ್ತವೋ? ಮತ್ತೆ? ಅದು ದೇಹಕ್ಕೆ ಅಪಾಯವೇ. ಹ್ಮ್, ಹಾಗಿದ್ರೆ ಹ್ಮ್, ಓ, ಅಲ್ಲಿ ಕಾಣ್ತಾ ಉಂಟು ಉರಗಗಳು. ಆ, ಉರಗಗಳಾದೀತೋ? ಆ, ಉರಗದ ರೂಪವನ್ನು ಧರಿಸಿದರೆ ಹೇಗೆ ಅಂತೇಳಿ ಯೋಚನೆ ಮಾಡಿದರೆ ಗರುಡನ ಭಯ. ಅದು ಗರುಡನ ಭಯ ಉಂಟು. ಹೌದು. ಹಾಗಾಗಿ ಅದು ಆಗಲಿಕ್ಕಿಲ್ಲ. ಆ, ಹಾ 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 ಏನು? ಏನದು ದೂರದಲ್ಲಿ ಕಾಣ್ತಾ ಇರುವಂಥದ್ದು? ಏನು? ಒಂದಷ್ಟು ಮಹಿಷಿಗಳು ಈ ಕಡೆ ಬರ್ತಾ ಉಂಟು. ಹೌದು. ಮಹಿಷಿಗಳ ರೂಪ ಆದೀತು ಅಂತ ಕಾಣುತ್ತದೆ. ಆದೀತಾ? ಮಹಿಷಿಗಳು ಹಿಂಡು ಹಿಂಡಾಗಿ ಇರುವಂಥದ್ದು. ಆ, ತಕ್ಕ ಮಟ್ಟಿಗೆ ತ್ರಾಣವು ಮಹಿಷಿಗಳಲ್ಲಿ ಉಂಟು. ಆ,
ಪ್ರಾಣಿಗಳು ಬಂದರೂ ಕೂಡ ಅವುಗಳನ್ನು ಎದುರಿಸುವಂಥ ಸಾಮರ್ಥ್ಯ ಮಹಿಷಿಗಳಿಗಿರ್ತದೆ. ಹೌದು. ಮಹಿಷಿಯ ರೂಪವನ್ನು ಧರಿಸಿದರೆ ನಾನು ದ್ವಿತೀಯ ಮಗಳು ಮಾಲಿನಿ ಅಂತ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಇಲ್ಲ. ಆದ ಕಾರಣ ಇದುವೇ ಸರಿಯಾದ ರೂಪ. ಹಾಗಾಗಿ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲಂತಹ ನಾನು ಮಹಿಷಿಯ ರೂಪವನ್ನ ಅಂತು ಆ ಕನಕರ ಗರ್ಭನ ತಪಸ್ಸಿಗೆ ತೊಡಗ್ತಾನೆ. ನೋಡೋಣ. ಎಂದಿನಂತೆ ಅದೆಷ್ಟೋ ವರ್ಷಗಳಿಂದ ಎಂದಿನಂತೆ ನಾನು ತಪೋ ನಿಷ್ಠನಾಗಿ ಈ ಒಣ ತಪ್ಪಲಿನಲ್ಲಿ ಇರುವಂತಹ ಸಂದರ್ಭ ಏನಿದೆ ಆಶ್ಚರ್ಯ, ಏನಿದೆ ಆಶ್ಚರ್ಯ. ಯಾವಾಗಲೂ ಸಮಶೀತೋಷ್ಣದಿಂದ ಇರುವಂತಹ ಈ ಪ್ರದೇಶಗಳು ಪ್ರತಿಯೊಂದು ಜೀವಿಗಳಿಗೂ ಸಂತೋಷವನ್ನು ಹಾಗೂ ಸಮಾಧಾನವನ್ನುಂಟು ಮಾಡುವಂತಹ ಪ್ರದೇಶವಾಗಿತ್ತು. ಈಗ ಪ್ರಕೃತಿಯ ವೈಪರೀತ್ಯ ಬೇರೆಯಾಗಿ ಆಗುತ್ತಾ ಉಂಟಲ್ಲ. ಏಕಾಂತದಲ್ಲಿದ್ದುಕೊಂಡು ತಪಸ್ಸನ್ನಾಚರಿಸಬೇಕೆಂದಿರುವಂತಹ ಸಂದರ್ಭದಲ್ಲಿಯೂ ಏಕಾಗ್ರತೆಯನ್ನು ಉಂಟು ಮಾಡಲು ಸಾಧ್ಯವಾಗುವುದಿಲ್ಲವಲ್ಲ. ಆಗುವುದಿಲ್ಲ. ಎಲ್ಲ ಶರೀರವು ಬಿಸಿ ಬಿಸಿಯಾಗುತ್ತಾ ಉಂಟು. ಪ್ರಕೃತಿಯೇ ವಿಶೇಷವಾದಂತಹ ರೀತಿಯಲ್ಲಿ ಈಗ ಕಾಣುತ್ತಾ ಉಂಟಲ್ಲ. ಕಾರಣವೇನೆಂದು ನೋಡುತ್ತೇನೆ. ಏನಿದು ಕಾಣುತ್ತಾ ಇದ್ದೇನೆ. ಯಾವಾಗಲೂ ಯಾವುದೇ ತಪಸ್ಸನ್ನಾಚರಿಸುವಂತಹ ಒಂದು ವಿಧಿ ಎಂಬುದು ಇದೆ. ತಪಸ್ಸನ್ನು ಆಚರಿಸಲು ಎಲ್ಲರಿಗೂ ಅವಕಾಶವೂ ಇದೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವ ಜೀವರಾಶಿಗೂ ತನ್ನದೇ ಆದಂತಹ ಒಂದು ಸ್ವಾತಂತ್ರ್ಯವು ಭಗವಂತನು ಕೊಟ್ಟಿರುತ್ತಾನೆ. ಆದರೆ ಅದು ವೈಪರೀತ್ಯವಾದಾಗ ಅದು ಈ ಸೃಷ್ಟಿಗೆ ಅನಾಹುತಕ್ಕೆ ಕಾರಣವಾಗುವುದು ಸಹಜ. ಆದುದರಿಂದಾಗಿ ನೋಡುತ್ತಾ ಇರುವಂತಹ ಸನ್ನಿವೇಶವಾದರೂ ಏನು, ಮಾಲಿನಿ ಸುತೆಯ ಮಾಲಿನಿಯು ಈ ವನದಲ್ಲಿ ತನ್ನ ವೇಷವನ್ನು ಮರೆಸಿಕೊಂಡು ಮಹಿಷಿ ರೂಪದಲ್ಲಿ ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಅವಳ ಉದ್ದೇಶ ಯಾವುದರ ಕುರಿತಾಗಿ ಅವಳು ಈ ವನದಲ್ಲಿ ಬಂದು ತಪಸ್ಸನ್ನಾಚರಿಸುತ್ತಿರುವಳು, ಯಾವ ಉದ್ದೇಶಕ್ಕಾಗಿ ಬಂದಿರುವಳು, ಅವಳ ಈ ತಪಸ್ಸಿನ ಉದ್ದೇಶವಾದರೂ ಏನು? ಅವಳ ಗರ್ಭದಲ್ಲಿ ತ್ರಿಮೂರ್ತಿಗಳನ್ನು ಸೋಲಿಸುವಂತಹ ವೀರಮಗನನ್ನು ಪಡೆಯುವಂತಹ ಬಯಕೆಯನ್ನು ಹೊಂದಿದಂತೆ ಕಾಣುತ್ತಾ ಇದೆ. ಆದುದರಿಂದ ಅವಳು ಯಾವ ರೂಪದಲ್ಲಿ
ಈ ತಪಸ್ಸನ್ನು ಮುಂದುವರಿಸುತ್ತಿದ್ದಾಳೆ ಎಂಬುದನ್ನು ಕಂಡಾಗ ಅವಳನ್ನು ಈ ರೀತಿ ಬಿಡಬಾರದು. ಅವಳು ಯಾವ ಉದ್ದೇಶಕ್ಕಾಗಿ ತಪಸ್ಸನ್ನು ಆಚರಿಸುತ್ತಿರುವಳೋ, ಯಾವ ರೀತಿಯಾಗಿ ತಪಸ್ಸನ್ನು ಆಚರಿಸಲು ನಿಷ್ಠಲಾಗಿದ್ದಾಳೋ ಅದೇ ರೂಪ ಮಹಿಷಿಯ ರೂಪದಲ್ಲಿ ಇದ್ದುದರಿಂದಾಗಿ ಅವಳ ಗರ್ಭದಲ್ಲಿ ಹುಟ್ಟಿರುವಂತಹ ಮಗುವು ಮಹಿಷನಾಗಿಯೇ ಹುಟ್ಟಲಿ. ಪೊರೆಯೋ ಎನ್ನನು ಪೊರೆಯೋ ಎನ್ನನು ಎನ್ನುತ್ತ ದೃಢವನ ಇರಿಸಿ ತಪವನು ಗೈಯೋತಿರನು ಸರಸಿಜೋಧವ ಕರುಣದಿಯೋ ಮೈಜೋರಿದನು ಸತಿಗೆ ಪೊರೆಯೋ ಓ ಬ್ರಹ್ಮದೇವ, ಎನ್ನನ್ನೇ ಕುರಿತು ತಪಸ್ಸನ್ನಾಚರಿಸುವಂತ ಈ ಮಾಲಿನಿಯ ಮನಸ್ಸನ್ನು ನೀನು ಅರ್ಥ ಮಾಡಿಕೊಳ್ಳಲಾರದೆ ಹೋದೆಯ? ಬಹಳಷ್ಟು ವರ್ಷಗಳಿಂದ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ಒಲಿದು ಬಾ ತಂದೆ, ಒಲಿದು ಬಾ. ಈ ಮಾಲಿನಿಯ ಉದ್ದೇಶ ಏನುಂಟೋ, ಮನದ ಬಯಕೇನುಂಟೋ ಅದನ್ನು ಈಡೇರಿಸುವುದಕ್ಕಾಗಿ ಒಲಿದು ಬಂದು ನನಗೆ ಅನುಗ್ರಹವನ್ನಿತ್ತು ನನ್ನನ್ನು ಪಡೆಯಲಾರೆ ದೇವ. ನಿನ್ನ ಬರುವಿಕೆಯ ನಿರೀಕ್ಷೆಯಲ್ಲೇ ನಾನಿದ್ದೇನೆ. ಬ್ರಹ್ಮ, ಈ ಮಾಲಿನಿಯ ಮನಸ್ಸಿನ ಉದ್ದೇಶಗಳನ್ನು ಅರಿತುಕೊಂಡು ಯಾವ ಉದ್ದೇಶಕ್ಕಾಗಿ ನಾನು ತಪಸ್ಸನ್ನು ಆಚರಿಸುತ್ತಿದ್ದೇನೋ ಅದನ್ನು ಈಡೇರಿಸುವುದಕ್ಕಾಗಿ ಒಲಿದು ಬಾ ತಂದೆ, ಒಲಿದು ಬಾ. ಏನಿದು ಗಣತರದ ಬಾಬು ಮಾಲಿನಿ ಮಣಿಯೇನಿ ಬಳಲಿಯದಿದ್ದವ ಸಾನೂರಾಗದಿ ಬೇಡು ಮರದಿರ ಬಂದೆ ನಾನಿವೆನೆಂದರೆ ತಂದ ಕಮಲ ಜನು. ಏನಿದು ಗಣತರ ತಪವು ಮಾಲಿನಿ ಮಣಿಯೇನಿ ಬಳಲಿಯದಿದ್ದವು ಏನಿದೆ ಬ್ರಹ್ಮದೇವ, ಒಲಿದು ಬಂದೆಯ ಸ್ವಾಮಿ. ನಮೋ ನಮಃ, ವಂದಿಸಿಕೊಂಡಿದ್ದೇನೆ. ನಿನ್ನ ತಪಸ್ಸಿನ ಪ್ರಭಾವದಿಂದ ಪರಿಸರವೆಲ್ಲ ಬಿಸಿ ಆಗುತ್ತಾ ಉಂಟು. ಹೌದೇ? ಈ ಕಾರಣದಿಂದಾಗಿ ನನಗೆ ಬಾರದೆ ನಿರ್ವಾಹ ಇಲ್ಲ. ಓಹೋ, ನೀನು ಕರೆದಕ್ಕಾಗಿ ನಾನು ಓಡೋಡಿ ಬಂದಿದ್ದೇನೆ. ಧನ್ಯನಾದೆ ತಂದೆ. ಆದ್ರೆ ಒಂದುಂಟು. ಏನು? ನನ್ನನ್ನು ಸಾಮಾನ್ಯರು ಯಾವುದೇ ಉದ್ದೇಶ ಇಲ್ಲದೆ ಕರೆಯುವಂತಿಲ್ವಲ್ಲ. ಹೌದು, ಏನಾದ್ರೂ ಒಂದು ಉದ್ದೇಶನ ಇಟ್ಟುಕೊಂಡೇ ನೀನು ತಪಸ್ಸನ್ನು ಆಚರಿಸಿತ್ತಿ ಎನ್ನುವುದು ಸ್ಪಷ್ಟದಾನೆ. ಹೌದು. ಆದ್ದರಿಂದ ಕೇಳುತ್ತಾ ಇದ್ದೇನೆ, ಏನು ನಿನ್ನ ಮನದ ಬಯಕೆ? ಓ ಪರಮೇಷ್ಠಿ, ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವ ದುರದಿರನಾಗಿಹ ತರಣನ ಬಯಸಿ ದುರಧಿರನಾಗಿಹ ತರಣನ ಬಯಸಿದ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಓ ಕರುಣಸಾಗರ ದೇವನೇ. ಮಾಲಿನಿ, ಎಷ್ಟು ಸಮಯಗಳಾಯಿತು ನಾನು ತಪಸ್ಸನ್ನಾಚರಿಸುತ್ತಾ ಬರುವುದು ಎನ್ನುವುದು ನನಗೆ ಅರಿವಿಲ್ಲ ಪ್ರಭು. ತಪಸ್ಸಿ ಕುಳಿತವರಿಗೆ ಕಾಲ ಕರೆದದೇ ಗೊತ್ತಾಗುವುದಿಲ್ಲ. ಈ ಕಾಲಕ್ಕೆ ನಿದ್ರೆ ಆಹಾರಾದಿಗಳನ್ನೂ ತ್ಯಜಿಸಿ ಕೇವಲ ವಾತಾಹಾರ ಪತ್ರಾಹಾರ ಇತ್ಯಾದಿಗಳಿಂದಲೇ ನೀನು ತಪಸ್ಸು ಆಚರಿಸಿದ್ದು. ದೀರ್ಘವಾದ ತಪಸ್ಸನ್ನು ಆಚರಿಸುತ್ತಾ ಬಂದವಳು ನಾನು. ಹೌದು.
ಈ ಪರಿಸರದಲ್ಲಿ ಏನಾಗಿದೆ, ಆ. ಏನು ಬದಲಾವಣೆ ಆಗಿದೆ ಎನ್ನುವುದನ್ನು ನಾನು ಅರಿಯೇ ಈ ಕಾಲ. ಅದೆಷ್ಟು ಕಾಲವಾಯಿತು ನಿನಗೂ ಗೊತ್ತಿರ್ಲಿಕ್ಕಿಲ್ಲ. ಹೌದು. ಆ, ಆದರೆ ಒಂದು ಆ, ನನ್ನ ತಪಸ್ಸಿಗೆ ಮೆಚ್ಚಿ ಆ, ನನ್ನೆದುರು ಪ್ರತ್ಯಕ್ಷನಾಗಿ ನಿಂತು ಆ. ಮಗಳೇ ಮಾಲಿನಿ ಎಂಬುದಾಗಿ ಕರೆದೆಯಲ್ಲ, ಹೌದು. ಅಪ್ಯಾಯಮಾನವಾಯಿತು ಧ್ವನಿಯನ್ನು ಕೇಳಿ. ಆ, ಇದ್ದಕ್ಕಿದ್ದಂತೆ ಕಣ್ತರೆದು ನೋಡಿದೆ. ಆ, ಆ ನಿನ್ನ ದಿವ್ಯ ರೂಪವನ್ನು ಕಂಡಾಗ ಆ, ಬಹಳಷ್ಟು ಪರಮ ಸಂತೋಷವನ್ನು ನಾನು ಅನುಭವಿಸಿದೆ. ಆ. ನನ್ನ ಉದ್ದೇಶ ಈಡೇರುವಂತಹ ಕಾಲ ಸನ್ನಿಹಿತವಾಯಿತು ಎಂಬುದಾಗಿ ಭಾವಿಸಿದ್ದೇನೆ ಸ್ವಾಮಿ. ಆ. ನನ್ನ ಮನಸ್ಸಿನ ಯಾವ ಉದ್ದೇಶವನ್ನು ಇಟ್ಟುಕೊಂಡು ತಪಸ್ಸನ್ನು ಆಚರಿಸಿದೆಯೋ ತಿಳಿಯದು. ಒಂದು ಪ್ರಧಾನ ಉದ್ದೇಶವನ್ನು ಇರಿಸಿಕೊಂಡೇ ಬಂದಿದ್ದೆ. ಏನಮ್ಮ ಅದು? ದ್ವಿತೀಯ ಮಗಳಾದ ನಾನು ಮಾಲಿನಿ ಆ, ದೈತ್ಯ ಕುಲವನ್ನು ಬೆಳಗಬೇಕೆನ್ನುವುದಾಗಿ ನನ್ನಮ್ಮ ಹೇಳಿದ ಕಾರಣಕ್ಕೆ ಆ, ಆಕೆಯ ಆಜ್ಞೆಯಂತೆ ಆ. ನಿನ್ನನ್ನು ಕುರಿತು ತಪಸ್ಸಿಗೆ ಹೌದು. ತೊಡಗಿದವಳು. ಆ, ದೈತ್ಯ ಕುಲವನ್ನು ಉದ್ಧರಿಸಿ ಆ, 3 ಲೋಕಗಳಲ್ಲಿಯೂ ಆ, ನಮ್ಮ ಆಳ್ವಿಕೆಯನ್ನು ಸ್ಥಾಪಿಸಬೇಕು ಆ, ಎನ್ನುವುದು ನಮ್ಮ ಅಮ್ಮನ ಉದ್ದೇಶ. ಆ, ದೈತ್ಯ ಕುಲವೆಲ್ಲವೂ ನಾಶವಾಗುವ ಕಾಲಕ್ಕೆ ನನ್ನನ್ನು ಕಳುಹಿಸಿದ್ದಮ್ಮ. ಆ, ಹೀಗಾಗಿ ನನ್ನ ಉದ್ದೇಶ ಆ. ಪ್ರಭು ಸ್ಪಷ್ಟ ಮಾತುಗಳಲ್ಲಿ ಹೇಳುತ್ತೇನೆ. ಏನಮ್ಮ ಅದು? ದುರಧೀರನಾದಂಥ ಓರ್ವ ಪುತ್ರನನ್ನ ನಾನು ಪಡೆಯಬೇಕು. ಆ, ಮಾತ್ರವಲ್ಲ, 3 ಲೋಕವನ್ನು ಜಯಿಸುವಂತ ವ್ಯಕ್ತಿ ಆತನಾಗಿರಬೇಕು. ಆ, ಅಂತಹ ದುರಧೀರನಾದ ಪುತ್ರನನ್ನು ಆ. ನನಗೆ ಕರುಣಿಸಿ ಆ. ನನ್ನನ್ನು ಉದ್ಧರಿಸು ತಂದೆ, ಉದ್ಧರಿಸು. ತಥಾಸ್ತು. ಆದ್ರೆ ಒಂದು ಸಮಸ್ಯೆ ಆಯ್ತಲ್ಲ ಮಗಳೇ. ಸಮಸ್ಯೆ? ಹೌದು. ನೀನು ತಪಸ್ಸನ್ನು ಆಚರಿಸುತ್ತಾ ಇರುವಾಗ ವನ ಪ್ರದೇಶ ಎಲ್ಲ ಬಿಸಿಯೇರಿದಂತ ಪರಿಣಾಮವಾಗಿ ಇದೇ ಪ್ರದೇಶದಲ್ಲಿ ತಪಸ್ಸನ್ನು ಆಚರಿಸಿದಂಥ ಸುಪಾರ್ಶ್ವಕ ಎನ್ನುವಂತ ಮಹರ್ಷಿ ಸಿಟ್ಟಿದ ಕ್ರೋಧಗೊಂಡು ನಿನ್ನ ಮೇಲೆ ಶಾಪ ಕೊಟ್ಟಿದ್ದಾನೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗನು ದುರದಿರನೇನೋ ಆಗುತ್ತಾನೆ, ಆದ್ರೆ ಮಹಿಷನಾಗಿರುತ್ತಾನೆ. ಸ್ವಾಮಿ, ಜನನಿ ಎಂಬುದಕ್ಕೆ ಬಂದೆನೋ, ಅಯ್ಯೋ ವಿಧಿಯೇ, ವ್ಯರ್ಥಾಗಿ ಹೋಯ್ತಲ್ಲ. ಜನನಿ ಎಂಬುದಕ್ಕೆ ಬಂದೆನೋ, ಅಯ್ಯೋ ವಿಧಿಯೇ, ವಿನಯದಿಂದ ನಿನ್ನ ಭಜಿಸಿದೆನೋ, ಮುನಿಯ ಶಾಪ ಬಂದೊದಗಿತಲ್ಲ, ಅಯ್ಯೋ ವಿಧಿಯೇ, ಮಹಿಷ ಜನಿಸಲೇನ ಕೈವೆನೋ, ಅಯ್ಯೋ ವಿಧಿಯೇ. ಓ ಬ್ರಹ್ಮದೇವ, ಮಗಳೇ, ನಾನು ತಪಸ್ಸನ್ನಾಚರಿಸುವ ಕಾಲದಲ್ಲಿ ನೀನು ಪ್ರತ್ಯಕ್ಷನಾಗಿ ಹೌದು ನನಗೇನು ತಥಾಸ್ತು ಅಂತ ಹೇಳಿ ಅನುಗ್ರಹಿಸಿದೆ. ಕೇಳಿದ ವರವನ್ನು ಕರುಣಿಸಿದ್ದೇನೆ. ಸಂತೋಷ ಆಯಿತು ನನಗದನ್ನು ಕೇಳಿ. ಆದ್ರೆ ತಕ್ಷಣದಲ್ಲಿ ನೀನಾಡಿದ ಮಾತುಗಳನ್ನ ಕೇಳಿ ನಾನೊಂದು ಮನೋವೇದನೆಗೆ ಒಳಗಾಗಿ ಬಿಟ್ಟೆನಲ್ಲ. ಯಾವುದಮ್ಮ ಅದು? ನೀವೇ ಹೇಳಿದಿರಲ್ಲ, ಸುಪಾರ್ಶಕನೆನ್ನುವಂತ ಮುನಿ ಈ ಭಾಗದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ. ಹೌದು. ಅವನ ಪ್ರಭಾವದಿಂದ ಅವನ ಇಡೀ ಪರಿಸರ ಅವನ ತಪಸ್ಸಿಗೆ ಭಂಗ ಆಯಿತು ಎನ್ನುವ ಕಾರಣಕ್ಕಾಗಿ ಸಿಟ್ಟುಗೊಂಡ. ಹಾಗಿದ್ರೆ ಒಂದು ಪ್ರದೇಶದಲ್ಲಿ ಇನ್ನೊಬ್ಬನು ತಪಸ್ಸನ್ನು ಮಾಡಬಾರದೆ? ನಾನು ಮಾಡಿದ್ದು ಅಪರಾಧವಾಯಿತು ಸ್ವಾಮಿ. ಹೇಗೆ ಅಪರಾಧ ಆಗುತ್ತದೆ? ನೀವು ಯಾವುದೋ ಒಂದು ಉದ್ದೇಶವನ್ನು ಇರಿಸಿಕೊಂಡು ತಪಸ್ಸನ್ನು ಆಚರಿಸಿದ್ದಾನೆ. ಹೌದು. ನಾನು ನನ್ನ ಉದ್ದೇಶವನ್ನು ಇರಿಸಿಕೊಂಡೇ ತಪಸ್ಸನ್ನು ಆಚರಿಸಿದ್ದು. ಹೌದು. ಆದ್ರೆ ಅವನ ತಪಸ್ಸಿಗೆ ಭಂಗ ಆಯಿತು ಅಂತ ಹೇಳುವಾಗ ಈ ಕಾಲಕ್ಕೆ, ಆದ್ರೆ ಅವನಿಗೆ ತಪಸ್ಸಿಗಿಂತಲೂ ಉಗ್ರವಾದ ತಪಸ್ಸು ನನ್ನದ್ದು ಎನ್ನುವುದಾಗಿ ವೇದ್ಯವಾಗುತ್ತದೆ. ಷಡ್ವೈರಿಗಳನ್ನು ನಿಗ್ರಹಿಸಿಕೊಳ್ಬೇಕಂತ ಋಷಿಮುನಿಗಳಿಗೆ ಸಿಟ್ಟು ಬರ್ತದೆ, ಆವೇಶಗೊಳ್ಳುತ್ತಾರೆ ಅಂತ ಆದ್ರೆ ಅದು ನೀನು ಕೇಳಿದಂತ ಪ್ರಶ್ನೆ ಸಹಜವಾದ. ಹೌದು. ಆದ್ರೆ ಅದರ ಬಗ್ಗೆ ನಮಗೆ ನಿಯಂತ್ರಣ ಇಲ್ವಲ್ಲ. ಅಷ್ಟು ವರ್ಷ ತಪಸ್ಸನ್ನು ಆಚರಿಸಿದ ಮುನಿಗೆ ಅದನ್ನು ನಿಯಂತ್ರಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಹೌದು. ಆಗಿರುವಾಗ ಅವ ಶಾಪ ಕೊಟ್ಟದ್ದು ತಪ್ಪು ಅಂತ ಹೇಳುವ ಅಧಿಕಾರ ನಮಗೂ ಇಲ್ಲವಲ್ಲ. ಓಹೋ. ಆದ್ದರಿಂದ ನಿನ್ನ ಹೊಟ್ಟೆಯಲ್ಲಿ ಅವನು ಕೊಟ್ಟಂತಹ ಶಾಪ ಬಂಜೆ ಆಗುವುದಿಲ್ಲ. ನಿನ್ನ ಹೊಟ್ಟೆಯಲ್ಲಿ ಪರಾಕ್ರಮಿ ಹೌದು, ದುರಧೀರನೇ ಆಗಿದ್ರು 3 ಲೋಕವನ್ನು ಜಯಿಸುವಂತ ಮಗನೇ ಹುಟ್ಟುತ್ತಾನೆ. ಕೋಣನೇ ಆಗಿದ್ರೂ ಧೀರನಾಗಿರುತ್ತಾನೆ. ಆದ್ರೆ ಒಂದುಂಟು, ಏನು? ಮಹಿಷನಾಗಿ ಜನಿಸಿದರೆ ಲೋಕಮುಖದಲ್ಲಿ ನಾನು ಏನು ಹೇಳಲಿ ಸ್ವಾಮಿ? ಹೇಳುವುದಕ್ಕೆ ನನ್ನ ತಾಯಿಯ ಉದ್ದೇಶವಾದರೂ ಈಡೇರುವುದು ಹೇಗೆ?
ಕೋಣನನ್ನ ಹೆತ್ತೆ ಎಂದಾದ್ರೆ ನಮ್ಮ ದೈತ್ಯ ಕುಲದವರಾದರೂ ಅದನ್ನು ಒಪ್ಪಿಕೊಂಡರು. ಪರಿಸ್ಥಿತಿಯ ಪರಿಣಾಮ ನಾವು ಎದುರಿಸಲೇಬೇಕಲ್ವೇ? ಕೋಣನ ರೂಪವನ್ನು ನೋಡಿದರೆ ಆ ಮಗುವನ್ನು ನಾನು ಸಾಕುವುದು ಹೇಗೆ, ಅನಿವಾರ್ಯ, ಪೊರೆಯುವುದು ಹೇಗೆ, ನೀನು ಬೆಳೆಸಿ ದೊಡ್ಡವನನ್ನಾಗುವುದು ಮಾಡುವುದು ಹೇಗೆ, ಇಚ್ಛಾಕ್ರಿಯ ಜ್ಞಾನಶಕ್ತಿಗಳನ್ನ ಆ ಮಹಿಷನಿಗೆ ಒದಗಿಸುವುದು ಹೇಗೆ ಪ್ರಭು? ಆದ್ರೂ ನಾನು ಹೇಳಿದನಲ್ಲ, ಕೋಣನಾದ್ರೂ ಜಾಣನಾಗಿರ್ತಾನೆ, ಮೂರು ಲೋಕದಲ್ಲಿ ಅಧಿಪತ್ಯವನ್ನು ಸ್ಥಾಪಿಸ್ತಾನೆ. ಕೋಣನಾದರೂ ಜಾಣನಾಗಿದ್ದುಕೊಂಡು ಮೂರು ಲೋಕವನ್ನೂ ಜಯಿಸುವಂತ ಖಂಡಿತವಾಗಿ ದುರಧೀರನಾದಂಥ ಮಗನನ್ನು ಪಡೆಯುತ್ತೆ, ಜನಿಸ್ತಾನೆ. ಹಾಗಿದ್ರೆ ನಾನು ತಪಸ್ಸನ್ನಾಚರಿಸಿದಂತ ಈ ಉದ್ದೇಶ ಕಾಲಕ್ಕೆ ವ್ಯರ್ಥ ಆಗುವುದಿಲ್ಲ. ನೀನು ತಪಸ್ಸು ಇಲ್ಲಿವರೆಗೆ ತಪಸ್ಸು ಮಾಡಿದೆಯಲ್ಲ, ಬಹಳ ದಣಿದಿದ್ದಿ, ಅನ್ನ ಆಹಾರಗಳನ್ನು ತ್ಯಜಿಸ್ತವಳು ನೀನು. ಆದ್ದರಿಂದ ತಪಸ್ಸನ್ನು ಬಿಟ್ಟು ಬಿಡು, ಅರಮನೆಯನ್ನು ಸೇರ್ಕೋ. ಆಗಲಿ ಪ್ರಭು, ಧನ್ಯಳಾದೆ ಧನ್ಯಳಾದೆ. ಮಹಿಷನಾದರೂ ಜಾಣನಾಗಿ ತ್ರಿವಿಕ್ರಮಿಯಾಗಿರ್ತಾನೆ. ಸರಿ, ಈ ಮಾತನ್ನ ತಾಯಿಗೆ ತಿಳಿಸುವುದಕ್ಕಾಗಿ ಗರಕ ಗರ್ಭನ ನೇಮವನುಗೊಂಡು ಮಾಲಿನಿ ಗಣರೋಷವನ್ನೇ ತಾಳಿ ಕ್ಷಣದೋಳು ನಿಜ ರೂಪವನ್ನು ತಡೆಯುತ್ತಲೆ ಮನೆಗೈದು ಜನನಿಯಲಿ. ಬ್ರಹ್ಮದೇವನು ಅನುಗ್ರಹಿಸಿದಂತ ವರವನ್ನ ಸಾಕ್ಷಾತ್ಕರಿಸಿಕೊಂಡು ತಾಯಿಯಾದಂತ ದಿತಿದೇವಿಗೆ ಹೇಳುವುದಕ್ಕಾಗಿ ಓಡೋಡಿ ಬಂದು ತಾಯಿಯಲ್ಲಿ ಹೇಳಿದಾಗ ಆಹಾ, ತಾಯಿಗಾದ ಸಂತೋಷಕ್ಕೆ ಆನಂದವೇ ಇಲ್ಲ. ಓಹೋ, ಆದ್ರೆಲ್ಲ ವಿಚಾರಗಳನ್ನು ತಾಯಲ್ಲಿ ಹೇಳಿದಾಗ ಮನಸ್ಸಿಗೆ ಒಂದಷ್ಟು ಬೇಸರವಾಯಿತು. ಆದರೆ ಬ್ರಹ್ಮದೇವನೇ ಹೇಳಿದ್ದಾನೆ, ಮೂರು ಲೋಕಗಳನ್ನು ಗೆಲ್ಲುವ ವಿಕ್ರಮಿ ಆಗುತ್ತಾನೆ ಎಂಬುದಾಗಿ. ಆದ್ದರಿಂದ ತಾಯಿಗೂ ಸಮಾಧಾನ ಆಗಿದೆ. ಆದ್ರೆ ಮಗ ಹುಟ್ಟಬೇಕಲ್ಲ, ಮಗ ಹುಟ್ಟುದು ಹೇಗೆ? ಮದುವೆ ಆಗಬೇಕು. ಯಾರು ಮದುವೆ ಆಗಲಿಕ್ಕೆ ಬಯಸ್ತಾರೆ? ಎಲ್ಲರಲ್ಲೂ ಕೇಳಿ ಆಯ್ತಿದ್ದವರಲ್ಲಿ ನನ್ನ ರೂಪಕ್ಕೆ ಅನುಗುಣವಾದ, ನನ್ನ ಯೌವನಕ್ಕೆ ಅನುಗುಣವಾದಂತ ಒಬ್ಬ ಆತ ನಮ್ಮ ಕುಲದವನೇ ಆಗಬೇಕಲ್ಲೋ. ಎಲ್ಲಿ ಹುಡುಕುವುದಂತೇಳಿ ಯೋಚಿಸಿದಾಗ ನನ್ನ ಅಮ್ಮನಿಗೆ ತಕ್ಷಣ ಹೊಳೆದದ್ದು ಕಾಲಕೇ ವಂಶದವನಾದಂತ ವಿದ್ಯುನ್ಮಾಲಿ ಪಾತಾಳ ಲೋಕದ ದೊರೆ ಆಳಿಕೊಂಡಿದ್ದಾನೆ ಎಂಬುದಾಗಿ. ಒಂದು ಕಾಲಕ್ಕೆ ಅವನ ಹಿರಿಯರು ಸ್ವರ್ಗಲೋಕಕ್ಕೆ ದಾಳಿ ಮಾಡಿದಾಗ ಅವನು ಹೋಗಿದ್ದಾನಂತೆ. ಹೋಗಿದ್ರು ಇಂದ್ರನ ವಧೆಯನ್ನ ತಿಂದು ಬಂದವ. ಅಲ್ಲಿಂದ ಪಲಾಯನಗೈದು ಬಂದವನಿಗೆ ಮತ್ತೆ ಕಂಡದ್ದೇನು? ಬ್ರಹ್ಮದೇವನನ್ನು ಮೆಚ್ಚಿಸಿಕೊಂಡು ಮತ್ತೆ ಮುಂದೆ ಇನ್ನೊಮ್ಮೆ ದಾಳಿ ಮಾಡಬೇಕು ಎಂಬುದಾಗಿ. ಹಾಗಾಗಿ ಸತತ ಸಾಧನೆ ಪರಿಶ್ರಮಗಳ ಮೂಲಕ ಪಾತಾಳದಲ್ಲಿದ್ದುಕೊಂಡು ಕಾಲಕೆಯ ವಂಶವನ್ನ ಉದ್ಧಾರಗೊಳಿಸುತ್ತಾ ಅಲ್ಲೇ ಇದ್ದಾನಂತೆ. ದೂತನವರು ಅಟ್ಟಿದ್ದಾರೆ. ದೂತನವರು ಹೋಗಿ ಬಂದು ವಿಚಾರಗಳನ್ನ ತಿಳಿಸಿದ್ದಾನೆ. ದಿಬ್ಬಣ ಸಹಿತ ಬರುವುದಾಗಿ ಹೇಳಿಕೆಯನ್ನು ನೀಡಿದ್ದಾನೆ. ಹಾಗಾಗಿ ದಿಬ್ಬಣ ಸಹಿತ ಬಂದದ್ದು ಆಗಿದೆ. ಬಳಿಕ ವಿವಾಹ ಬಹಳ ವಿಜೃಂಭಣೆಯಿಂದ ನೆರವೇರಿತು. ವಿಜೃಂಭಣೆಯಿಂದ ನೆರವೇರುವುದೇನು? ದಾಂಪತ್ಯದ ಫಲವಾಗಿ ಗಂಡು ಮಗುವು ಜನಿಸಿದೆ. ಜನಿಸಿದ್ದು ಬ್ರಹ್ಮದೇವ ಹೇಳಿದ ರೀತಿಯಲ್ಲಿ. ಆದ್ರೂ ಈ ಕಾಲಕ್ಕೆ ತಾಯಿಯಾದವಳಿಗೆ ಮಗನು ಇಂಥ ಕುರೂಪಿಯಾಗಿರ್ಲಿ, ಹುಟ್ಟುವಂತ ಪ್ರೇಮ ಅದು ಹೇಳದಿರದು. ಮಹಿಷನಂತ ಮಗನೇ ಆದರೂ ಬಹಳಷ್ಟು ಸಂತುಷ್ಟಲಾಗಿದ್ದೇನೆ. ಮಗನ ಆಟ ಪಾಠಗಳನ್ನು ನೋಡುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷ. ಎಲ್ಲ ಯುದ್ಧ ವಿದ್ಯೆಗಳನ್ನು ಬಲ್ಲವನಾಗಿದ್ದಾನೆ. ಮಕ್ಕಳೊಂದಿಗೆ ಆಡುವುದು ಅಂತ ಹೇಳಿದ್ರೆ ಎಲ್ಲಿಲ್ಲದ ಉತ್ಸಾಹ ಅವನಿಗೆ. ಆಡುವುದಕ್ಕಾಗಿಯೇ ತೆರಳಿದ್ದಾನೆ ಅವನು. ಯಾವಾಗ ನೋಡಿದ್ರು ಆಟದಲ್ಲಿ ಇರುವಂತದ್ದು. ಸ್ವರ್ಗಲೋಕದ ವಿಚಾರ ನನ್ನ ಪತಿಗೆ ಆಗಾಗ ಆಗಾಗ ಕನವರಿಸುವುದವರು. ಸ್ವರ್ಗಲೋಕಕ್ಕೆ ದಾಳಿ ಆಗಬೇಕು. ಹಾಗಾಗಿ ಸ್ವರ್ಗಲೋಕಕ್ಕೆ ತೆರಳಿದರು ಸೈನ್ಯ ಸಮೇತರಾಗಿ. ಸ್ವರ್ಗ ನಮ್ಮ ಪಾಲಿಗೆ ಆದದ್ದೆಪ್ಪ, ಸಂಶಯವೇ ಇಲ್ಲದ್ರಲ್ಲಿ. ಯಾಕಂದ್ರೆ ಅಂಥ ಪರಾಕ್ರಮವನ್ನ ಪತಿಯಾದ ವಿದ್ಯುನ್ಮಾಲಿ ಪಡೆದುಕೊಂಡಿದ್ದಾರೆ ಈ ಕಾಲಕ್ಕೆ. ಹಾಗಾದ ಕಾರಣ ಅಲ್ಲಿರುವವರನ್ನೆಲ್ಲ ಸೋಲಿಸಿ ಮರಳಿ ಇಲ್ಲಿಗೆ ಬರುವವರಿದ್ದಾರೆ. ಒಳ್ಳೆಯ ಶುಭ ವಾರ್ತೆಯನ್ನು ತಂದಾರು ಎನ್ನುವ ನಿರೀಕ್ಷೆಯಲ್ಲಿಯೂ ನಾನಿದ್ದೇನೆ. ನೋಡೋಣ, ಬಂದಾರು, ಬಾರದೆ ಉಳಿಯಲಾರು. ಪರಿಕಿಸುತ್ತ ಬಳಿ ಕೋರ್ವ ಚಾರನು ತರಹರಿಸಿ ಭಯದಿಂದ ನಡುಗುತ್ತ ಭರದಿ ನಡೆ ತಂದಾಗ ಮಾಲಿನಿಗೆ ರಗಿ ಪೇಳಿದನು. ನಿಲ್ಲು ನಿಲ್ಲಲ್ಲಿ, ಅಲ್ಲೇ ನಿಲ್ಲು.
ಪರಿಕಿಸುತ್ತ ಬಳಿ ಕೋರ್ವ ಚಾರನು ಅಮ್ಮ ಎಂತ ಮಹಿಷ ಆಚೆಯಿಂದ ಬಂತ? ಅಮ್ಮ ಮಗ ಬಂದದ. ನಾನು ಧ್ವನಿ ಕೇಳುವಾಗ ಹಾಗೆ ಯೋಚನೆ ಮಾಡಿದ್ದು, ಧ್ವನಿ ಅಲ್ಲ ಇದು. ಇದು ನಾನಮ್ಮ, ನಿಮ್ಮ ಗಂಡ. ಏ ಯಾರೋ ನೀನು? ನಿಮ್ಮ ಗಂಡ. ನಾನೆಮ್ಮ ಅಂತ ಹೇಳ್ತಿದ್ದಿ, ನಿಮ್ಮ ಗಂಡ ಅಂತ ಹೇಳ್ತಿದ್ದಿ. ಹೌದಮ್ಮ. ಯಾರಲ್ಲಿ ಮಾತನಾಡುವುದು ಅರಿವುಂಟಾ? ನನ್ನ ಪರಿಚಯ ಸಿಗ್ಲಿಲ್ಲ. ಏನು ಭಾಷೆಯಲ್ಲಿ ಮಾತನಾಡ್ತಾ ಇದ್ದೀನಿ? ಒಮ್ಮೆ ಪರೀಕ್ಷಿಸಿ ನೋಡಿ ಅಂತೆ. ನಿನ್ನ ಪರಿಚಯ? ಹ. ನಿನ್ನ ಪರಿಚಯ ಸಿಗ್ಲಿಕ್ಕಿದೆ ಎಂತ ರೂಪ ನಿನ್ನದ್ದು? ಅಲ್ಲ, ನಿಮ್ಮ ಗಂಡ ಅಂತ ಹೇಳಿದಲ್ವಾ? ನನ್ನ ಗಂಡ ನೀನಾಗುವುದು ಹೇಗ? ಹಾಗಲ್ಲ ಮತ್ತೆ? ಅಮ್ಮ, ನಿಮ್ಮ ಗಂಡ ನಾನು. ಏನು ನಿನ್ನ ವಾಕ್ಯ ಉದ್ದಕ್ಕೆ ಉಂಟು ಇನ್ನು ಕೂಡ ಮುಗಿಲಿಲ್ಲ. ಮುಗಿಸುವುದಕ್ಕಿಂತ ಮೊದಲೇ ಇದು ನೋಡು. ಹ. ಎಲ್ಲಿ ಪೂರ್ಣ ವಿರಾಮ ಹಾಕಬೇಕು ಅಲ್ಲಿ ಹಾಕಬೇಕು ಹೊರತು ಮಧ್ಯೆ ಮಧ್ಯೆಯಲ್ಲಿ ಹಾಕಿದ್ರೆ ಆಗುವ ತೊಂದರೆ ಇಲ್ಲ. ಅಲ್ಲ, ನಾನು ನಿಮ್ಮ ಗಂಡ ಅಂತ ಹೇಳಿ ನೀನು ಪೂರ್ಣ ವಿರಾಮವನ್ನು ಹಾಕಿದ್ರೆ ನಾನೇನು ಯೋಚನೆ ಮಾಡುದು? ಹಾಗೆ ಅಲ್ಲಮ್ಮ. ಮತ್ತೆ ಇನ್ನೇನು? ನೀವಾದ್ರೂ ಕಲಿತವರು, ಹಾ, ಹಾ. ನಾವು ಎಲ್ಲಿ ಕಲ್ತಿದ್ದೇವೆ ಹೇಳಿ? ಯಾರಾದ್ರೂ ಮಾತನಾಡುವುದನ್ನು ನೋಡಿ ನಾವು ಕಲಿಯುವುದು ಅಷ್ಟೇ. ಕಲಿಸುವವರು ಯಾರಿಲ್ಲ. ಆಯ್ತು, ಆಗ ಕಲ್ತಾದ್ರೂ ಸರಿಯಾಗಿ ನೀನು ಹೇಳಿದ್ರೆ ತೊಂದರೆ ಇಲ್ಲ. ಹಾಗೆ ಹಾ. ಅಲ್ಲಮ್ಮ, ಹಾ, ನಿಮ್ಮ ಗಂಡ ಹಾ, ನಾನು ಹಾ. ಒಟ್ಟಿಗೆ ಹೋದಲ್ವಾ? ಅದು ಗೊತ್ತಿರುವ ವಿಷಯವೇ ಅಲ್ವಾ? ನಾನು ಅವರ ನಿರೀಕ್ಷೆಯಲ್ಲೇ ಇದ್ದೇನೆ. ಈಗ ಅಲ್ಲಿ ದೇವರ ಲೋಕಕ್ಕೆ ಹೋದ್ದು. ದೇವಲೋಕಕ್ಕೆ ಹೋಗಿ ಹ. ಸುರರನ್ನು ಸೋಲಿಸಿ ಇಂದ್ರ ಗದ್ದುಗೆಯನ್ನು ವಶಪಡಿಕೊಳ್ಳುವುದು ಉದ್ದೇಶ. ಅಲ್ಲ, ಮತ್ತೆ ಇನ್ನೇನು? ಅವರ ಒಟ್ಟಿಗೆ ಹೋದವ ನಾನೀಗ ಬಂದದೇ ಅಲ್ವಾ ಅಮ್ಮ? ಅವರು ಹೊರಗಿದ್ದಾರ? ಬಹುಶಃ ಎಲ್ಲ ಹಾಗೆ ಮತ್ತೆ ಒಳಗೆ ಬರುವಂತ ಇರಬಹುದು. ಹಾಗಲ್ಲ ಅಮ್ಮ. ಮತ್ತೆ ಇನ್ನೇನು? ಈಗ ನಾನು ಅವರ ಒಟ್ಟಿಗೆ ಹೋದ ಕಾರಣ ಹ. ಅಲ್ಲೇ ಪರಿಸ್ಥಿತಿಯನ್ನು ನಿಮಗೆ ಹೇಳಬೇಡುವ? ಓಹೋ ಹೋ, ಪರಿಸ್ಥಿತಿಯನ್ನು ಹೇಳಲಿಕ್ಕೆ ಬಂದಂತ ದೂತ ನೀನು? ದೂತ. ಹಾ, ಮತ್ತೆ ಹೇಳೋರು ಹೇಳ್ತಾರೆ ಮಾಲಿನಿ ದೂತ. ನಿನಗೆ ಮಾತಾಡ್ಲಿಕ್ಕೆ ತಿಳಿಯುವುದಿಲ್ಲ ಅಂತ ಆಯ್ತು ಈಗ. ಹ. ಇದನ್ನ ಆಗ್ಲೇ ಹೇಳುದಲ್ವಾ? ಹ. ಇಷ್ಟು ನೇರ ಮಾತಿನ ಹೇಳಿದ್ರೆ ಇಷ್ಟು ಮಾತಾಡ್ಲಿಕ್ಕಿತ್ತ? ಅಲ್ಲ. ಆಯ್ತು, ಏನು ಅಲ್ಲಿ ನಡೆದ ಸಮಾಚಾರ ಹೇಳು. ಅಲ್ಲ, ಹ. ಅಲ್ಲಿ ನೋಡ್ಬೇಕಮ್ಮ. ನಮ್ಮ ಯಜಮಾನರು ಹ. ಹೋಗಿ ಮಾತಾಡಿದಲ್ವಾ ಸುರೇಂದ್ರನ ಹತ್ರ? ಏ ಇಳಿ ಕೆಳಗೆ ಅಂತ ಹೇಳಿದ್ರು. ಹಾಗೆ ಮಾತನಾಡಿದ್ರೆ ಅವ ಇಳೀತಾನ? ಇಳಿ ಕೆಳಗೆ ಅಂತ ಹೇಳಿ. ಏ ಏ ಇಳಿ ಕೆಳಗೆ. ನನ್ನನ್ನು ಇಳಿಲಿಕ್ಕೆ ನೀನು ಹೇಳುದ? ಅಲ್ಲ, ಅಲ್ಲಿ ನಡೆದ ಆ ವಿಚಾರ. ಪೀಠವನ್ನು ಬಿಟ್ಟು ಕೊಡ್ತೀಯ ಇಲ್ವಾ? ಆ, ಅವ ಹೇಳಿದ್ದು. ಆ ಪೀಠವನ್ನು ಬಿಟ್ಟು ಕೊಡ್ತೀಯ ಇಲ್ವಾ ಅಂತ ಹೇಳಿ ಇಳಿ ಕೆಳಗೆ. ಎಲ್ಲ ಕತೆ ಕೆಳಗೆ ಇಳಿಯ. ಅದು ನಮ್ಗೆ ಸಿಗ್ಬೇಕಾದ್ದು. ಈಗ ನನ್ನನ್ನು ಹೇಳುವುದ ನೀನು? ಅದು ನನಗೆ ಸಿಗ್ಬೇಕಾದಂತೆ. ನಿನಗೆ ಹೇಗೆ ಸಿಗುವುದು? ಮತ್ತೆ ಯಾವುದು ಆಲಿಸಬೇಕು? ಅಲ್ಲ, ನೋಡು, ನಿಮ್ಮ ಗಂಡ ಆ, ಹೇಳಿದ್ದು ಅದನ್ನು ಇನ್ನೂ ಚೆನ್ನಾಗಿ ಕೇಳಬೇಕಿದ್ರೆ ಲಾಲಿಸಬೇಕು. ಆ, ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯೇ. ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯೇ. ಕಾಳಗದಲ್ಲಿ ಸುರ ಜೋಲುವ ಗೆಲಲೆಂದು, ಏನು ಏನು? ಕಾಳಗದಲ್ಲಿ ಸುರ ಜೋಲುವ ಗೆಲಲೆಂದು ಲೀಲೆಯೊಳಿದಿತಂತ ನಿನ್ನಯ ಕಾಂತ. ಕಾಳಗದಲ್ಲಿ ಸುರ ಜಾಲವ ಗೆಲಲೆಂದು ಲೀಲೆಯೊಳಿದಿದಂತ ನಿನ್ನಯ ಕಾಂತ. ಕಾಂತ ಕಾಂತ ಕಾಂತ. ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯೇ. ಅಮ್ಮ ಅಮ್ಮ ಏನು? ನೋಡ್ಬೇಕಮ್ಮ ಅಲ್ಲಿ. ಅಲ್ಲ, ನೋಡ್ಲಿಕ್ಕೆ ಹೋದ ನೀನು ಹೇಗೆ? ಅಲ್ಲ ಅಲ್ಲ, ಏನಾದ್ರು ತೆಕ್ಕೊಂಡು ಹೋಗಿ ಯುದ್ಧ ಮಾಡ್ಲಿಕ್ಕೆ ಅಂತ ಹೋದ? ಅಲ್ಲ, ಆ ಸ್ವರ್ಗ ಲೋಕ ಹೇಳಿದ್ರೆ ಆ, ಹೇಗುಂಟು ಗೊತ್ತುಂಟಮ್ಮ. ಸ್ವರ್ಗಲೋಕ ಹೇಗೆ ಉಂಟು ಅಂತ ಹೇಳಿ ಹ, ನೀನು ಹೇಳುವುದೇ ಬೇಡ. ಹ,
ನನ್ನ ಪತಿ ಇದರ ಮೊದಲೇ ಅದನ್ನು ವಿವರಿಸಿ ಹೇಳಿದ್ದಾರೆ. ಹೌದಾ? ಮಾತ್ರ ಅಲ್ಲ, ನನ್ನ ಅಮ್ಮನೂ ಮೊದಲಿಂದಲೂ ಅದನ್ನೇ ಹೇಳ್ತಾ ಇದ್ದದ್ದು. ಹಾ ಹಾ ಹಾ. ಸ್ವರ್ಗ ಲೋಕ ನಮ್ಮ ವಶ ಆಗಬೇಕು. ಯಾಕೆ ಅಂತ ಅವಳು ಅಲ್ಲ, ಹೇಳ್ತಾ ಇದ್ದ. ಹಾಗಿದ್ರೆ ನಿಮ್ಗೆ ಹಾಗೆ ಹೇಳುವಾಗ ನಿಮ್ಗೆ ಹೋಗ್ಬೇಕಂದ್ರೆ ಆಗ್ಲಿಲ್ವಾ? ಸ್ವರ್ಗಕ್ಕೆ ನಾನು ಹೋಗುದು ಯಾಕೆ? ಅಲ್ಲ ನಮ್ಮವರು ಇರುವಾಗ ಹ. ಅವರು ಹೋಗಿ ಗೆದ್ದು ಬರುವುದಲ್ವಾ? ಹ. ಮತ್ತೆ ಹೆಂಗಸರ ಅಲ್ಲ ಆ ವಿವರಣೆಯನ್ನೆಲ್ಲ ಕೊಡುವಾಗ ನಿಮಗೂ ಹೋಗ್ಬೇಕು ಅಂತೇಳಿ ಆಗ್ಲಿಲ್ವಾ ಅಂತ ಅದು ಅನುಕೂಲ ಆಗಿರಲ್ವಾ? ಮತ್ತೆ ನೋಡುವ. ಹಾ ಹಾ ಈಗ ನಮ್ಮ ಕೈವಶವಾದ ಮೇಲೆ ಹ. ಮತ್ತೆ ಆ ಪ್ರಶ್ನೆ ಇಲ್ಲಲ್ಲ. ಹಾ ಹಾ ಬೇಕಾದಾಗ ಹೋಗುವುದು ಬರುವುದು ಮಾಡ್ಲಿಕ್ಕೆ ಆಗುತ್ತದೆ. ಹಾ. ಈಗ ಏನು ಅಲ್ಲಿ ಹೋದ ಕೂಡಲೇ ಹೇಳಿದ ಹಾಗೆ ಇಳಿ ಎಂಬುದಾಗಿ ಅವನು ಇಳಿತಾನ? ಬಾಯಲ್ಲಿ ಹೇಳಿದ್ರೆ ಇಳುದಾನ? ಹೇಳಿದಾನ. ಹಾ. ಇದಕ್ಕಿಂತ ಮೊದಲು ಪೆಟ್ಟು ತಿಂದದು ಅಲ್ವಾ? ಹೌದು. ಆದ ಕಾರಣ ಹಾ. ಬಂದದ್ದೇ ಬಂದದ್ದವನು ಕೈಯಲ್ಲಿ ಐರಾವತನು ಹಿಡ್ದದ್ದು. ಹಾ. ಹೇರಿ ಬಂದದ್ದು ವಜ್ರಾಯುಧದಿಂದ. ಹಾ. ಆ ಎಲ್ಲ ಏನೆಲ್ಲ ಮಾಡಿ ಅಸಂಬದ್ಧ ಮಾಡಿ ಹಾಕಿದೀನಿ. ಹಾ. ಕೈಯಲ್ಲಿ ಐರಾವತವನ್ನು ಹಿಡಿಯುವುದಕ್ಕಾಗ್ತದೆ? ಅದು 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 ನೋಡಿ ಅಮ್ಮ, ಹೆದರಿಕೆಯಿಂದ ಎಲ್ಲೆಲ್ಲೋ 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 ಹೋಗುದು. ನಾನು ಯೋಚಿಸುವುದು ಹ್ಮ್. ನಮ್ಮ ದೈತ್ಯ ಕುಲಕ್ಕೆಲ್ಲ ಹೀಗಿದ್ದವರೇ ಸಿಕ್ಕುದಂತ. ಹಾ, ಅಲ್ಲ ನಿಮ್ಮ ಪಂಗಡದಲ್ಲಿ ಇರುವವರು ನನ್ನನ್ನು ಸೇರಿಸಿ ಹೇಳಿದ್ವಲ್ಲ. ಹೌದೌದು. ನಾನು ಮಾತ್ರ ಅಲ್ಲ ಅಲ್ಲ. ಹೌದು. ಹ? ಅಲ್ಲ, ಮಾತಾಡುವುದರಲ್ಲೇ ವ್ಯತ್ಯಾಸ ಆದರೆ ಹ. ಮತ್ತೆ ಅಲ್ಲಿ ನೀವು ಯುದ್ಧ ಮಾಡುವಾಗ ಹೇಗೆ ಅಂತ ಯೋಚನೆ ಮಾಡುದು ನಾನು. ಹಾ. ನಿನ್ನಂತೆ ಎಲ್ಲವರು ಆದರೆ ಸ್ವರ್ಗಲೋಕದ ಆಶೆ ಬಿಡುವುದೇ. ಹ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಅಲ್ಲಿ ನಿಮ್ಮ ಗಂಡ ಉಂಟಲ್ವಾ, ಹ. ದೇವೇಂದ್ರನಿಗೆ ಬರ್ತದ್ದೆ ಹಾ, ಬಡದದ್ದೆ. ಬರ್ತದ್ದೆ. ಸರಿ, ದೇವೇಂದ್ರ ಏನು ಮಾಡಿದ? ಹೇಳಿದಾಗೆ ಕೊಡುವುದಿಲ್ಲ ಅಂತೇಳಿ ಬಡ್ದು ತೋರಿಸಿದ್ದು. ಯುದ್ಧವೇ ಅಲ್ಲ, ಸಿಕ್ಕಿದ್ದು ಹ. ಅವಕಾಶ ಎಂಬುದು ನಾನು ಕೊಟ್ಟೆ ಎರಡು. ಎಲ್ಲರೂ ಕೊಟ್ಟಾದ ಮೇಲೆ ನೀನು ಕೊಟ್ಟಿ. ಹೌದಾ? ಆಗಲಿ ಹೌದು. ಆಗಲಿ, ಅಷ್ಟು ಮಾಡಿದ್ಯಲ್ವ? ಹಾಗೆ ಹಾ. ಅವರೆಲ್ಲ ಓಡಿದ್ದು. ದೇವೇಂದ್ರ ಓಡಿದ್ದು. ಇನ್ನು ಬರ್ಲಿಕ್ಕಿಲ್ಲ. ದೇವತೆಗಳು ಒಟ್ಟಿಗಿದ್ರಲ್ಲ ಕೆಲವರೆಲ್ಲ, ಹೌದು, ಓಡಿದ್ರು. ಅಷ್ಟಾಗುವಾಗ ಅಲ್ಲೇ ಬಂದ. ಯಾರು? ಹೇ, ಇಲ್ಲಿ ಬರ, ಇಲ್ಲಿ ಬಾ ಅಂತೇಳಿ ಹಾ. ನಿನ್ನನ್ನೇ ಕರ್ತದ್ದು. ಹಾ. ಬಾಯ್ಲಿ ಅವ ಹೇಳಿದ್ದಲ್ಲಿ. ಹಾ, ಅದು ಹೌದು. ಕಲ್ಪನೆಯ ಲಾರಿ ಬಂದದ್ದು ನನಗೆ. ಆಗಲಿ. ಹಾ, ಗೊತ್ತಾಯ್ತಾ? ಸರಿ ಸರಿ. ಹಾಗೆ ಬಂದವನೇ ಹಾ. ಹಿಡಿ ಗಂಟೆ ಬಾರಿಸು. ನಾನು ಹೇಳಿದ ಹಾಗೆ ಊರಿಡೀ ಹೇಳ್ದ ಬರಬೇಕು. ಇನ್ನು ಮುಂದೆ ಸ್ವರ್ಗಲೋಕದಲ್ಲಿ ದೇವೇಂದ್ರ ಅಲ್ಲ, ವಿದ್ಯುನ್ಮಾಲಿ. ಹಾ. ಡಂಗುರ ಸಾರಿದವ ಯಾರು? ಡಂಗುರು ಬಾರಿಸುವುದಲ್ವಾ? ಅವ ಅಲ್ಲೇವನೇ. ಹೌದು, ಮತ್ತೆ ಅವ ಒಬ್ಬ ಹಿಡಿದು ಸಿಕ್ಕಿದನ ನಿಮ್ಮ ಕೈಗೆ? ಹೌದು, ಮತ್ತೆ ಈಗ ಉಳಿದವರೆಲ್ಲ ಓಡುವಾಗ ಹ. ಅವ ಓಡ್ಲಿಲ್ಲ ಹಾಗೆ. ಅಲ್ಲ, ಅವರ ಡಂಗುರದವ ಅವರ ಕಡೆಯವ ಬಾಕಿ ಉಳಿದ ಜನರು ಅಲ್ಲೇ ಇದ್ದಾರೆ. ಇದ್ದಾರ? ಬಾಕಿದ ಕೆಲಸ ಆಗ್ಬೇಕಲ್ವಾ? ನಾವು ಹೇಳಿದಂತೆಲ್ಲ ಆಗ್ಬೇಕಾದಲ್ಲಿ. ಅಲ್ಲಿಯ ಕೆಲಸಗಾರರಿಗೆ ಏನು ಬಾಧೆಯನ್ನು ಕೊಡ್ಲಿಲ್ಲ ನೀವು? ಹಾ. ಹಾಗೆ ಡಂಗುರ ಬಾರಿಸಿದ್ದು. ಹ್ಮ್. ಎಲ್ಲರೂ ಹೋಮ ಮಾಡ್ಲಿಕ್ಕೆ ಶುರು ಮಾಡಿದ್ದು, ವಿದ್ಯುನ್ಮಾಲಿ ನಮಃ ಅಂತೇಳಿ ಹೇಳಿದ್ರಲ್ಲ. ಮತ್ತೆ ಇನ್ನೇನು? ಅಲ್ಲಿ ಕೂಡ ಹೇಳಿದ್ರು, ಹಾ. ಆ ಡಂಗುರ ಬಾರಿಸುವ ಮಾಲಿನಿ ಗಂಡ ವಿದ್ಯುನ್ಮಾಲಿ ಅಂತೇಳಿ ನನ್ನ ಹೆಸರು ಹೇಳಿದ್ದಾರೆ. ಹೌದು. ಅಲ್ಲ, ಅಷ್ಟೆಲ್ಲ ವೈಭವದಿಂದ ಇರುವಾಗ ನಿಮ್ಮ ಹೆಸರನ್ನು ಬಿಡ್ಲಿಕ್ಕುಂಟ? ಹಾ. ಮುಂದುಗಡೆ ಒಂದು ಸೇರಿಸಬೇಕಲ್ಲ. ಹೌದೌದು. ಅಲ್ವಾ? ಹಾಗೆ ಸ್ವಲ್ಪ ಹೊತ್ತಲ್ಲಿ ಶುರುವಾಯಿತು. ಎಂತದ್ದು? ತಕ್ಕ ದಿಮ್ಮಿ ತಕ್ಕ ಜಣ್ಣ, ತಕ್ಕ ದಿಮ್ಮಿ ತಕ್ಕ ಜಣ್ಣ, ತಕ್ಕ ದಿಮ್ಮಿ ತಕ್ಕ ಜಣ್ಣ ಎಂಬುದಾಗಿ ಆಪು ಸೀರೆಯವರು ಬಂದ್ರು. ಹಾ, ಹೇಳುದು ಕೇಳಿದ್ದೇನೆ. ದಂಬೆ, ಹೇಳುದು ಮೇಣದ ಬತ್ತಿ, ಹೌದೌದು, ತಿಲೋತ್ತಮೆ, ಹೌದು, ಉರಿಸಾಪ ಎಲ್ಲ. ರಂಬೆ, ಊರ್ವಶಿ, ಮೇನಕೆ ಅಲ್ವಾ? ಹಾ, ಹಾಫು ಸೀರೆಯರು ಅಲ್ವಾ? ಹಾಫ್ ಸೀರೆಯರ್ ಅಲ್ಲದು, ಮತ್ತೆ ಅಪ್ಸರೆಯರು ಅಂತ ಹೇಳುದು. ಎಷ್ಟು ನೀನು ಚಂದ ಕಷ್ಟದ ಇದ್ದಾರೆ ಗೊತ್ತುಂಟಾ? ಕಷ್ಟದ ಆ ಶಬ್ದ ಹೇಳಿಕ್ಕೆ ಕುಳಿತವನ್ನು ಹೋಗಬೇಡ. ನೋಡಿದ್ರೆ ಮತ್ತೆ ಎಂತದ್ದು ಬೇಡ. ನೀನು ಅದನ್ನೇ ನೋಡಿ ಕೂತದ್ದ ಹೇಗೆ? ಅಲ್ಲ, ಮತ್ತೆ ಊಟ ಮಾಡ್ಲಿಕ್ಕೆ ಊಟ ಕೂಡ ಬೇಡ. ಅದು ಊಟವು ಬಿಟ್ಟು ಅದನ್ನೇ ನೋಡಿದ್ದೀನಿ. ಹೌದು, ನಾನು ಇಷ್ಟವರೆಗೆ ನೋಡ್ಲಿಲ್ಲ. ಸರಿ, ಅಪ್ಸರೆಯರನ್ನು ನೋಡ್ಲಿಲ್ಲ. ಹ. ಸ್ವರ್ಗಲೋಕದಲ್ಲಿ ಹೋದ್ರೆ ಹ. ಅದನ್ನು ಒಂದು ನೋಡುವುದಕ್ಕೆ ಯೋಗ ಬೇಕು ಅಲ್ವಾ? ಹಾ. ಆ ಯೋಗ ನಿಮ್ಗೆ ಬಂದಿತ್ತ ಅಂತ ಹೇಳಿ. ಹಾ, ನೋಡುವ. ಹ? ನೀನು ಹೋಗಿ ಬಂದಿದ್ಯಲ್ಲ? ಅಲ್ಲ ಅಲ್ಲ, ನೀನು ಹೋಗಿ ಬಂದ ಕಾರಣ. ಹೌದು. ಹೌದೌದು, ನಮ್ಗೆ ಹೋಗಿ ಬರ್ಬೋದು. ಹೌದೌದು. ಅಮ್ಮ, ಹಾ. ಅಮ್ಮ, ಅಮ್ಮ, ಎಲ್ಲ ಏನಾಯ್ತು? ಅಪ್ಸರೆಯರು ನೋಡಿ ಹತ್ತದ್ದ? ಅಲ್ಲ ಅಲ್ಲ, ನಿನ್ನ ಅನುಕರಣೆ ಈಗ ಇಷ್ಟವರೆಗೆ ಅನುಕರಣೆ ಇದ್ದದ್ದು. ಅಲ್ಲ ಮತ್ತೆ ಅಮ್ಮ, ಅವರು ಏರಿದ್ದೇರಿದೆ ಸಿಂಹಾಸನ. ಏನಾಯ್ತು? ಸಿಂಹಾಸನ ಏರಿದ್ದೆ ಅಂದೆ. ಸಂತೋಷ.
ನಮ್ಮ ನಿನ್ನ ರಮಣನ ಲಾಲಿಸಬೇಕು ತಾಯಿ. ಅಮ್ಮ ಅಮ್ಮ ಅಮ್ಮ. ಈಗ ಸ್ವರ್ಗ ಗೆದ್ದದ್ದು ದೇವೇಂದ್ರಾದಿಗಳೆಲ್ಲ ಓಡಿದ್ರು, ಓಡಿ ಹೋದ್ನು. ಹೌದು. ಡಂಗೂರೆಲ್ಲ ಸಾರಲಾಯ್ತು ಅಂತ ಹೇಳಿದಿ. ಹೌದು. ಸಂತೋಷದ ಸಿಂಹಾಸವನಿಯರು ಹೊಗಳ್ರು ತಂದು ಮಾಲೆ ಹಾಕಿದ್ರು. ಅಮ್ಮ ಅದನ್ನು ಅಳುತ್ತಾ ಹೇಳುದ? ಮತ್ತೆ ಸಂತೋಷದ ವಿಷಯವನ್ನು ನಗುತ್ತಾ ಹೇಳುದಲ್ವಾ? ಹಾ. ನಿನಗೆ ಅಳು ಬಂದದ್ದು ಯಾವ ಕಾರಣಕ್ಕಿದೆ? ಅಲ್ಲ, ಈಗ ನಾನು ಸಂತೋಷದಲ್ಲಿ ಹೇಳಬೇಕು ಅಂತ ಹೇಳಿ. ಸ್ವರ್ಗಲೋಕ ನಮ್ಮ ವಶವಾಯಿತು ಅಂತ ಹೇಳಿದಕ್ಕಿಂತ ಸಂತೋಷ ಬೇರೆ ಉಂಟಾ? ಮತ್ತೆ ಅದನ್ನು ನಗುತ್ತಾ ಹೇಳುವುದಲ್ವಾ? ಅದೌದು. ಅಮ್ಮ ಹಾಗೆ ನಮ್ಮ ವಶವಾಯಿತು. ಹೌದಾ? ದೇವಲೋಕ ಗದ್ದುಗೆ ವಿದ್ಯುನ್ ಮಾಲಿಗೆ ಆಯಿತು ಅಮ್ಮ. ನಮ್ಮ ಗಂಡ ಕೂತ್ರಲ್ಲ ಸಿಂಹಾಸನದಲ್ಲಿ, ಹೇಗೆ ಇರಬಹುದಾ ಒಂದು ದೃಶ್ಯ? ನಾನು ಗಾಳಿ ಹಾಕಿದೆ. ಯುದ್ಧ ಮಾಡಿ ಮಾಡಿ ಬೆವತ್ತು ಹೋಗಿದ್ರು, ಗಾಳಿ ಹಾಕಿದ್ದೆ ಆಗಿದ್ದು. ಹೌದು. ಆ ರಾಜ ಟಿವಿ ನೋಡ್ಬೇಕಮ್ಮ. ನೀವು ಎಲ್ಲಿಯಾದ್ರೂ ಇರ್ತಿದ್ರೆ ನಿಮ್ಮ ಉತ್ಸಾಹವೇ ಬೇರೆ. ನಾನು ವಾಮಭಾಗದಲ್ಲಿ ನಾನೇ ಕೂತುಕೊಳ್ಳುತ್ತಿದ್ದೆ ಇರುತ್ತಿದ್ರೆ. ಹೌದು ಹೌದು, ಅದೊಂದು ಕೊರತೆ ಆಗಿದೆ ಅಮ್ಮ. ಮತ ಅಷ್ಟು ಮಾತ್ರ ಅಲ್ಲಮ್ಮ, ಇದು ಯಾವುದು ಯಾವುದು ಅಷ್ಟೊತ್ತಿಗೆ ಒಂದು ಅಕ್ಷಿ ಬಂತು ಅಮ್ಮ. ಬರುವುದು ಅದು ಬರುವುದೇ. ಅದು ಸ್ವಲ್ಪ ಯುದ್ಧ ಎಲ್ಲ ಮಾಡಿ ಆಯಾಸ ಆಗಿ ಸ್ವಲ್ಪ ನೀರಿನಲ್ಲಿ ವ್ಯತ್ಯಾಸ ಆದ್ರೆ ಜಲದೋಷ ಬಂದದ್ದಾಗಿರ್ಲಿಕ್ಕೂ ಸಾಕು. ಅಲ್ಲ, ಲೋಕದಲ್ಲಿ ಹಾಗೆಲ್ಲ ಆಗುವುದಿಲ್ಲ. ಅಲ್ಲ, ಬಾಯಲ್ಲಿ ಅಕ್ಷಿ ಬಂದದ್ದಲ್ಲ. ಹೌದು, ಮತ್ತೆ ಆ ಅಕ್ಷಿ ಬಂದದಕ್ಕೆ 2 ರೆಕ್ಕೆ ಇತ್ತು. ಏನು ಹೇಳ್ತಾ ಇದೀಯಾ? ರೆಕ್ಕೆ. ಓ, ರೆಕ್ಕೆಯಲ್ಲಿ ಹಾರಿಕೊಂಡು ಒಬ್ಬ ಬಂದ. ರೆಕ್ಕೆ ಇರುವುದು ಅವನಿಗಲ್ವಾ? ಯಾರಿಗೆ? ಯಕ್ಷ. ಯಕ್ಷರಾಜ ಪಿಂಗಳಾಕ್ಷ ಅಂತ ಅವನೇ ಅಮ್ಮ. ನಾನು ಮೊದಲೇ ಕೇಳಿದ್ದೇನೆ ಅವನ ವಿಷಯ. ಮಹಾಪರಾಕ್ರಮಿ ಅಂತ ಹೇಳುವುದನ್ನ ಕೇಳಿದ್ದೇನೆ. ಅಮ್ಮ ಅಮ್ಮ ಬಂದದ್ದೇ ಬಂದದ್ದು. ನಿಮ್ಮ ಒಡನೆ ಹತ್ರ ಹೇಳಿದ್ದು. ನೀನೇನು ಇಲ್ಲಿ ಕೂತದ್ದು? ನಮ್ಮ ದೇವಲೋಕದಿಂದ ದೇವೇಂದ್ರನನ್ನು ಓಡಿಸಿ ನೀನು ಕೂತ್ಕೊಂಡಿದ್ಯಾ? ನಾನು ಬಂದಿದ್ದೇನೆ, ಶಕ್ತಿ ಸಾಮರ್ಥ್ಯ ಇದ್ರೆ ಬಾ ಮುಂದೆ ಅಂತೇಳಿ. ಅಮ್ಮ ಅಷ್ಟು ಹೇಳಿದ್ದೆ ದೊಡ್ಡ. ಯುದ್ಧವೇ ಆರಂಭ ಮಾಡಿದ್ರು. ಯುದ್ಧವೇ ಆಯ್ತು. ಮತ್ತೆ ಕೆಳಗೆ ಇಳಿಲಿಕ್ಕೆ ಹೇಳಿದ್ರು ಮೊದಲು ಹಾಸನದಿಂದ. ಮತ್ತೆ ಯುದ್ಧ ಮಾಡಬೇಕಾದ್ರೆ ಕೆಳಗೆ ಇಳಿಬೇಕಲ್ಲ. ಸಿಂಹಾಸನದಲ್ಲಿ ಕುಳಿತುಕೊಂಡೆ. ಕೆಳಗೆ ಇಳಿಯುವುದು ಹೇಗೆ? ನಮ್ಮವರು ದೇವೇಂದ್ರಾದಿಗಳನ್ನು ಸೋಲಿಸಿದವರು ಇವನಿಗೆ ಹೆಸರ್ತಾರೆ. ಇವ ಹೇಳಿದ ಮಾತ್ರಕ್ಕೆ ಅವರು ಕೆಳಗೆ ಇಳಿಯುತ್ತಾರೆ. ಅಲ್ಲ, ಇಳಿಲಿಕ್ಕಿಲ್ಲ, ಆದ್ರೆ ಯುದ್ಧ ಮಾಡಬೇಕು ಅಂತ ಹೇಳಿ ನಮ್ಮವರ ಸಾಮರ್ಥ್ಯ ಪರಾಕ್ರಮವನ್ನು ತೋರಿಸ್ಬೇಕಲ್ವಾ ಮುಂದೆ. ಅದು ಕೂಡ ಒಂದು ಹೌದು ಯಕ್ಷಣ ಹತ್ರ ಏನೂ ಅಲ್ಲ. ಅದು ಯುದ್ಧಕ್ಕೆ ಕರೆದಾಗ ಹೋಗೋಗಿದೆ ನಮ್ಮವರ ಒಂದು ಕೊರತೆ ಅಂತೇಳಿ. ಹೌದಪ್ಪ, ಇಳಿದ್ರು. ಮುಂದೇನಾಯ್ತು? ಅವರು ನೋಡಿ ಉಂಟಲ್ವಾ, ಆ ಯಕ್ಷಣನ್ನು ನೋಡಿ ನಗಾಡಿದ್ರು. ನಗುಬಾರದ ಇದ್ದಿತ್ತ ಹಾಗೆ ಇಬ್ಬರ ಹತ್ರವು ಘನಘೋರವಾದಂತಹ ಯುದ್ಧ ಆಯ್ತಾ ಅಮ್ಮ? ಯುದ್ಧ ಆಯ್ತಲ್ವಾ? ಹೌದು. ಆಗಲಿ. ಅವ ಒಬ್ಬ ತೊಂದರೆ ಕೊಡ್ತಾ ಇದ್ದ, ಮತ್ತೆ ಸಮಾಧಾನ ಆಗಿರ್ಬೋದು ನಮ್ಮವರಿಗೆ. ನಮ್ಮ ಯಜಮಾನರು ಒಮ್ಮೆ ಕೂತ್ಕೊಂಡ್ರು, ಒಮ್ಮೆ ನಿಂತ್ಕೊಂಡ್ರು, ಒಮ್ಮೆ ಆಚೆ ಹೋದ್ರು, ಒಮ್ಮೆ ಈಚೆ ಹೋದ್ರು. ಯುದ್ಧ ಮಾಡುವಾಗ ಅದೆಲ್ಲ ಸ್ವಾಭಾವಿಕ ಅಲ್ಲ. ನಾನು ಎನಿಸಿದೆ ಅವನು ಹೇಗೆ ಮಾಡ್ತಾನೆ ಅದೇ ರೀತಿಯಲ್ಲಿ ಇವರು ಯುದ್ಧ ಮಾಡಬೇಕಲ್ಲ, ಅವನನ್ನು ಸೋಲಿಸಬೇಕಾದ್ರೆ. ನಾನು ಕೂಡ ಆ ಯುದ್ಧದ ಶೈಲಿ ಎಂಬುದಾಗಿ ಭಾವಿಸಿದೆ. ಹೌದದು. ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಅಮ್ಮ ಅವರು ಉದ್ದಕ್ಕೆ ಮಲಗಿ ಬಿಟ್ರಮ್ಮ. ಯಾರು? ನಮ್ಮ ಯಜಮಾನರು ಮಲಗಿ ಬಿದ್ದಿನ ಮಾರಿ. ನಾನು ಆಗ ಕೂಡ ಎನಿಸಿದೆ ಇದು ಮಲಗಿ ಯುದ್ಧ ಮಾಡುವುದು ಅಂತ ಹೇಳಿ. ಮಲಗಿ ಯುದ್ಧ ಮಾಡುವ ಒಂದು ಕ್ರಮ ಉಂಟಾ? ಹೌದಾ? ಉಂಟು ಅದುಂಟು. ಇರಬಹುದು. ಹಾಗೆ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಹೋಗಿ ನೋಡಿದೆ, ಮಿಸು ಕಾಟುವುದಿಲ್ಲ. ಎಂತದ್ದು? ಎದೆ ಮುಟ್ಟಿ ನೋಡಿದೆ, ಇಲ್ಲ. ನಾಳೆಗೆ ಇಷ್ಟು ಉದ್ದ ಬಿಟ್ಟು ನಾಳೆಗೆ ಹೊರಗೆ ಸತ್ತೇ ಹೋದ್ರೆ. ಅಯ್ಯೋ ಶಿವನೇ, ಎಂತಹ ದಾರುಣ ವಾರ್ತೆಯನ್ನು ಮಾಡಿದೆ ಎಲ್ಲ
ಓ ಪತಿಯೇ ನೀನು ಮಡಿದೆಯಲ್ಲ, ಈ ಪರಿಯನ್ನ ಜತೆಯಗನವರೇ ನಲ್ಲ ಕ್ಷಿತಿಯುಣ ನಿನ್ನಗಲಿ ಜೀವಿಸಲೆಂದೀ ಈ ಭೂಮಿಯಲ್ಲಿ ವ್ಯತೆಯ ನ್ಯಾರೊಡನೆನಲಿ ದುಃಖವನ್ನು ಹಂಚಿಕೊಳ್ಳುವುದು ಪತಿಯೇ ನೀ ಮಡಿದೆಯಲ್ಲ ಪತಿ ಅಯ್ಯೋ ಏನಾಗಿ ಹೋಯಿತು, ಏನಾಗಿ ಹೋಯಿತು. ಎಂತಹ ದಾರುಣ ವಾರ್ತೆಗಳನ್ನು ನಾನು ದೂತನ ಬಾಯಿಂದ ಕೇಳಿಬಿಟ್ಟೆ. ಯಾವ ಸ್ವರ್ಗಲೋಕವನ್ನು ಗೆಲ್ಲಬೇಕು ಅಂತೇಳಿ ಹಮ್ಮಲಿಸಿ ನಾನು ದೀರ್ಘಕಾಲ ತಪಸ್ಸನ್ನು ಆಚರಿಸಿ ವಿದ್ಯುನ್ಮಾಲಿಯವರನ್ನು ಪತಿಯನ್ನಾಗಿ ಪಡೆದು ಮಗನನ್ನೂ ಪಡೆದು ಈ ಕಾಲಕ್ಕೆ ಅವರು ಸ್ವರ್ಗಲೋಕಕ್ಕೆ ಹೋದರು. ಸ್ವರ್ಗಲೋಕದಲ್ಲಿ ಹೋಗಿ ಸುಮನಸರ ಗದ್ದುಗೆಯನ್ನು ವಶಪಡಿಸಿಕೊಳ್ಳುವಂತಹ ಈ ಕಾಲಕ್ಕೆ ನಡೆದು ಹೋದ ಘಟನೆಯನ್ನು ವಿವರಿಸಿದನಲ್ಲ. ಅಯ್ಯೋ ಏನು ಮಾಡಲಿ ಈಗ ಈ ಕಾಲಕ್ಕೆ? ಯಾರಲ್ಲಿ ನನ್ನ ದುಃಖವನ್ನು ಹಂಚಿಕೊಳ್ಳೋಣ? ಯಾರಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸುವ? ಏನು ಮಾಡೋಣ? ಯಾವುದು ತೋಚುತ್ತಾ ಇಲ್ಲ ನನಗೆ. ಮುಂದೆ ಇನ್ನೇನು ಗತಿ? ಈ ಅಸುರ ಕುಲವಾದರೂ ಉದ್ಧಾರವಾಗುವುದು ಹೇಗೆ? ಈ ಸಮಸ್ಯೆ ಮತ್ತೊಮ್ಮೆ ಎದುರಾಯ್ತಲ್ಲ. ಏನು ಮಾಡೋಣ, ಏನು ಮಾಡೋಣ? ಇದಕ್ಕೆಲ್ಲ ಕಾರಣ ಆ ಇಂದ್ರಾದಿ ದೇವತೆಗಳು ಅವರನ್ನು ಬಿಡಬಾರದು, ಖಂಡಿತವಾಗಿಯೂ ಬಿಡಬಾರದು. ಮೊದಲು ಅಮ್ಮ ಹೇಳಿದ ಕಾಲಕ್ಕೆ ನನಗಷ್ಟಾಗಿ ಅದರ ಬಗ್ಗೆ ಪರಿಣಾಮವನ್ನು ಯೋಚಿಸಿರ್ಲಿಲ್ಲ. ಆದ್ರೆ ಯಾವಾಗ ನನ್ನ ಮಾಂಗಲ್ಯ ಭಾಗ್ಯವನ್ನು ಕಿತ್ತೊಗೆದನ ಆ ಇಂದ್ರ, ಇನ್ನು ಬಿಡಬಾರದು, ಖಂಡಿತವಾಗಿ ಬಿಡಬಾರದು. ಕಲಿಸ್ತೇನೆ ಇಂದ್ರನಿಗೆ. ಅತ್ತ ಬಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿಪರಿ ಅತ್ತು ಬಲವಿನ್ನೇನು ಸಮರನಾಗಿ ತರಳ ಮೈಸೂರಗೆ ಹದನಗಳ ಬಿತ್ತರದೆ ಹೊದರಗಳ ಸುಮರದ ಮೊತ್ತವರ ಸದೆ ಬಳಿದ ನಾಕವ ಅರ್ತಿಯಲ್ಲಿ ಹೊಸಗೈಯ ನೆನೆದರೆ ಕರೆದಳ ಮಗನ ಪತಿ ಮಡಿದು ಹೋದಕ್ಕೆ ಅತ್ತು ಇನ್ನು ಫಲವಿಲ್ಲ. ಅಳುವುದರಿಂದ ಏನಾಗ್ತದೆ? ಮಡಿದು ಹೋದ ಪತಿ ಮರಳಿ ಬದುಕುವುದಕ್ಕೆ ಸಾಧ್ಯ ಉಂಟೆ? ಹಾಗಿದ್ರೆ ಅದೆಲ್ಲ ಯೋಚಿಸುವುದು ದೈತ್ಯ ಕುಲದವಳಾದಂತಹ ನಾನು ಯೋಚಿಸಬೇಕಾದ್ದು ಇನ್ನೊಮ್ಮೆ ಸ್ವರ್ಗಲೋಕಕ್ಕೆ ದಾಳಿ ಮಾಡಬೇಕು. ಹೇಗಾದ್ರೂ ಮಾಡಿ ಇಂದ್ರನ ಸೆದೆ ಬಡಿಬೇಕು, ಸ್ವರ್ಗವನ್ನ ನಮ್ಮ ಕೈವಶ ಮಾಡಿಕೊಳ್ಳಬೇಕು. ಈ ಕಾರಣಕ್ಕಾಗಿ ಏನು ಎಂಬುದಾಗಿ ಯೋಚಿಸಿದಾಗ ಬುದ್ಧಿ ಕಲಿಸಬೇಕಾದ್ರೆ ಇದ್ದಾನೆ ನನ್ನ ಮಗ ಮಹಿಷ. ಬೆಳೆದು ಪ್ರಾಯಕ್ಕೆ ಬಂದಿದ್ದಾನೆ, ಆಟ ಪಾಠಗಳಲ್ಲಿ ಚೆನ್ನಾಗಿ ನುರಿತವನಾಗಿದ್ದಾನೆ, ಯುದ್ಧ ವಿದ್ಯೆಗಳನ್ನು ಬಲ್ಲವನಾಗಿದ್ದಾನೆ. ಮಹಿಷನನ್ನ ಕೂಗಿ ಕರೆದು ಅವನಲ್ಲಿ ವಿಷಯವನ್ನ ಹೇಳಿ ಅವನನ್ನ ಹುರಿದುಂಬಿಸ್ತೇನೆ ಈ ಕಾರ್ಯಕ್ಕಾಗಿ. ಮಗನೇ ಮಹಿಷ, ಬಾ ಕಂದ, ಬಾ ಬಾ.
ಚಿಂತೆಯು ನಿನಗೆ ಹಾ 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 ಕಾರಣದ ಬೇರು ಬೇಳಮ್ಮ ಅಮ್ಮ ಮಗನೇ ಮಹಿಷ ಕರೆದೆಯ ತಾಯಿ ಬಾ ಕಂದ ಬಾ. ನನ್ನನ್ನು ನೀನು ಬರುವುದಕ್ಕಾಗಿ ಅನಿಸಿದೆಯ ಜನನಿಯೇ ತಾಯೇ ಮಗನೇ ರಾಜಾಂಗಣದಲ್ಲಿ ನನ್ನೊಂದಿಗೆ ನಾನು ಆಟವನ್ನಾಡುತ್ತಿರುವಂತಹ ಹೊತ್ತಿನಲ್ಲಿ ಮಗನೇ ಮಹಿಷ ಇತ್ತವ ಎನ್ನುವಂತಹ ನಿನ್ನ ದೀರ್ಘವಾದಂತಹ ದಣಿಯನ್ನ ಆಲಿಸಿ ಅವರನ್ನೆಲ್ಲ ಅಲ್ಲಿಯೇ ಬಿಟ್ಟು ಬಂದೆ ಅಮ್ಮ. ಅಮ್ಮ ಮಗನೇ ನನ್ನನ್ನು ನೀನು ಕರೆದೆ ಮಗನೇ. ಅಮ್ಮ ನೀನು ನಿನ್ನನ್ನು ನೋಡುತ್ತಾ ಇದ್ದರೆ ಏನಮ್ಮ ಏನಮ್ಮ ಇದು ನಿನ್ನ ಸ್ಥಿತಿ? ಧಾರಾಕಾರವಾಗಿ ಸುರಿಯುತ್ತಾ ಇರುವಂತಹ ನಿನ್ನ ಕಣ್ಣೀರ ಧಾರೆ ಹೌದು ಮಗನೇ, ಹನಿ ಹನಿಯಾಗಿ ಹರಿಯುತ್ತಾ ಇದೆ. ಶೋಕಿಸುತ್ತಾ ಇದ್ದೀಯಾ ನೀನು, ದುಃಖಿಸುತ್ತಾ ಇದ್ದೀಯಾ ಅಮ್ಮ ನೀನು. ಹೌದು ಕಂದ. ಯಾಕೆ ಈ ಕಷ್ಟ ಬಂತು ನಿನಗೆ? ಕಾರಣವಿದೆ. ಯಾರಿಂದಾಗಿ ಬಂತು ನಿನಗೆ ಈ ಕಷ್ಟ? ಕಾರಣವಿದೆ ಮಗನೇ. ಅಮ್ಮ ಮಗನೇ ಮಹಿಷ, ಸಮನೆ ನೀನು ಅಳುತ್ತಾ ಇರುವೆ, ಮಾತನಾಡುವುದಕ್ಕೂ ನಿನ್ನ ಮಾತುಗಳು ತೊದಲುತ್ತಾ ಇವೆ. ಹಾಗಿದ್ರೆ ನಿನಗೆ ಈ ಬರಿಯ ಕಷ್ಟವನ್ನು ಒದಗಿಸುವವರು ಇಲ್ಲಿ ಯಾರೂ ಇಲ್ಲ. ಹಾಗಿದ್ರೆ ಯಾರು ಯಾರು? ಆ ಶಂಕರನೇ ಇಲ್ಲ ಹರಿವಂದನೆ. ಯಾರು ಬಂದರಮ್ಮ? ಯಾರಮ್ಮ ನಿನಗೆ ತೊಂದರೆಯನ್ನು ಕರುಣಿಸಿದರು? ಇಲ್ಲ ಇಲ್ಲ, ನಮಗೂ ದಿನವೂ ಅನುಗ್ರಹವನ್ನು ನೀಡುವಂತಹ ಸರಸಿಜೋದ್ಭವ ಬಂದನೆ, ಬ್ರಹ್ಮ ಬಂದನೆ. ಹೇಳಮ್ಮ ಹೇಳಮ್ಮ ನೀನು ಯಾಕೆ ದುಃಖಿಸುತ್ತಾ ಇರುವೆ? ದುರಧೀರನಾದಂತಹ ಬಲಿಷ್ಠನಾದಂತಹ ಮಹಿತನಾದ ತರುಣ ನಾನಿರುವಾಗ ಯಾಕಮ್ಮ ಅಳುತ್ತಾ ಇರುವೆ? ಏನು ಕಾರಣ? ಕಣ್ಣೀರಿಗೆ ಕಾರಣ ಉಂಟು ಮಗನೇ. ನನಯ್ಯೋ ಮುತ್ತು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ. ನಮ್ಮ ಜೀವನ ಬರುಡಾಗಿ ಹೋಯಿತು ಮಗನೇ. ಮೇಲೋಕವನ್ನು ಬಯಸಿ ಕಂದ ಕಂದ. ಒಮ್ಮೆ ಕಾಳಗಕ್ಕೆ ಸೈನ್ಯ ನಡೆಸಿ ಕಂದ ಕಂದ ಕಂದ. ಬೇಳನೇನಯ್ಯೋಳಿ ಮುದ್ದು ಕಂದ ಕಂದ. ಮಗನೇ ಮಹಿಷ, ತಾಯೇ ನಿನ್ನ ಮಾತುಗಳನ್ನು ಧೀರೋದಾರ್ಥವಾದ ಮಾತುಗಳು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು ಮಗನೇ. ಆದರೆ ದುಃಖಿಸುತ್ತಾ ಇರುವ ಎಲ್ಲವೂ ತಾಯಿ ನೀನು. ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಹೌದು, ಆದರೆ ನಿನ್ನ ಮಾತುಗಳಿಂದ ಒಂದಷ್ಟು ಧೈರ್ಯ ನನಗೀಗ ಮನಸ್ಸಿಗೆ ಬಂತು. ಹೇಳಮ್ಮ ಹೇಳು, ಏನಾಯ್ತಮ್ಮ ನಿನಗೆ? ಏನಂತ ಹೇಳಿ ಮಗನೇ, ನಮ್ಮ ಬಾಳ್ವೆ ಬರಿದಾಗಿ ಹೋಗುವಂತ ಒಂದು ಹಂತಕ್ಕೆ ತಲುಪಿತ್ತು ಸನ್ನಿವೇಶ. ಬರಿದಾಗುವುದಕ್ಕುಂಟೆ ಏನದು? ನಿಮ್ಮ ಅಪ್ಪನಾದಂತ ವಿದ್ಯುನ್ಮಾಲಿ ಸ್ವರ್ಗಲೋಕವನ್ನು ಗೆಲ್ಲುವಂತ ಉದ್ದೇಶದಿಂದ ಸೈನ್ಯ ಸಮೇತನಾಗಿ ಸ್ವರ್ಗಕ್ಕೆ ಹೋದವನು. ಆ ಕಾಲಕ್ಕೆ ಅಲ್ಲಿರುವಂತ ಇಂದ್ರಾದಿಗಳನ್ನೆಲ್ಲ ಸೋಲಿಸಿ ಜಯಬೇರಿಯನ್ನು ಬಾರಿಸಿದವರು ನಿಮ್ಮ ಅಪ್ಪ. ಆದ್ರೆ ಏನು ಮಾಡಲಿ ಮಗನೇ, ಸ್ವರ್ಗ ನಮ್ಮ ಪಾಲಿಗೆ ದೊರಕಿತು ಎನ್ನುವಷ್ಟರ ಹೊತ್ತಿಗೆ ಆ ಘಟನೆ ಏನಂತ ಹೇಳಿ ಮಗನೇ, ದೂತನವರು ಬಂದು ಎಲ್ಲವನ್ನು ಸವಿಸ್ತಾರವಾಗಿ ನನ್ನ ಮುಂದೆ ಹೇಳಿದ. ಮಗನೇ, ನಿನ್ನ ಅಪ್ಪಯ್ಯ ಹೋಗಿ
ಇಂದ್ರಾದಿ ಸುಮನಸರನ್ನೆಲ್ಲ ಸೋಲಿಸಿ ಸಿಂಹಾಸನವನ್ನು ಏರಿ ಇನ್ನೇನು ರಾಜ್ಯಭಾರವನ್ನ ಮಾಡುವಂತಹ ಹೊತ್ತಿಗೆ ದೇವತೆಗಳಲ್ಲಿ ಒಬ್ಬನಾದಂಥ ಯಕ್ಷರಾಜ ಪಿಂಗಳಾಕ್ಷ ಬಂದನಂತೆ ಮಗನೇ, ಬಂದವನೇ ನಿನ್ನ ಅಪ್ಪನನ್ನು ಸಿಂಹಾಸನದಿಂದ ಎಳೆದು ಕೆಳಗೆ ಹಾಕಿ ತನ್ನ ರೆಕ್ಕೆಗಳಿಂದ ಅಪ್ಪನಿಗೆ ಹೊಡೆದು ಬಡದು ನಿನ್ನ ಅಪ್ಪನಾದಂತ ವಿದ್ಯುನ್ಮಾಲಿಯನ್ನು ಕೊಂದೇ ಮುಗಿಸಿದನಂತೆ. ನಮ್ಮ ಸಂತಸವೆಲ್ಲವೂ ನಿರಾಸೆಯಾಗಿ ಹೋಗೀತೀಗ. ನನ್ನ ಜನಕನು ಮಾಡಿದನೇ ಹತ್ತಿಗೆ ಸ್ವರ್ಗದಲ್ಲಿ. ಆ ಯಕ್ಷ ನಿನ್ನ ಅಪ್ಪನನ್ನ ಕೊಂದವನು. ಅಮ್ಮ ಅಮ್ಮ, ಸ್ವರ್ಗದಲ್ಲಿ ನಮ್ಮಜ್ಜ ಮಾಡಿದ ಎನ್ನುವ ಅದನ್ನು ಕೇಳಿ ತಡೆಯುವುದಕ್ಕಾಗುವುದಿಲ್ಲ. ಯಾರೇ ಬರಲಿ ಅವರನ್ನು ಎದುರಿಸಿ ಎಲ್ಲರನ್ನೂ ನಿರ್ನಾಮ ಮಾಡಿ ಮುಗಿಸುತ್ತೇನೆ ಅಂತ ನಾನು ಹರಡುವಳಿದ್ದೇನೆ. ಬಂದಂತಹ ಯಾವ ಸುರರೇ ಇರಲಿ ಅವರನ್ನು ದರೆಗಿಳಿಸುತ್ತೇನೆ. ನೀನೇನು ಹೇಳಿದೆ, ನಮ್ಮಪ್ಪನನ್ನು ಕೊಂದದ್ದು ಯಾರು? ಯಕ್ಷನೇ. ಯಕ್ಷನನ್ನು ನಾನು ಎರಿತು ಹಾಕುತ್ತೇನೆ, ಕೊಂದು ಹಾಕುತ್ತೇನೆ. ಅಷ್ಟೇ ಅಲ್ಲ, ಮುಕ್ಕಣ್ಣನೇ ಬರಲಿ ಅವನನ್ನು ದಸೆಗರಿಸುತ್ತೇನೆ, ಬವರ ಹನಿ ಬರುವ ಹಾಗೆ ಮಾಡುತ್ತೇನೆ. ಅಮ್ಮ ಅಮ್ಮ, ತಡೆಯುವುದಕ್ಕಾಗುವುದಿಲ್ಲ, ಕೋಪ ಬರುತ್ತಾ ಇದೆ. ನೀನು ಅನುಗ್ರಹಿಸಿ ಆಶೀರ್ವದಿಸಿ ಕಳುಹಿದೆ ಎನ್ನುವ ಹಾಗಿದ್ರೆ ಅಪ್ಪನೊಂದದ್ದು ಕೊಂದಂತಹ ಅವರನ್ನೆಲ್ಲರನ್ನೂ ಮಡುಹಿ ಆ ಸ್ವರ್ಗವನ್ನು ನಮ್ಮ ಬಾಲಿಗೆ ನಾನು ತರುತ್ತೇನೆ. ಆಶೀರ್ವದಿಸಿ ಕಳುಹಿಸಮ್ಮ, ಕಳುಹಿಸು. ಮಗನೇ, ವಿರೋಚಿತ ಮಾತುಗಳೇನೋ ಸರಿ, ಹೊರಡುತ್ತೇನೆ ಅವನೀಗ. ಧೈರ್ಯಿಸು. ಒಂದು ವಿಚಾರ ಇದೆ ಮಗನೇ. ಏನಮ್ಮ? ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾದ್ದು ನುಡಿದಳು. ಸಂತೋಷವಾಯಿತು ನಿನ್ನ ಮಾತುಗಳನ್ನು ಕೇಳಿ. ನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಅವರನ್ನು ಗೆಲ್ಲುವುದು ನಿನಗೆ ಕಷ್ಟವೇನೂ ಅಲ್ಲ. ಜನಬನು ಬರುವ ಕೃತಗರಿ ವನ ಜನಬನು ಬರುವ ಕೃತಗರಿ ಅನವರತ ಸುಮನಸರ ಪಕ್ಷವಿ ಆತನು ಇದ್ದಾನೆ. ನಿನಗೆ ಪೇಳುವೆನೊಂದು ಒಂದು ಮಾತು ಮಗನೇ. ಏನಮ್ಮ? ವಿಧಿಯಲ್ಲಿ ಪಡೆದು ವರಗಳನ್ನು ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸು. ಏನು? ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ ಮಹೇಶ, ತಾಯೇ, ಈ ಕಾಲಕ್ಕೆ ನಿನ್ನ ವಿರೋಚಿತವಾದಂತಹ ಮಾತುಗಳನ್ನ ಕೇಳಿ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು ಮಗನೇ. ನಿಮ್ಮ ದುಃಖ ಮಾಯವಾಯಿತೆ. ಹೌದು, ನಿನ್ನ ಅಪ್ಪನ
ಕೊಂದಂತಹ ಸೇಡಿಗೆ ಪ್ರತೀಕಾರವನ್ನು ತೀರಿಸುವ ದೃಷ್ಟಿ ಈಗಲೇ ತೀರಿಸಿ ಬರುತ್ತೇನೆ ಹೊರಡುತ್ತೇನೆ ಎನ್ನುವಾಗ ತಡೆದಿ ಅಮ್ಮ ನೀನು. ಅದು ನಿನಗೆ ಘನವಾದ ಕಾರ್ಯವೇ ಅಲ್ಲ ಮಗನೇ. ಅಲ್ಲೇ ಆದರೆ ಒಂದುಂಟು, ಏನು ನಾವು ದೈತ್ಯ ಕುಲದವರು ಕಲಿಯಬೇಕಾದ ಒಂದು ಪಾಠ. ಯಾವುದು? ಈಗಾಗಲೇ ಆ ಪಾಠವನ್ನು ನಾವೆಲ್ಲರೂ ಕಲ್ತವರೇ. ಹೌದೇ? ದೇವತೆಗಳೊಂದು ಮೋಸಗಾರರು, ವಂಚಕರು. ನೀನು ಸೋಲಿಸಿದ್ರು ಅವರು ಆ ಬಳಿಕ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತ ಆ ಮಹಾವಿಷ್ಣುವಿನ ಮೊರೆಯನ್ನ ಹೋಗ್ತಾರೆ. ಅವನನ್ನ ಪಡೆದು ಅನುಗ್ರಹವನ್ನ ಪಡೆದು ಅವನಿಂದ ಬಲವನ್ನ ಪಡೆದು ಮರಳಿ ನಮ್ಮನ್ನ ಸೋಲಿಸುವುದಕ್ಕೆ ಯತ್ನಿಸ್ತಾರೆ. ಆದ ಕಾರಣ ಮಗನೇ, ಅವರು ಹೇಗೆ ಆ ಕಮಲ ಜನ ಆ ಪರವನ್ನ ವಹಿಸ್ತಾರೋ ಹಾಗೆ ನಾವು ಕೂಡ ಆ ವಿಧಿಯನ್ನು ಮೆಚ್ಚಿಸಿ. ಹೇಗೆ ಮೆಚ್ಚಿಸುವುದು? ತಪಸ್ಸಿನ ಮೂಲಕ ಮೆಚ್ಚಿಸಿಕೊಳ್ಳಬೇಕು. ತಪಸ್ಸನ್ನಾಚರಿಸಬೇಕು. ಆಚರಿಸಿ ಯಾರಿಂದಲೂ ಮರಣವೇ ಬರಬಾರದೆನ್ನುವಂತ ಅವರವನ್ನ ಬೇಡಿಕೊಂಡು ಸಾಕಷ್ಟು ಬಲವನ್ನ ತುಂಬಿಕೊಂಡ ಬಳಿಕ ಸ್ವರ್ಗಲೋಕಕ್ಕೆ ದಾಳಿ ಮಾಡಬೇಕು ಮಗನೇ. ಆದ್ದರಿಂದ ಬ್ರಹ್ಮನನ್ನು ಮೆಚ್ಚಿಸುವುದಕ್ಕಾಗಿ ನೀನು ತಪಸ್ಸಿಗೆ ತೆರಳು. ನಿನಗೆ ಪೂರ್ಣ ಅನುಗ್ರಹವನ್ನು ನಾನು ಮಾಡುತ್ತೇನೆ. ಆಶೀರ್ವಾದ ನಿನ್ನದೊಂದು ಬೇಕಮ್ಮ ನನಗೆ. ಆಶೀರ್ವದಿಸಿದ್ದೇನೆ. ಬ್ರಹ್ಮನಿಂದ ವರವನ್ನ ಪಡೆದು ದೇವಲೋಕಕ್ಕೆ ದಾಳಿ ಮಾಡಿ ಆ ಇಂದ್ರ ಗದ್ದುಗೆಯನ್ನು ಮರಳಿ ಪಡೆಯುವಂತಾಗಲಿ ಮಗನೇ. ಆದೀತಮ್ಮ, ಆದೀತು ಆದೀತು. ರಕ್ಷಣೆಗೆ ಬೇಕಾಗಿ ಇದೋ ನಿನ್ನ ಹಿರಿಯರಿಂದ ಬಳುವಳಿಯಾಗಿ ಬಂದಂತ ಒಂದು ಆಯುಧ ಉಂಟು. ಇದನ್ನು ನಿನಗೆ ಇಟ್ಟಿದ್ದೇನೆ. ಹೋಗು ಮಗನೇ, ಹೋಗು, ಜಯಶಾಲಿಯಾಗಿ. ಆದೀತಮ್ಮ, ಆದೀತು. ಮಾತಿಗೆ ಮಣಿದು ವಿಖ್ಯಾತ ಮಹಿಷಮ ವಿಧಾತನ ತಬಗೈವೇನೆನು ಆತದ ಕ್ಷಣ ಪೊರಟೈ ತಂದು ಮುಗ್ಗರ ಕ್ಷೇತ್ರವ ಬಗುತ್ತಲೆ ಬಳಿಕ ಮಾತಿಗೆ ನಾನು ತಲೆದವನಿದ್ದೇನೆ. ಅಮ್ಮ ಹೇಳಿದಂತಹ ಹಿತ ವಚನ ನನ್ನಲ್ಲಿ ಈಗ ನಡೆದಿದೆ. ಹಾಗಿದ್ರೆ ಹೀಗೆಯೇ ಸ್ವರ್ಗಲೋಕವನ್ನೇರುವುದಲ್ಲ, ದಾಳಿಯನ್ನು ಮಾಡುವುದಲ್ಲ, ವಿಧಾತನಿಂದ ನಾನಾತರನಾದ ವರಗಳನ್ನು ಪಡೆಯಬೇಕು ಎನ್ನುವಂತಹ ಮಹದಾಶೆ ಅಮ್ಮನಿಗೆ. ನನಗೂ ಅದು ಬೇಕು. ಬೇಕಾದಂತಹ ವರಗಳನ್ನು ಪಡೆಯಬೇಕು ಎನ್ನುವ ಹಾಗೆ ತೀರ್ಮಾನಿಸಿದವರಿದ್ದೇನೆ. ಆದುದರಿಂದ ಈ ಪುಷ್ಟರ ಕ್ಷೇತ್ರಕ್ಕೆ ಬಂದಿದ್ದೇನೆ. ನಾನು ಬಂದು ಇಲ್ಲಿ ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ಹೇಗೆ ತಪಸ್ಸನ್ನಾಚರಿಸುವುದು? ಒಂಟಿ ಕಾಲಿನಲ್ಲಿ ನಿಂತಿದ್ದೇನೆ ನಾನು. ಮೇಲು ನೋಟಕ್ಕಾಗಿ ನೋಡುತ್ತಾ ಇದ್ದೇನೆ. ಕಣ್ಣನ್ನು ಮೂಗಿನ ನೇರಕ್ಕೆ ಕೇಂದ್ರೀಕರಿಸಿ ಆ ವಿಧಾತನನ್ನೇ ಧ್ಯಾನಿಸುತ್ತಾ ಇದ್ದೇನೆ. ಓ ಶಾರದಾ ರಮಣ, ದಯತೋರಮ್ಮ, ದಯತೋರು. ಶಾರದಾ ರಮಣ ಸೇರಿದೆ ಚರಣ ಬೀರುತ ಕರುಣ ತೋರೋ ದರ್ಶನ. ಶಾರದ ರಮಣ ಸೇರಿದೆ ಚರಣ ಬೀರುತ ಕರುಣ ತೋರೋ ದರ್ಶನ. ಶಾರದಾ ರಮಣ, ಓ ವಿಧಾತ ಬ್ರಹ್ಮದೇವ, ನಿನ್ನನ್ನೇ ಧ್ಯಾನಿಸುತ್ತಾ ಇದ್ದೇನೆ. ಅನುಗ್ರಹಿಸು ತಂದೆ, ನನಗೆ ವರವನ್ನೆಯುವುದಕ್ಕಾಗಿ ನೀನು ಕರುಣಿಸಬೇಕು. ನಿನ್ನ ಮುಖಾರವಿಂದವನ್ನೇ ಕಾಣಬೇಕು ಎನ್ನುವ ಹಾಗೆ ಅನವರತವೂ ನಾನು ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ಓ ಬ್ರಹ್ಮದೇವ, ಬ್ರಹ್ಮದೇವ, ಬರಬೇಕು ಬರಬೇಕು. ಏನು ಏನಿದು? ಹಲವು ಸಂಜಿತಲ್ಲವೇ? ಹೀಗೆ ನಾನು ಒಂಟಿಗಾಲಿನಲ್ಲಿ ನಿಂತು ತಪಸ್ಸನ್ನಾಚರಿಸುತ್ತಾ ಸಮಯ ಎಷ್ಟಾಗಿ ಹೋಯಿತು. ಹಲವು ವರ್ಷಗಳೇ ಸಂದು ಹೋದವು. ಹಾಗಿದ್ರೆ ಎಲ್ಲಿ ಹೋದ ವಿಧಾತ? ವಿಧಾತ ಬರುವುದನ್ನು ಯಾರಾದರೂ ತಡೆದರೆ ಅಥವಾ ವಿಧಾತನಿಗೆ ನನ್ನ ಬಳಿಗೆ ಬರುವುದಕ್ಕಾಗುವುದಿಲ್ಲ, ಅಥವಾ ನನ್ನ ತಪಸ್ಸು ಅವನ ಬಳಿಗೆ ಮುಟ್ಟಲಿಲ್ಲವೇ, ಅಥವಾ ಮುಟ್ಟಿದರೆ ಅದು ನಿಷ್ಪ್ರಯೋಜಕ, ಸಾಲದು ಎನ್ನುವ ಹಾಗೆ ವಿಧಾತ ಕುಳಿತನೆ. ಹಾಗಿದ್ರೆ ಎಲ್ಲರೂ ತಪಸ್ಸನ್ನಾಚರಿಸುವ ಹಾಗೆ ನನ್ನ ತಪಸ್ಸು ವ್ಯರ್ಥವಾಗುತ್ತದೆ ಎನ್ನುವ ಹಾಗಿದ್ರೆ ಈ ಭೂಮಿಯಲ್ಲಿ ನಾನು ಜನಿಸಿ ಏನು ಪ್ರಯೋಜನ?
ಇರಕೂಡದು ಬರುವುದಿಲ್ಲವೇ ಬ್ರಹ್ಮ, ನನ್ನ ತಪಸ್ಸಿಗೆ ಅನುಗ್ರಹಿಸುವುದಿಲ್ಲವೇ ಇಲ್ಲ ಎನ್ನುವ ಹಾಗಿದ್ರೆ ತಿಳಿದಂತ ರಕ್ಷಣೆಗಾಗಿ ತಂದಂತಹ ಈ ಕಟಾರಿಯಿಂದ ನನ್ನ ಕಂಠವನ್ನೇ ತುಂಡಾಡಿಸುವುದಕ್ಕೆ ಹೆಚ್ಚಿದ ಮೆಚ್ಚಿದೆ ನಿನಗೆ ನಿನ್ನ ಹೆಚ್ಚಿನ ಭಕ್ತಿಯದ ಬಗೆ ಮೆಚ್ಚಿದ ಮೆಚ್ಚಿದೆ ನಿನಗೆ ನಿನ್ನ ಹೆಚ್ಚಿನ ಭಕ್ತಿಯದ ಬಗೆ ನಿಶ್ಚಯವಿದು ನೀ ನಿಶ್ಚಯವೆಂಬುದ ಉಚ್ಚರಿಸಲು ನಾನೇ ಕ್ಷಣ ಕೊಡುವೆನು ಮೆಚ್ಚಿದ ಮೆಚ್ಚಿದ ನಿನಗೆ ನಿನ್ನ ಹೆಚ್ಚಿನ ಭಕ್ತಿಯದ ಬಗ್ಗೆ ಮಗನೇ ಮಹಿಷ, ಯಾರು ಕರೆಯುತ್ತಾ ಇರುವುದು? ಯಾರು ಇದು ಬಂದದ್ದು? ನೀನು ಯಾರನ್ನು ಕುರಿತು ಈವರೆಗೆ ಕಠಿಣವಾದಂತಹ ತಪಸ್ಸನ್ನು ಆಚರಿಸಿದ್ಯೋ ಅದೇ ಬ್ರಹ್ಮದೇವನೇ ನಿನಗೆ ಮೈದೋರಿದ್ದಾನೆ, ಕಂಡು ಬಿಡು. ಬಂದೆಯಾ ಬ್ರಹ್ಮ? ಬ್ರಹ್ಮದೇವ, ನನ್ನ ತಪಸ್ಸಿಗೆ ನೀನು ಕರುಣಿಸಿದೆಯಾ? ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ದಯ ತೋರಿದೆಯಾ ಬ್ರಹ್ಮದೇವ? ಅಲ್ಲ, ಒಂಟಿ ಕಾಲಲ್ಲಿ ನಿಂತು ತಪಸ್ಸನ್ನು ಆಚರಿಸಿದಾಗೂ ನಾನು ಬಾರದಿರುವುದಕ್ಕಾಗ್ತದೆಯೇ? ಉರಿಯುತ್ತಿರುವಂತ ಅಗ್ನಿಯ ಮಧ್ಯದಲ್ಲಿ ತಪಸ್ಸನ್ನು ಆಚರಿಸಿದಾಗಲೂ ನಾನು ಬಾರದೇ ಇದ್ರೆ ಸೃಷ್ಟಿಕರ್ತ ಅನ್ನೋದಕ್ಕೆ ಅರ್ಥ ಏನು? ಹಾಗಿದ್ರೆ ನಮ್ಮ ಮೇಲೆ ಕರುಣೆ ಉಂಟು ನಿಮ್ಮಲ್ಲಿ. ನಿನ್ನ ಭಕ್ತಿಗೆ ನಾನು ಸೋತು ಬಂದಿದ್ದೇನೆ. ಆದ್ದರಿಂದ ಕಣ್ಣು ಬಿಡು. ಯಾವ ಮನಸ್ಸಿನಲ್ಲಿ ಯಾವ ಬಯಕೆ ಉಂಟು ಹೇಳಯ್ಯ, ಹೇಳು. ಓ ಬ್ರಹ್ಮದೇವ, ವಾಣಿ ದೇವಿಯ ರಮಣ, ವಾಣಿ ದೇವಿ ರಮಣ, ಉತ್ತರದ ವಾಣಿ ದೇವಿಯ ರಮಣ, ನೀನೊಲಿದೆ ಕೇಳೈ ನಿನ್ನ ಪಾವನೆಯಲ್ಲಿ ದೇವ ದೀನ ಜನ ಉದ್ಧರಣ ವಾಣಿ ದೇವಿಯ ರಮಣ, ನೀನೊಲಿದು ಕೇಳು ಬಿನ್ನ ಪವನಲೆ ದೇವ ಶೋಣಿ ಮೂರರುಳಿಪ್ಪ ಯೋನಿ ಸಂಜಾತರೇ ಬ್ರಹ್ಮದೇವ, ಶೋಣಿ ಮೂರರುಳಿಪ್ಪ ಯೋನಿ ಸಂಜಾತರೇ ಹಾನಿ ಜನಗಿಲ್ಲವೆಂದೆನು ತಿರ್ಪ ಬರವ ದೀನ ಜನ ಉದ್ಧರಣ. ಓ ವಾಣಿ ರಮಣ, ದೀನ ಜನರು ತರುಣ, ನನಗಾಗಿ ದಯದೋರಿದೆಯಾ ತಂದೆ? ಬರವೇನು ಬೇಕು ಎನ್ನುವ ಹಾಗೆ ಕೇಳುತ್ತಾ ಇದ್ದೆ. ಓ ಧನ್ಯನಾದೆ ತಂದೆ. ವರ ಬೇಕು ಕೇಳು. ವರವನ್ನು ಕೇಳುತ್ತಾ ಇದ್ದೇನೆ. ಈ ಮೂರು ಕ್ಷೋಣಿಯಲ್ಲಿಯೂ ಕೂಡ, ಮೂರು ಲೋಕಗಳಲ್ಲಿಯೂ ಕೂಡ ಯೋನಿಜರಿಂದ ನನಗೆ ಮರಣವೇ ಬರಬಾರದು ಹಾಗೆ ಅನುಗ್ರಹಿಸಬೇಕು ತಂದೆ ನೀನು. ಮೂರು ಲೋಕದಲ್ಲಿ ಹುಟ್ಟಿದ ಯಾವ ಜೀವಿಯಿಂದಲೂ ನಿನಗೆ ಮರಣವೇ ಇಲ್ಲ. ಇಲ್ಲವೇ ಇಲ್ಲ, ಬರಬಾರದು. ಅಷ್ಟೇ ಅಲ್ಲ ಬ್ರಹ್ಮದೇವ, ಇನ್ನೇನು? ಇನ್ನೂ ಉಂಟು. ನೀವು ಮೂವರಿಂದಲೂ ಈ ಹರಿಹರಾದ್ಯರಿಂದಲೂ ಕೂಡ ನನಗೆ ಮರಣವೇ ಬರಬಾರದು. ನಿನ್ನಿಂದಲೂ ವರವನ್ನು ಅನುಗ್ರಹಿಸಿದಂತಹ ನಿನ್ನೆದುರಿಗೆ ನಾನು ಬಂದರೂ ನಿನ್ನಿಂದಲೂ ನನಗೆ ಮರಣ ಬರಬಾರದು ತಂದೆ. ಹರಿಹರ ಬ್ರಹ್ಮರಿಂದಲೂ ಮರಣವೇ ಇಲ್ಲ ಅಂತ ವರ ನಿನಗೆ ಬೇಕು. ಹೌದು, ತಥಾಸ್ತು. ಹೌದೇ, ಅನುಗ್ರಹಿಸಿದೆಯಾ ತಂದೆ? ಧನ್ಯನಾದೆ ತಂದೆ, ಧನ್ಯನಾದೆ. ಬ್ರಹ್ಮದೇವ ನನಗೆ ಅನುಗ್ರಹಿಸಿದ
ಅಷ್ಟು ಮಾತ್ರವಲ್ಲ, ಹರಿಹರ ಬ್ರಹ್ಮರಿಂದಲೂ ಮರಣವಿಲ್ಲ. ಹಾಗಿದ್ರೆ ನನ್ನನ್ನು ತಡೆಯುವವರು ಯಾರು? ಬಲಿಷ್ಠನಾದಂತಹ ಮಹಿಷ. ಇನ್ನು ಮುಂದಕ್ಕೆ 3 ಲೋಕಗಳನ್ನು ತನ್ನ ಅಂಕೆಯಲ್ಲಿ ನಲಿದಾಡಿಸಬಲ್ಲೆ. ನಾನು ವರಗಳನ್ನು ಪಡೆದಿದ್ದೇನೆ. ಇಂತಹ ವರಗಳನ್ನು ಪಡೆದ ಸ್ವಾರ್ಥೆಯನ್ನು ನನ್ನಮ್ಮನಿಗೆ ಸಾರಬೇಕು. ಅದಕ್ಕಾಗಿ ಅರಮನೆಯ ಕಡೆಗೆ ಸಾಗುತ್ತೇನೆ. ಹಿಂದೊಮ್ಮೆ ಹಸುರಕುಲವನ್ನೇ ನಾಶ ಮಾಡಿ ಬಿಡಬೇಕೆಂಬ ಹಂಬಲದಿಂದ ಆ ಶ್ರೀಹರಿಯು ಸುರರ ನೇತೃತ್ವವನ್ನು ವಹಿಸಿ ನಮ್ಮನ್ನೆಲ್ಲ ಓಡಿಸಿ ಅವನ ಚಕ್ರದ ಪ್ರಭಾವದಿಂದಾಗಿ ಹಸುರ ಕುಲಗಳೆಲ್ಲ ನಾಶವಾಗುವಂತಹ ಪರಿಸ್ಥಿತಿಗೆ ಬಂದೊದಗಿದೆ. ಅಂದಿನ ಕದನದಲ್ಲಿ ನಾವು ತಪ್ಪಿಸಿಕೊಂಡು ದುರ್ಗಾದಿ ಬಿಡಲಾಸುರರೆಂಬ ಅನೇಕರೆಲ್ಲರೂ ಆ ಚಕ್ರದ ಪ್ರಭಾವದಿಂದಾಗಿ ಅಂಗವನ್ನು ಹೂಣವಾಗಬೇಕಾಗಿ ಬಂದಾಗಿದೆ. ಆದರೂ ನಾವು ಪ್ರಾಣ ರಕ್ಷಣೆಗೋಸ್ಕರವಾಗಿ ಅಡವಿ ಕಂದರ ಗವಿಗಳಲ್ಲಿ ಅಡಗಿಕೊಂಡು ಜೀವನವನ್ನು ಸಾಗಿಸುತ್ತಾ ಬಂದಿದ್ದೇವೆ. ಏನು ಮಾಡುವುದು? ಹಸುರ ಕುಲವನ್ನೇ ನಾಶವಾಗಬೇಕೆಂದು ಸುರರು ಬಯಸಿದರೆ ನಾವು ಅದರ ಉದ್ಧಾರವನ್ನು ಹೇಗೆ ಮಾಡಬೇಕೆಂದು ಪರಿತಪಿಸುತ್ತಾ ಇದ್ದೇವೆ. ಏನು ಮಾಡಲಿ? ಆ ನಾಕದ ಗದ್ದುಗೆಯನ್ನು ಹೇಗಾದರೂ ಮಾಡಿ ನಮ್ಮ ವಶಪಡಿಸಬೇಕೆಂದು ನಾವು ಬಯಸಿದರೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ನಮಗೆ ನಾಯಕರಿಲ್ಲದೆ ತೊಂದರೆಯಾಗಿದೆ ಎಂಬುದೇ ಒಂದು ಕೊರತೆಯಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಸೋನಿತಾ ಪಟ್ಟಣದಲ್ಲಿ ಒಬ್ಬ ಹಸುರನಿದ್ದಾನೆಂತೆ, ಮಹಿಷಾಸುರನೆಂಬ ಹೆಸರಂತೆ. ಈಗ ತಮ್ಮವರನ್ನೆಲ್ಲ ಕೂಡಿಕೊಂಡು ಆ ಸೋನಿತಾ ಪಟ್ಟಣದತ್ತ ತೆರಗಲಿ. ಅವನಲ್ಲಿ ನಮ್ಮ ಭಿನ್ನಹಗಳನ್ನು ಭಿನ್ನವಿಸಿದರೆ ತಮ್ಮ ಏಳಿಗೆಗೆ ಅವನು ಶಬಿಸಿಯಾನು ಎಂಬಂತಹ ಉಚ್ಚ ಮನಸ್ಸಿನಿಂದ ನಾವು ಅಲ್ಲಿಗೆ ಹೋಗಬೇಕಾಗಿದೆ. ಆದುದರಿಂದಾಗಿ ಸೋನಿತಾ ಪಟ್ಟಣದತ್ತ ತೆರಳೋಣ. ಸೋನಿತಾ ಪಟ್ಟಣದತ್ತ ತೆರಳೋಣ. ನಡೆತಂದ ದೈತ್ಯರ ಗಡನವ ನೀಕ್ಷಿಸಿ ಹರುಷದಲ್ಲಿ ಮಹಿಷ ಅಡರಿಸಿ ಪೀಠವ ಬಿಡದು ಪಾಚರಿಸುತ್ತ ನುಡಿದ ನೀವ್ಯಾರೆಂಬುದನ್ನು ದಾನವ ಕುಲದವರೆಲ್ಲರೂ ನನ್ನ ಒಗ್ಗಟ್ಟಿಗೆ ಇರುತ್ತಿರುವ ಹಾಗೆ ಸೋನಿತಾಪುರದಲ್ಲಿರುವಂತಹ ಹೊತ್ತಿನಲ್ಲಿ ಯಾರೋ ನನ್ನನ್ನು ಕಾಣುವುದಕ್ಕಾಗಿ ಬಂದವರಿದ್ದಾರೆ ಎನ್ನುವ
ಭಾವಿಸಿದ್ದೇವೆ. ಕುಮಾರ ಆ ಪ್ರಭುವೇ, ಮೊದಲಾಗಿ ನಿಮ್ಮನ್ನು ನಾವು ನಮ್ಮ ರಕ್ಷಕರೆಂದೇ ಭಾವಿಸಿ ನಿಮ್ಮನ್ನು ಪ್ರಭುವೆಂದು ಸಂಬೋಧಿಸಿದ್ದೇವೆ. ಒಳ್ಳೆಯದಾಯಿತು, ಒಳ್ಳೆಯದಾಯಿತು. ನಮ್ಮ ಆಕಾರಗಳನ್ನ ನೀವು ನೋಡಿ ವಿಚಿತ್ರವೆಂದೆನಿಸ ನೋಡಿದರೆ ಓರೋರೋ ಒಂದೊಂದು ಅಂಗಗಳನ್ನು ಕಳ್ಕೊಂಡವರ ಹಾಗೆ ಕಾಣಿಸುತ್ತಾ ಇದ್ದೀರಲ್ಲ. ಹಾಗೇ ಇದ್ದೇವೆ. ಏನು ಕಾರಣ ಇದಕ್ಕೆ? ಹಿಂದೊಮ್ಮೆ ನಮ್ಮ ಹಸುರ ಕುಲದ ನಾಯಕರೊಡಗೂಡಿ ನಾಕವನ್ನು ವಶಪಡಿಸಿಕೊಂಡವರು ಹೋಗುವಂತಹ ಸಂದರ್ಭದಲ್ಲಿ ಆ ಕಪಟಿಗಳಾದಂತಹ ಸುರರು ಶ್ರೀಹರಿಯ ಮೊರೆ ಹೋಗಿ ಆ ಶ್ರೀಹರಿಯಿಂದಾಗಿ ನಾವು ಅಂದು ಸೋತವರು. ಆ ನಾಕವನ್ನು ಪಡೆಯಲು ನಮ್ಮಿಂದ ಅಸಾಧ್ಯವಾಗಿದೆ. ಆ ಕಾರಣಕ್ಕಾಗಿ ಆದರೂ ನಮ್ಮ ಛಲವನ್ನು ನಾವು ಬಿಡದೆ ನಮ್ಮ ಅಂಗವನ್ನು ಅವನ ಚಕ್ರದಿಂದ ಹೀನವಾದರೂ ಸಹ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಲು ಅದೆಷ್ಟೋ ಸಮಯಗಳಿಂದ ಈ ಗವಿಗೆಂದರಗಳಲ್ಲಿ ನಾವು ಅಡಗಿಕೊಂಡು ಇದ್ದುಕೊಂಡು ಯಾವಾಗಲಾದರೂ ಒಮ್ಮೆ ನಮ್ಮನ್ನು ಪ್ರತಿನಿಧಿಸುವಂತಹ ಪ್ರಬಲವಾದ ನಾಯಕರು ಸಿಗಬಹುದು. ಅವರ ಮುಖೇನವಾಗಿ ಆ ನಾಕವನ್ನು ಮಗದೊಮ್ಮೆ ನಾವು ಪಡೆಯಬೇಕೆಂಬ ಹಂಬಲವನ್ನು ತೊಟ್ಟವರು ನಾವು. ಪ್ರಭುವೇ, ಇದರಿಂದಾಗಿ ನಾವು ನಿಮ್ಮ ಸಹಾಯವನ್ನು ಯಾಚಿಸಿ ಬಂದವರಿದ್ದೇವೆ. ಹೌದಾ? ಹೆದರಬೇಡಿ, ಹೆದರಬೇಡಿ, ನಾನಿದ್ದೇನೆ. ಶಂಕಾಸುರ, ಬಿಡಲಾಸುರ, ಮಹಿಷಾಸುರ, ಎಲ್ಲರೂ ಹಾಗಿದ್ರೆ ನೀವು ಭಯಭೀತರಾಗುವಂತಹ ಅವಶ್ಯಕತೆ ಇಲ್ಲ. ಈ ಮಹಿಷಾತ್ಯನಿದ್ದಾನೆ, ನೀವು ಹೆದರಬೇಡಿ, ನಿಮಗೆ ಅನುಗ್ರಹಿಸಿದ್ದೇನೆ. ಅಷ್ಟೇ ಅಲ್ಲ, ದೇವತೆಗಳಿಂದ ನೀವು ಒಂದಕ್ಕೆ ಹೆದರಿಕೊಂಡು ಗುಹೆಗಂಧರಗಳಲ್ಲಿ ಅಡಗಿಕೊಳ್ಳಬೇಕಾದಂತಹ ಪ್ರಮೇಯವೇ ಇಲ್ಲ. ಇಂದಿನವರೆಗೆ ನಮ್ಮ ಜೀವವನ್ನು ರಕ್ಷಿಸಿಕೊಳ್ಳಲೇ ನಾವು. ನಾನಿದ್ದೇನೆ, ನನ್ನೊಂದಿಗೆ ಸೇರಿಕೊಳ್ಳಿ ನೀವು. ಯಾವ ದೇವತೆಗಳು ನನ್ನನ್ನು ತಡೆಯುವುದಕ್ಕಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಯೋಜನೆಯೊಂದನ್ನು ಹಾಕಿಕೊಂಡಿದ್ದೇನೆ. ಸ್ವರ್ಗಲೋಕವನ್ನು ಮುತ್ತಿಗೆ ಹಾಕಬೇಕು ಎನ್ನುವ ಹಾಗಿದ್ದೇನೆ. ನೀವು ಬರುವವರಿದ್ದರೆ ನಮ್ಮೊಂದಿಗೆ ಸೇರಬಹುದು. ನಿಮ್ಮ ಸಹಾಯಕ್ಕಾಗಿ ನಾವು ತೆರಳಲು. ಹಾಗಿದ್ರೆ ಸ್ವರ್ಗಲೋಕದ ಕಡೆಗೆ ನಡೆಯೋಣ.
ನಿನಗೆ 4 ಬಡಿಯುವುದಕ್ಕಾಗಿಯೇ ಬಂದವನು ನಾನು. ಆದುದರಿಂದ ಹೇಳುತ್ತಾ ಇದ್ದೇನೆ, ನನ್ನ ಕಾಲಿಗೆ ಬಿದ್ದು ತಪ್ಪಾಯಿತು ಎನ್ನುವ ಹಾಗೆ ಕೇಳಿಕೊಂಡರೆ ಬಿಟ್ಟೇನು, ಇಲ್ಲದಿದ್ದರೆ ಜತನ ನಿನ್ನನ್ನು ಏನು ಮಾಡಿ ಹೇಳು ಗೊತ್ತಾ? ಎಲ್ಲ ಕೋಣ ಮೋಸನ ಕೇಳು. ಮಹಿಷ ಆ ಹೆಸರನ್ನೇ ಅನ್ವರ್ಥವಾಗಿಸಿಕೊಂಡು ಅದೇ ರೂಪದಿಂದ ಊರ್ವೆಯನ್ನು ಬಿಟ್ಟು ಊರ್ಧ್ವಗಾಮಿಯಾಗಿ ಅಮರಾವತಿಯ ಮೇಲೆ ಅಭಿಯೋಗವನ್ನು ಕೈಗೊಂಡು ನಾನೇ ದೇವದಿಂತಿರಿಗಳನ್ನು ಬಡಿದೋಡಿಸುವುದಕ್ಕೆ ಹೊರಟೆ. ಅಯ್ಯ, ಲೋಕ ಎನ್ನುವಂತಹ ಬಾಣಲೆಯಲ್ಲಿ ಜೀವಿಗಳನ್ನು ಪಾಕ ಮಾಡುವವನಾದುದರಿಂದಲೇ ಪಾಕಶಾಸನ ಎನ್ನುವಂತಹ ನಗಲ್ತೆಯನ್ನು ಹೊಂದಿದವನು ನಾನು. ಲೋಕದಲ್ಲಿದ್ದಂತಹ ಜೀವಿಗಳ ಕುರಿತಾಗಿ ಒಳ್ಳೆಯ ಮನಸ್ಸನ್ನು ಹೊಂದಿದವನಾದುದರಿಂದಲೇ ನಾವೆಲ್ಲರೂ ಸುಮನಸರು ಎನ್ನುವ ಹಾಗೆ ನಗಲ್ತೆಯನ್ನು ಹೊಂದಿದವರು. ಶೋಣಿತಾಪುರ ನಿಮ್ಮಂತವರಿಗೆ ಒಂದು ಲೋಕ, ಅಲ್ಲಿದ್ದಂತಹ ವ್ಯಾಪ್ತಿಯನ್ನು ಮೀರಿ ಮೇಲೊಂದು ಲೋಕ ಉಂಟು ಎನ್ನುವ ಕಾರಣಕ್ಕೆ ಬೇಕಾಗಿ ಅಲ್ಲಿ ದಾಳಿಯನ್ನು ಮಾಡಿ ನಿಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡುವುದಕ್ಕೆ ಬೇಕಾಗಿ ಹೊರಟಿದ್ದೀರಿ ಅಂತ ಆದ್ರೆ ಈ ಹಿಂದೆ ದಾಳಿ ಮಾಡಿದವರ ಕಥೆಯನ್ನು ನೀನು ಕೇಳಿರಬಹುದು. ನಿಮ್ಮ ಪೂರ್ವದವರಾದಂತಹ ರಂಭಕರಂಬರೆ ಮೊದಲುಗೊಂಡವರ ಕಥೆಯೇನಾಯಿತು ಎನ್ನುವುದನ್ನು ನೀನು ಯೋಚಿಸಬೇಕಿತ್ತು. ಅದನ್ನೆಲ್ಲವನ್ನು ಬಿಟ್ಟು ಈಗ ನೀನು ಮತ್ತೆ ದಾಳಿ ಮಾಡುವುದಕ್ಕೆ ಹೊರಟಿದ್ದೀಯ ಅಂತ ಆದ್ರೆ ಶೋಣಿತಾಪುರದಲ್ಲಿ ಬಿದ್ದು ಸಾಯುವುದು ಬೇಡ, ಇಲ್ಲಿಗೆ ಸಾಯುವುದಕ್ಕೆ ದೇವೇಂದ್ರನ ಕೈಯಿಂದ ಪೆಟ್ಟು ತಿಂದು ಸಾಯುತ್ತೇನೆ ಎನ್ನುವಾಗಿ ನಿನ್ನ ಸಂತಾನದವರಿಗೆ ಎಲ್ಲಿಯಾದ್ರೂ ಹರಕೆ ಇರಬೇಕು. ಆ ಕಾರಣಕ್ಕೆ ಬೇಕಾಗಿ ಇಲ್ಲಿಗೆ ಬಂದಿದ್ದಿ ಅಂತ ಆದ್ರೆ ಬಿಡುವುದಿಲ್ಲ. ಕೈಯ ಕುಳಿಶಕ್ಕೆ ಬಲಿಯಾಗಬೇಕಾದಿತ್ತು ಜತನ. ನಿನ್ನಲ್ಲಿ ಸ್ಪಷ್ಟ ಹೇಳುತ್ತೇನೆ, ಇಲ್ಲಿಗೆ ಬರಬೇಕು ಅಂತಾದ್ರೆ ಕಾರಣ ಏನು, ಯಾಕೆ ಬಂದೆ, ಏನಾಗಬೇಕು? ನನ್ನ ಜನಕರ ಸಾವಿಗೆ ಕಾರಣವಲ್ಲವೇ ನೀನು? ನಿಮಗೂ ನಮಗೂ ಹಾಗೆ ಅಲ್ಲ, ಒಳ್ಳೆಯತನವಿರವಾಗಿ ಕಾಗಿತ್ತು. ನಾವು ಬಂದರೆ ನೀವು ನಮ್ಮನ್ನು ಆತಿಥ್ಯದಿಂದ ಸತ್ಕರಿಸಬೇಕಾಗಿತ್ತು. ಯಾಕೆ? ನಾವು ದಾಯಾದಿಗಳಲ್ಲವೇ? ಒಂದು ವೇಳೆಯಲ್ಲಿ ಹಿಂದಿನ ಪರಂಪರೆಯನ್ನು ತೊಡಗಿಕೊಂಡು ಹೋದೆವು ಎನ್ನುವ ಹಾಗಿದ್ರೆ ಅಕ್ಕ ತಂಗಿಯರ ಮಕ್ಕಳು ನಾವು. ಆದರೂ ನೀನು ಹೇಳುತ್ತಿರುವುದೇನು, ನಾವು ಸುಮನಸರು, ಒಳ್ಳೆಯ ಮನಸ್ಸಿನವರು ಎನ್ನುವ ಹಾಗೆ. ಅದೇ ಒಳ್ಳೆಯ ಮನಸ್ಸಿನವರು ನೀವು ಎನ್ನುವ ಹಾಗಿದ್ರೆ ನಮಗೆ ಯಾಕೆ ತಾರತಮ್ಯವನ್ನು ಮಾಡಿದಿರಿ? ನಮ್ಮನ್ನು ಯಾಕೆ ಕಡೆಗಣಿಸಿದಿರಿ? ನಮ್ಮನ್ನು ಯಾಕೆ ರಾಕ್ಷಸರು, ದುಷ್ಟರು ಎನ್ನುವ ಹಾಗೆ ಪ್ರಚೋದಿಸಿದಿರಿ? ಅಷ್ಟೇ ಅಲ್ಲವೋ, ನಿನ್ನ ಮೇಲೆ ಹಾಗೆ ನನಗೆ ಏನು ಗೊತ್ತೋ, ನನ್ನ ಜನಕನನ್ನು ಕೊಲ್ಲಿಸುವುದಕ್ಕೆ ನೀನು ಕಾರಣನಾಗಿ ಹೋದೆ. ಆದುದರಿಂದ ಬಂದಿದ್ದೇನೆ, ಇದೋ ಏರಿ ಬಂದಿದ್ದೇನೆ. ಹಿಂದೆ ಬಂದವರ ಹಾಗಲ್ಲ, ಶೋಣಿಯಲ್ಲಿ ನನ್ನನ್ನು ಕೊಲ್ಲುವವರು, ನನ್ನನ್ನು ಬೆದರಿಸುವವರು ಹುಟ್ಟಲಿಲ್ಲ. ಆದುದರಿಂದ ಹೇಳ್ತಾನೆ, ನಿನಗೆ ನಿನ್ನ ದರ್ಪ ಇದೆ ಎನ್ನುವ ಹಾಗಿದ್ರೆ ನಿನ್ನನ್ನು ಹೀಗೆ ಬಿಡುವವನಲ್ಲ ನಾನು. ಇಂದಿನ ಒಂದು ಹಾಗೆ ತಂದೆಯನ್ನು ಕೊಂದಂತ ಹಾಗೆ ಅದೇ ತಂದೆ ಹೋದಂತಹ ಜಾಗಕ್ಕೆ ನಿನ್ನನ್ನು ಕಳುಹಿಸುತ್ತೆ. ನೋಡುವ ಬಾರಣ.
ಇವರಿಗಾದಂತಹ ಪೀಠವನ್ನು ಏರಿದ್ದೇನೆ. ಏರುವುದು ಮಾತ್ರವಲ್ಲ, ಇಲ್ಲಿರುವವರಲ್ಲಿ ನಾನು ಡಂಗುರವನ್ನು ಸಾರಿದ್ದೇನೆ. ಈ ಮಹಿಷಾರ್ಜನೆ ಇನ್ನು ಮುಂದಕ್ಕೆ ಮುರುಳೋಕಕ್ಕೂ ಒಡೆಯ ಎನ್ನುವ ಹಾಗೆ ಡಂಗುರವನ್ನು ಸಾರಿ ಆಗಿದೆ. ಆದರೆ ಅಷ್ಟೇ ಸಾಕೆ, ಸಾಲದು ಸಾಲದು ಎನ್ನುವ ಹಾಗೆ ಸೂರ್ಯಚಂದ್ರರು ಕೂಡ ಒಮ್ಮೆಗೆ ಸ್ತಬ್ಧರಾಗಬೇಕು. ಯಾಕೆ? ನಾನು ಹೇಳುವಂತಹ ಮಾತನ್ನು ಆಲಿಸಬೇಕು. ನನ್ನ ಆಣತಿಯಂತೆ ಎಲ್ಲರೂ ಕೆಲಸವನ್ನು ಮಾಡತಕ್ಕದ್ದು. ಆ ಬ್ರಹ್ಮದೇವನು ಹಾಗೆ ನಾನು ಹೇಳಿದಾಗ ಬರಬೇಕು ಎನ್ನುವ ಹಾಗೆ ಅವರಿಗೆ ತಾಕೀತು ಮಾಡಿದ್ದೇನೆ. ಯಾರು ನನ್ನ ಅಣತಿಯನ್ನು ಮೀರಿ ನಡೆಯಕೂಡದು. ಇಲ್ಲಿ ಹೀಗೆ ಇರುವುದಲ್ಲ, ಮುಂದಿನ ಕಾರ್ಯವನ್ನು ನಡೆಯುವುದಕ್ಕಾಗಿ ಯೋಚನೆಯಲ್ಲಿರ್ತೇನೆ. ಯೋಚನೆಯಲ್ಲಿ ಸುರತ ವೈಶ್ಯರು ಕೇಳಿ ದುರುಳರಿ ಪರಿಯಲಿ ಸುರದ ವೈಶ್ಯರು ಕೇಳಿ ದುರುಳರಿ ಪರಿಯಲಿ ಮೆರೆಯುತ್ತಲಿರಲು ನಾಕದಲ್ಲಿ ಸುರರದ ನಡಗೊಂಡು ಪುರೋಹೂತನಾಕ್ಷನ ಚರಿಸುತ್ತೆ ಗಿರಿಕಾನನದಲ್ಲಿ ಗಿರಿಕಾನನದಲ್ಲಿ ದುರುಳಾದಂತಹ ಮಹಿಷಾಸುರ ದೇವಲೋಕದ ಮೇಲೆ ದಾಳಿಯನ್ನು ಮಾಡಿ ದೇವದಿಂತಿಗಳನ್ನು ಬಡಿದೋಡಿಸಿ ಸ್ಥಾನಭ್ರಷ್ಟನಾಗಿಸಿದ್ದಾನೆ. ನಮಗೆ ಇರುವುದಕ್ಕೆ ಲೋಕ ಇಲ್ಲ, ಮುಂದೆ ಏನು ದಾರಿ ಅಂತ ಗೊತ್ತಿಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ವರಗೊಟ್ಟಂತ ಬ್ರಹ್ಮದೇವ. ಆದುದರಿಂದ ದೇವದಿಂತ್ರಿಗರನ್ನೆಲ್ಲವನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಕಾನನದಲ್ಲಿ ಅಲೆದಾಡುತ್ತಾ ಇರುವುದರಲ್ಲಿ ಅರ್ಥವಿಲ್ಲ. ನೇರವಾಗಿ ಸತ್ಯಲೋಕದ ಕಡೆಗೆ ಸಾಗುತ್ತೇನಂತೆ. ಓ ಬ್ರಹ್ಮದೇವ, ಇಂದ್ರಾದಿ ದೇವತೆಗಳೇ, ಇದೋ ದೇವದಿಂತ್ರಿಗಳ ಸಮೇತವಾಗಿ ನಿನ್ನ ಅಡಿದಾವರಗಳಿಗೆ ಎರಗಿದ್ದೇನೆ. ದೇವರೇ, ರಕ್ಷಿಸಬೇಕು ರಕ್ಷಿಸಬೇಕು. ಪುರೆಯಬೇಕೆಲೆ ವಾಣಿನಾಥ, ಪುರೆಯಬೇಕೆಲೆ ವಾಣಿನಾಥ, ಅವತರಿಸು ನೀ ಕಮಲ ಸಂಜಾತ. ಪುರೆಯಬೇಕೆಲೆ ವಾಣಿನಾಥ. ಬ್ರಹ್ಮದೇವ, ಇಂದ್ರಾದಿಗಳೇ, ಆವಾಗ ದೇವಲೋಕಕ್ಕೆ ದಾಳಿಯಾದವಾಗ ನಿನ್ನ ಬಳಿಗೆ ಓಡೋಡಿಕೊಂಡು ಬರುವವರು ನಾವು. ಸ್ವರ್ಗಲೋಕಕ್ಕೆ ರಕ್ಕಸರ ದಾಳಿ ಹೊಸತೇನಲ್ವಲ್ಲ ಅಲ್ವಲ್ಲ? ಆದರೆ ದಾಳಿಯಾಗುವುದಕ್ಕೆ ಕಾರಣ, ನಾನು ಈ ರೀತಿಯಾಗಿ ಬರುವುದಕ್ಕೆ ಕಾರಣ ಏನು? ಅದಕ್ಕೆ ಬ್ರಹ್ಮದೇವ. ಹೇಗೆ? ನೀನು ಕೊಡುತ್ತಿರುವಂತಹ ವರ, ಆ ವರದ ಪ್ರಭಾವದಿಂದ ಉನ್ಮಾದರಾದಂತಹ ದಾನವರು ತಮ್ಮದಾದಂತಹ ಇಚ್ಛಾಶಕ್ತಿಯೋ ಕ್ರಿಯಾಶಕ್ತಿಯೋ ವರಬಲವನ್ನು ಅಂದುಕೊಂಡು ದೇವಲೋಕದ ಮೇಲೆ ದಾಳಿ ಮಾಡುತ್ತಾರೆ. ದೇವರೇ ನಮ್ಮನ್ನು ಬಡಿದೋಡಿಸುತ್ತಾರೆ. ಹೌದು. ಈಗ ಮಹಿಷಾಸುರ ಎನ್ನುವಂತಹ ದಾನವ ದೇವಲೋಕದ ಮೇಲೆ ದಾಳಿಯನ್ನು ಮಾಡಿದ್ದಾನೆ. ಸ್ವರ್ಗಲೋಕಕ್ಕೆ ಅಭಿಯೋಗ ನಡೆಸಿದ್ದಾನೆ. ಹೌದು ದೇವರೇ. ಹಾಗಾಗಿ ಇರುವುದಕ್ಕೆ ಜಾಗ ಇಲ್ಲದೆ, ನೆಲೆ ಇಲ್ಲದೆ ನಿನ್ನನ್ನೇ ಅನುಸರಿಸಿಕೊಂಡು ಬಂದಿದ್ದೇನೆ. ನೀನೇ ಗತಿ, ನೀನೇ ಮತಿ, ನೀನೇ ಒಂದು ದಾರಿ ತೋರಿಸಬೇಕು. ಅರಿತೆನರಿತೆನ ದುರುಳರ ಬಾಧೆಯ ಹೊರೆಯು ಜಾತಕೆಯನ್ನಲ್ಲಿ ಮರೆಯಲ್ಲವುನ ಹೊರಗಳ ನೀತಿಯ ವಿರಚಿಸಿದ ಭವನ ಬದಲಲ್ಲಿ. ಇಂದ್ರಾದಿ ದೇವತೆಗಳೇ, ಬ್ರಹ್ಮದೇವ, ಕೇವಲ ನಿಮ್ಮ ಸ್ವರ್ಗಲೋಕದ ಸಮಸ್ಯೆ ಮಾತ್ರವಲ್ಲ, ಇದು ಮೂರು ಲೋಕಕ್ಕೂ ಸಂಬಂಧಪಟ್ಟಂತ ವಿಷಯವಾದ್ದರಿಂದ ಇದಕ್ಕೆ ಪರಿಹಾರ ನನ್ನಲ್ಲಿಲ್ಲ. ಇದಕ್ಕೆ ಪರಿಹಾರ ಹುಡುಕದಕ್ಕೋಸ್ಕರವಾಗಿ ಕ್ಷೀರಸಾಗರಕ್ಕೆ ನಡೆಯೋಣ. ಆದೀತು. ಕ್ಷೀರವಾರಿದಿಯಲಿ ರಮಾವರಗ
ಕ್ಷೀರವರಿದಿಯಲಿ ರಾಮವರ ಕ್ಷೀರವಾರಿದಿಯಲ್ಲಿ ನಾನಿರುವಂತಹ ಹೊತ್ತಿನಲ್ಲಿ ಶಿವನು ಬಂದು ದುರುಳನಾದಂತಹ ಮಹಿಷಾಸುರನ ಅಟ್ಟಹಾಸವನ್ನೆಲ್ಲ ಹೇಳಿದ. ಲೋಕವನ್ನು ಪೊರೆಯಬೇಕಾದ್ದು ಪಾಲನಾಕರ್ತೃವಾದಂತಹ ನನ್ನ ಕರ್ತವ್ಯವಾದ್ದರಿಂದ ದುರುಳನನ್ನು ವಧಿಸುವಂತಹ ಕೆಲಸದಲ್ಲಿ ನಾನು ಉದ್ಯುಕ್ತನಾಗಬೇಕಾಗಿದೆ. ಅದಕ್ಕಾಗಿ ಹರಿಹರನಾದಂತಹ ನಾವು ಕದಂಬ ಕಾಂತಾರಕ್ಕೆ ಬಂದಿದ್ದೇವೆ. ಚಂದ್ರಕಾಂತ ಶಿಲೆಯಲ್ಲಿ ನಾವು ಕುಳಿತು ಚಿಂತಿಸುತ್ತಿರುವಂತಹ ಸಮಯದಲ್ಲಿ ಅದ್ಯಾರು ಬರುತ್ತಿರುವುದು? ಇಂದ್ರಾದಿ ದೇವತೆಗಳೇ, ನಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವುದಕ್ಕಾಗಿ ನಾವು ವೈಕುಂಠಕ್ಕೆ ಹೋದ್ರೆ ವೈಕುಂಠದಲ್ಲಿ ಹರಿ ಇಲ್ಲ. ಆದ್ದರಿಂದ ಅಲ್ಲಿಂದ ಮುಂದೆ ಹೋಗಿ ಪರಮೇಶ್ವರಲ್ಲಿ ಕೈಲಾಸದಲ್ಲಿ ಇರಬಹುದು ಎನ್ನುವ ನಾವು ಕೈಲಾಸಕ್ಕೆ ಹೋದ್ರೆ ಅಲ್ಲೂ ಇಲ್ಲ. ಹಾಗಿದ್ದರೆ ಹರಿಹರರು ಇಬ್ಬರು ಅವರವರ ಊರು ಬಿಟ್ಟಿದ್ದಾರೆ ಎಂದಾದ್ರೆ ಏನು ಮುಂದೆ ಎಲ್ಲಿ ಹೋಗಿರಬಹುದು? ನಾವು ಚಿಂತಿಸ್ತಾ ಇರುವಾಗಲೇ ಅಶರೀರವಾಣಿ ಉಲಿಯಿತಲ್ವೇ? ಅದೇನಂತೂ ಯಾವ ಚಂದ್ರಕಾಂತ ಶಿಲೆಯಲ್ಲಿ ಅದರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಹಾಗಿದ್ರೆ ಅಲ್ಲಿಗೆ ಹೋಗೋಣ. ಶಿಲೆಯೊಳಂದಾಗಿ ಕಳನ ಹೊದಿಸುವ ಯತ್ನ ಯೋಚಿಸುತ್ತಲಿರಲಿತ್ತು. ಕುಳಿತವರು ಚಂದ್ರಕಾಂತ ಶಿಲೆಯೊಳಂದಾಗಿ ಕಳನ ಹೊದಿಸುವ ಯತ್ನ ಯೋಚಿಸುತ್ತಲಿರಲಿತ್ತು. ನಳಿನ ಭವಸುರರನೊಡಗೊಂಡು ನಡೆತಂದು ವೈಕುಂಠನವು ಕಾಣದಿರಲ ಬಳಿಕ ಗೈರಾಜಗೈದರಲಾಗ ಪುರಹರನೋ ನಿಲಯದೊಳಗಿಲ್ಲದಿರೆ ಕಳವಳಿಸೆ ಬಳಿಕವರು ತಿಳಿದ ಶರೀರ ನುಡಿ ಹರಿಹರರು ತುಯಿನಾದ್ರಿಯೊಳಗಿರ್ಪ ಹದನವನ್ನು ಹರಿಹರರ ಪದ ಕೆರಗಿ ಸಕಲರು ಆಯ ಹರಿಹರರ ಪದ ಕೆರಗಿ ಸಕಲರು ತುರುಳ ಮಹಿಷಾಸುರನು ಪಟಲದಿ ತರಹರಿಸುವೆಂಬ ನೀವಿ ಪುರಿಯುವುದನಲು ಹರಿಹರರ ಪದ ಕೆರಗಿ ಸಕಲರು ಹರಿಹರರೇ, ನಿಮ್ಮನ್ನು ಹುಡುಕುತ್ತಾ ಹುಡುಕುತ್ತಾ ಬಹಳಷ್ಟು ಅಲ್ಲಿದೆವು ನಾವು. ಆದ್ರೆ ಎಲ್ಲೂ ನಿಮ್ಮ ಇರೋ ಪತ್ತೆ ಆಗ್ಲಿಲ್ಲ. ಆದ್ದರಿಂದ ಇಲ್ಲಿವರೆಗೆ ಬರ್ಬೇಕಾಯ್ತು ನೋಡಿ. ವಿಷಯ ನಿಮಗೆ ತಿಳಿಯತ್ತೇನು ಅಲ್ಲ. ಮಹಿಷಾಸುರನೆಂಬ ದಾನವನಿಂದಲಾಗಿ 3 ಲೋಕಕ್ಕೂ ಗಂಡಾಂತರ ಉಂಟಾಗಿದೆ. ಆದ್ದರಿಂದ ಅವನ ನಿವಾರಣೆ ಆಗದ ಹೊರತು ನಮಗೆ ನೆಮ್ಮದಿ ಇಲ್ಲ. ಆದ್ದರಿಂದ ಮಹಿಷನ ವಧೆಗಾಗುವುದು ಏನಾದ್ರೂ ಒಂದು ದಾರಿ ಹುಡುಕಬೇಕಲ್ವೇ? ಹುಡುಕಬೇಕು. ಏನು ಮಾಡ್ತೇನೆ ಗೊತ್ತೇ? ಬ್ರಹ್ಮ, ಮಹೇಶ್ವರ, ಮಹಾವಿಷ್ಣುವೇ, ದೇವೇಂದ್ರಾದಿ ದೇವತೆಗಳೇ, ದಾನವರ ವಧೆ ಅನಿವಾರ್ಯವಾಗಿದೆ. ಅವನನ್ನು ಕೊಲ್ಲದೆ ಲೋಕದಲ್ಲಿ ಶಾಂತಿ ನೆಲೆಯಾಗುವುದಿಲ್ಲ. ಇಲ್ಲ, ಅವನನ್ನು ಕೊಲ್ಲಬೇಕು ಅಂತಿದ್ರೆ ನಮ್ಮ ಶಕ್ತಿಯಿಂದ ಅದು ಸಾಧ್ಯವೂ ಅಲ್ಲ. ಮತ್ತೆ ಅದಕ್ಕಾಗಿ ದಿವ್ಯ ಶಕ್ತಿಯೊಂದು ಪ್ರಕಟವಾಗಬೇಕಾಗಿದೆ. ಹಾಗಾಗಿ ಆ ಶಕ್ತಿ ಒಂದು ಪ್ರಕಟವಾಗಬೇಕು ಅಂತಿದ್ರೆ ನನ್ನೊಳಗಿನ ಶಕ್ತಿ ಹೊರಗೆ ಹೋಗಬೇಕು.
ಆದ್ದರಿಂದ ದಾನವನ ವಧೆಗಾಗಿ ನನ್ನ ದಿವ್ಯ ತೇಜಸ್ಸನ್ನು ಅಂಬರಕ್ಕೆ ಚೆಲ್ಲಿದ್ದೇನೆ. ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವ ಶಕ್ತಿಯಿಂದಲೂ ಆತನಿಗೆ ಮರಣವೇ ಇಲ್ಲವಾದ್ದರಿಂದ ದಿವ್ಯ ಶಕ್ತಿಯೊಂದರ ಆವಿರ್ಭಾವ ಈಗ ಆಗಲೇಬೇಕಾಗಿದೆ. ಅದಕ್ಕಾಗಿ ಇದು ನನ್ನೊಳಗಿರಂತಹ ಅಂತಸ್ಥವಾಗಿರುವಂತಹ ದಿವ್ಯ ಶಕ್ತಿಯನ್ನು ಪ್ರಪಂಚಕ್ಕೆ ಚೆಲ್ಲಿದ್ದೇನೆ. ಮೂರು ಮೂರ್ತಿಗಳ ತೇಜವು ದಿವ್ಯ ಶಕ್ತಿಯಾಗಿ ಹೋಗಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ದೇವತಿಂತಿನಿಗಳು ದೇವೇಂದ್ರ ಸಹಿತನಾದಂತಹ ನನ್ನ ದಿವ್ಯ ಶಕ್ತಿಯನ್ನು ನಾನು ಕೂಡ ಕೆಳಗಿದ್ದೇನೆ. ನೋಡಿ ಮೂರು ಮೂರ್ತಿಗಳ ಮಗದಿಂದ ಹೊರಟಿಹ ತೇಜ. ಅದೇನು ತೇಜಸ್ಸು ಕಾಣುತ್ತಾ ಇದೆ? ಮೂರು ಮೂರ್ತಿಗಳ ಮುಖದಿಂದ ಹೊರಟಿಹ ತೇಜ. ಚಾರು ದಿಕ್ಪಾಲಕರ ತೇಜ. ಒಂದಾಗುತ್ತಲೇ ನಾರಿಯಾಗದೆ ತಲೆದುದರಗಿರಿ ಸುರರು ಜಯ ಜಯವೆಂದು ನುತಿ ಕೈದರೆ. ದೇವಿಯೇ ಪಾವನ ಚರಿತೆ ನೀನೇ ಕಾವುದೇ ನಮ್ಮನು ಕರುಣದಿ ಮಾತೆ. ಭಾವಶುದ್ಧಿಯಳೆಂದು ಪದವ ತಾಯ ನಾವು ಮರೆಗೊಂಡೆವು ಕರುಣಿಸಭಯವ ಅಭಯವ. ದೇವಿ ಪಾವನ ಚರಿತಿ. ಹೇ ದೇವಿ ಪಾವನ ಚರಿತೆ, ಅಮ್ಮ ಜಗದ್ರಕ್ಷಕಿ, ದೇವತೆಗಳಾದಂತಹ ನಾವುಗಳು ತ್ರಿಮೂರ್ತಿಗಳು ಒಟ್ಟು ಸೇರಿಕೊಂಡು ನಿನ್ನ ಭಕ್ತಿಯಿಂದ ಧ್ಯಾನಿಸ್ತಾ ಇದ್ದೇವೆ. ನಮ್ಮನ್ನು ಪೊರೆಯಬೇಕಮ್ಮ, ಪೊರೆಯಬೇಕು, ರಕ್ಷಿಸಬೇಕು. ಹರಿಹರಾಧ್ಯರೇ, ಏಳಿರಿ ಏಳಿರಿ ಹರಿಹರಾಧ್ಯರು. ಹರಿಹರ ಬ್ರಹ್ಮಾದಿಗಳೇ, ಅಮ್ಮ ಏಳಿರಿ ಏಳಿರಿ. ಸುರಭ ಮುಖ್ಯರೇ, ಎಲ್ಲರೂ ಎದ್ದೇಳಿ ಎದ್ದೇಳಿ. ಎಲ್ಲರೂ ಏಕಸ್ಥರಾಗಿ ಏಕಕಂಠದಿಂದ ನನ್ನನ್ನೇ ಧ್ಯಾನಿಸುತ್ತ ಭಕ್ತಿಯಿಂದ ಸ್ತುತಿ ಮಾಡಿಕೊಂಡು ನನ್ನನ್ನು ಮತ್ತೆ ಅನಾವರಣಗೊಳಿಸಿದ್ದೀರಿ. ಹೌದು, ಒಂದು ರೀತಿಯಲ್ಲಿ ನಿಮಗೆ ಯಾವ ತೇಜಸ್ಸನ್ನು ನಾನು ಕೊಟ್ಟಿದ್ದೆನೋ ಆ ತೇಜಸ್ಸನ್ನೇ ಪುನರಪಿ ಮರಳಿ ಬಿಡುವ ಮೂಲಕವಾಗಿ ಆ ತೇಜಸ್ಸನ್ನೇ ನನಗೆ ಇತ್ತು ನನ್ನನ್ನು ಶಕ್ತಿಯಾಗಿ ಪ್ರವರ್ತಿಸಿ ಅಯೋನಿಜೆಯಾಗಿ ನನ್ನನ್ನು ಇಲ್ಲಿ ಪ್ರಕಟಗೊಳಿಸಿದ್ದೀರಿ. ಆದರೆ ತಾಯಿಯನ್ನು ಪ್ರಕಟಿಸಿಕೊಂಡಂತಹ ಮಕ್ಕಳ ಮುಖವನ್ನು ನಾನು ನೋಡಿದಾಗ ಯಾಕೋ ನೀವೆಲ್ಲರೂ ಭಯಭೀತರಾಗಿ ಇದ್ದೀರಿ. ನಿಮ್ಮ ಮುಖ ಮ್ಲಾನವದನವಾಗಿ ಇದೆ, ಅರ್ಥಾತ್ ಎಲ್ಲವೂ ಕಳಾಹೀನವಾಗಿ ಇದೆ. ಒಬ್ಬರ ಮುಖದಲ್ಲಿಯೂ ಇರಬೇಕಾದಂತಹ ತೇಜಸ್ಸು ಯಾವುದು ಕಾಣಿಸುತ್ತಾ ಇಲ್ಲ ಎನ್ನುವುದಿದ್ದರೆ ಯಾವುದೋ ರೀತಿಯಿಂದ ನೀವು ಲೋಕದಲ್ಲಿ ಭಯಗೊಂಡಿದ್ದೀರಿ. ಯಾವ ಕಷ್ಟ ಬಂತು ನಿಮಗೆ, ಏನು ಬಂತು ಎನ್ನುವುದನ್ನು ಕೇಳಲೋಸುಗವೇ ನನ್ನನ್ನು ಪ್ರಕಟಪಡಿಸಿದ್ದೀರಾದರೆ ಒಂದು ಕಾಲದಲ್ಲಿ ನಿಮಗೆ ಅಭಯವನ್ನಿತ್ತವಳು ನಾನು.
ಯಾವುದಾದರೂ ಕಷ್ಟ ನಿಮಗೆ ಮತ್ತೆ ಮರಳಿ ಬಂತಂದಾದರೆ ನನ್ನನ್ನೇ ಧ್ಯಾನಿಸಿ ಆ ಧ್ಯಾನಿಸುವ ಮೂಲಕವಾಗಿ ನನ್ನನ್ನು ನೀವು ಪ್ರಕಟಪಡಿಸಿದಿರೆಂದಾದರೆ ನಿಮ್ಮ ಕಷ್ಟವೆಲ್ಲವನ್ನು ಕಳೆದುಕೊಡುತ್ತೇನೆ ಎಂದು ಅಭಯವನ್ನಿತ್ತವಳು ನಾನು. ಆ ಅಭಯ ಪ್ರಕಾರವಾಗಿ ನಿಮ್ಮ ತೇಜಸ್ಸೆಲ್ಲವನ್ನು ಒಟ್ಟುಗೂಡಿಸಿಕೊಂಡು ಅಯೋನಿಜಿಯಾಗಿ ಪುನರಪಿ ಇಲ್ಲಿ ಪ್ರಕಟಗೊಂಡು ನಿಂತಿದ್ದೇನೆ. ಏನು ಕಷ್ಟ ಬಂತು ನಿಮಗೆ ಮಕ್ಕಳೇ, ಏನು ಕಷ್ಟ? ತಾಯೇ ಕಳ ಮಹೇಶನೋ ವಿಧಾತೆ ನಿತ್ಯ ಹೊರಬಲದೆ ಮಾತಿಲಾಲಿದೋ ಕಳ ಮಹೇಶನ ವಿಧಾತ ನಿತ್ಯ ಹೊರಬಲದೆ ಸುರರಾಜನಲ್ಲವ ದೆಸೆ ಕೆಡಿಸಿ ನಿರ್ಭೀತಿಯಿಂದ ಮಕ್ಕಳೇ, ಭೂಲೋಕದಲ್ಲಿ ಮಾಲಿನಿ ಸುಕುಮಾರನಾಗಿ ಹುಟ್ಟಿದ ಮಹಿಷನೆಂಬ ದಾನವನು ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಧೇಯವಾದಂತಹ ವರವನ್ನು ಪಡೆದು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ದೇವಲೋಕದಲ್ಲಿರುವಂತಹ ದೇವತೆಗಳನ್ನು ಹೊಡೆದು ಓಡಿಸಿ ದೇವಲೋಕವನ್ನು ತನ್ನ ಸ್ವಾಧೀನಪಡಿಸಿಕೊಂಡಿದ್ದಾನೆ. ಮಾತ್ರವಲ್ಲ, ಭೂಲೋಕದಲ್ಲಿ ಯಾಗ ಯಜನಾದಿಗಳನ್ನು ನಡೆಯುವುದಕ್ಕೆ ಬಿಡುವುದಿಲ್ಲ. ಗೋಬ್ರಾಹ್ಮಣರಿಗೆ ಬದುಕುವುದಕ್ಕೆ ಕಷ್ಟವಾಗಿದೆ. ಅವನನ್ನು ಸಂಹಾರ ಮಾಡುವುದಕ್ಕೆ ತ್ರಿಮೂರ್ತಿಗಳಾದ ನಮ್ಮಿಂದಲೂ ಅಸಾಧ್ಯವಾಗಿ ಕಷ್ಟವನ್ನು ಎದುರಿಸ್ತಾ ಇದ್ದೇವಮ್ಮ. ಹಾಗಾಗಿ ನಿನ್ನನ್ನು ಧ್ಯಾನಿಸಿದ್ದೇವೆ. ಕೂಳ ಮಹಿಷನ ಭಯವೇ ನಿಮಗೆ? ಹೌದು ತಾಯೇ, ಹೌದು. ಅರಿತೆ ಮಕ್ಕಳೇ, ಕೂಳ ದೈಶ ಮಹಿಷನೆಂಬ ದಾನವ ವರ್ತಮಾನ ಕಾಲದಲ್ಲಿ ತನ್ನದೇ ಆದಂತಹ ಪ್ರಭಾವದಿಂದ ಮೆರೆಯುತ್ತಾ ಇದ್ದಾನೆ. ಹಾಗಿದ್ದರೆ ಅವನ ಉಪಟಳವೆನ್ನುವುದು ಕೇವಲ ಭೂಲೋಕದಲ್ಲಿ ಮಾತ್ರವೇ ಅಲ್ಲ, ದೇವಲೋಕದವರೆಗೂ ವ್ಯಾಪಿಸಿಕೊಂಡಿದೆ ಎನ್ನುವಾಗ ದೇವಲೋಕದಲ್ಲಿ ಇರಬೇಕಾದಂತಹ ಸ್ಥಾನದಲ್ಲಿ ಸ್ವಸ್ಥಾನದಲ್ಲಿ ನಿಮ್ಮನ್ನು ಅವ ಇರಗೊಡುವುದಿಲ್ಲ. ಅವನ ಉಪಟಳ, ಅವನ ವರ್ತನೆ, ದುರಹಂಕಾರ ಮೇರೆ ಮೀರಿದಾಗ ಅವನಿಂದ ನಿಮಗೆ ಶಾಶ್ವತವಾದಂತಹ ಭಯದ ನಿವಾರಣೆಯಾಗಬೇಕು. ಹಾಗಿದ್ದರೆ ಕುರುಳ ಮಹಿಷನೊಬ್ಬನಿಂದ ಮಾತ್ರವೇ ನಿಮಗೆ ಭಯವೇ? ಅವನ ಜೊತೆಯಲ್ಲಿ ಶಂಕದುರ್ಗಾದಿಗಳಿದ್ದಾರಮ್ಮ. ದುರುಳ ಮಹಿಷನ ಜೊತೆಗೆ ಶಂಕದುರ್ಗಾದಿಗಳು ಜೊತೆ ಸೇರಿದ್ದಾರೆ. ಒಂದು ಕಾಲದಲ್ಲಿ ಸೋತು ಓಡಿ ಹೋದವರು ಮರಳಿ ಪುನರಪಿ ತಮಗೊಬ್ಬ ನಾಯಕ ಸಿಕ್ಕಿದ್ದಾನೆ ಎನ್ನುವಾಗ ಅವನನ್ನು ಆಶ್ರಯಿಸಿಕೊಂಡು ಅವನ ಭೂಬಲದ ಮೂಲಕವಾಗಿ ನಿಮಗೆ ಉಪಟಳವನ್ನು ಕೊಡುತ್ತಾ ಇದ್ದಾರೆ ಎಂದಾದರೆ ಎಲ್ಲರೂ ಅಭಯ ತಾಳಿರಿ. ಆ ದುರುಳ ಮಹಿಷನನ್ನು ನನ್ನದೇ ಆದಂತಹ ಕೆಲವೇ ದಿನದೊಳಗೆ ತರಿದು ನಿಮಗೆ ನಿಮ್ಮನಾದಂತಹ ಸ್ವಸ್ಥಾನವನ್ನು ನೆಮ್ಮದಿಯನ್ನು ಒದಗಿಸಿಕೊಡುತ್ತೇನೆ. ದುರುಳ ಮಹಿಷನ ವಧೆಗಾಗಿ ನಾನು ಸಿದ್ಧಳಾಗುತ್ತೇನೆ. ಎನಲು ಜಯ ಜಯವೆಂದು ಸಕಲರು ಜಯ ಜಯ ಎನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಮಣಿದಿದ್ದೇವೆ ನಾವು. ಗಣತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಗಣತರದಿ ಭೂಷಣವನರ್ಪಿಸಲು ತ್ರಿನಯನಾಗ ತ್ರಿಶೂಲವನು ಕನಕ ಗರ್ಭನ ಬ್ರಹ್ಮದಂಡವನಿತ್ತು ಪದಕೆರಗೆ
ಎನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನ ಗಣಧರ ವಿಶೋಭಿಸುವ ಭೂಷಣವನರ್ಪಿಸಲು ವನಜನಾವನು ಗರು ಚಕ್ರವ ತ್ರಿಜ್ಞಾನಾಗ ತ್ರಿಶೂಲವನ ಸಹ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದಕೆರಗೆ ಆಯ್ 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 ಸುಮನಸರೇ, ಪ್ರಪಂಚದ ದಿವ್ಯ ಶಕ್ತಿಗಳೆಲ್ಲ ಏಕೀಭವಿಸಿ ಈ ಅಂಬರದಿಂದ ಇಳಿದು ಬಂದಾಗ ದಿಗಂಬರೆ ಆಗಿದ್ದರಿಂದಲಾಗಿ ಅದು ಸಪ್ತ ಸಾಗರಗಳನ್ನು ವಸನದೋಪಾದಿಯಲ್ಲಿ ಸುತ್ತಿಕೊಂಡಿವೆ ತಾಯಿ. ಮಾತ್ರವೇ ಅಲ್ಲ, ನಿನಗೆ ಅಲಂಕರಿಸಬೇಕಲ್ವೇ? ಹೌದು. ಮಯ ವಿಶ್ವಕರ್ಮಾದಿಗಳು ತಮ್ಮ ಎಲ್ಲ ಆಭರಣಗಳನ್ನು ನಿನಗೆ ಎಲ್ಲಿ ಎಷ್ಟು ಯಾವುದನ್ನೆಲ್ಲ ಬೇಕೋ ಅದನ್ನೆಲ್ಲ ತಂದು ನಿನ್ನ ಅಲಂಕರಿಸಿದ್ದಾರೆ. ಮಾತ್ರವೇ ಅಲ್ಲ, ತ್ರಿಮೂರ್ತಿಗಳ ಮಡದಿಯರೆಲ್ಲರೂ ನಿನ್ನ ಸೇವೆಗೆ ಸಜ್ಜಾಗಿ ನಿಂತಿದ್ದಾರೆ. ಇಂದ್ರಾದಿ ಸುಮನಸರೆಲ್ಲರೂ ನಿನ್ನ ಸೇವೆಗೆ ಕಾದಿದ್ದಾರೆ ತಾಯಿ. ಹಾಗಾದ್ರೆ ಮಹಿಷನ ವಧೆಗಾಗಿ ಹೊರಟು ನಿಂತಹ ನಿನ್ನನಿಗೆ ನೀನು ಜಯಘೋಷ ಮಾಡುವುದಲ್ಲದೆ ನೀನು ಬೇರೆ ಯಾವುದೂ ಉಳಿದಿಲ್ಲ ತಾಯಿ. ನೀನು ಭಕ್ತಿಯಿಂದ ತುಸಿಸ್ತಾ ಇದ್ದೇವೆ. ಜಯ 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 ಜಯ. ಮಹಿಷನ ವಧೆ ಅಮ್ಮ, ನನ್ನ ಕರೆದ ಈ ಸುದರ್ಶನವು ಪಾವನವಾಗಬೇಕು ಎನ್ನುವುದಕ್ಕಾಗಿ ಮತ್ತು ನಿನಗೆ ಆಯುಧ ಬೇಕಲ್ಲ, ಅದಕ್ಕಾಗಿ ಇದು ನನ್ನ ಕೈಯ ಸುದರ್ಶನವನ್ನು ನಿನ್ನ ಕೈಗಿತ್ತಿದ್ದೇನೆ, ಸ್ವೀಕರಿಸಬೇಕು. ಸ್ವೀಕರಿಸಿದ್ದೇನೆ. ಮಹಿಷನ ವಧೆಗಾಗಿ ಇದು ಬ್ರಹ್ಮದಂಡವನ್ನು ಸಮರ್ಪಿಸ್ತಾ ಇದ್ದೇನೆ, ತೆಗೆದುಕೊಂಡಿದ್ದೇನೆ. ವಧೆಗಾಗಿ ಇದು ತ್ರಿಶೂಲವನ್ನೇ ತ್ರಿಶೂಲ ಪಾಣಿಯಾಗಿದ್ದೇನೆ. ದೇವತೆಗಳೇ, ಅಮ್ಮನು ಬರಿಗಾಲಲ್ಲಿ ನಡೆದು ಹೋಗಬಾರದು. ಗುರುಗಳ ವಧೆಗಾಗಿ ಹೋಗುವಾಗ ಆಕೆ ಸಿಂಹವಾಹಿನಿಯಾಗಿ ಹೋಗಬೇಕು. ಅದಕ್ಕೆ ಹಿಮವಂತನೇ ಸಿಂಹದ ರೂಪದಲ್ಲಿ ಬರ್ತಾ ಇದ್ದಾನೆ. ಆದ್ದರಿಂದ ಆ ಅಮ್ಮ ಸಿಂಹವನ್ನು ಏರುವುದಕ್ಕಾಗಿ ನಾವೆಲ್ಲರೂ ಅಣಿಗೊಳಿಸೋಣ. ಸಿಂಹವಾಹಿನಿ ಆಗಬೇಕು. ಮಕ್ಕಳೇ, ತಾಯಿ, ನೀವಿದ್ದಂತಹ ಎಲ್ಲ ವಸನವನ್ನು ಧರಿಸಿಕೊಂಡು ಆಭರಣಗಳನ್ನು ಆವರಿಸಿಕೊಂಡು ಆಯುಧಗಳನ್ನು ಹಿಡಿದುಕೊಂಡು ಇದು ನೀವು ಕರೆಸಿದಂತಹ ಸಿಂಹವನ್ನು ಏರಿಕೊಳ್ಳುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ. ಜಯ 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 ಜಯ. ಹಾಗಿದ್ರೆ ಇದು ಏನಾಗಿರಬಹುದು ಎನ್ನುವ ಹಾಗೆ ನಾನೇ ನಡೆದು ನೋಡ್ತೇನಂತೆ ಎನ್ನುವ ಹಾಗೆ.
ಯಾಕೆ ಬಂದೆ ಹೇಗೆ ಬಂದೆ ಬೇಗ ಹೇಳು ಬೇಗ ಹೇಳು ನೀನೆಯೋ ಮಹಿಷ, ನಾನೇ ಸರಿ. ನಿನ್ನನ್ನೇ ಕುರಿತು ನಾನು ಬಂದವಳು. ನಿನ್ನ ದುಷ್ಟತನವೆನ್ನುವುದು ಮೇರೆ ಮೀರಿದಾಗ ನೀನು ಈಗ ಕೇವಲ ಮಹಿಷಕ್ಕೆ ಅಲ್ಲ, ದುಷ್ಟ ಮಹಿಷಕ್ಯನಾಗಿದ್ದೀಯ. ಏನು ಭೂಲೋಕ ಪಾತಾಳ ಸಾಕಾಗುವುದಿಲ್ಲವೆಂದು ದೇವಲೋಕಕ್ಕೆ ಬಂದೆಯ? ದೇವಾದಿ ದೇವತೆಗಳನ್ನು ದಿಕ್ಕೆಡಿಸಿ ಓಡಿಸಿದೆಯ? ಅವರೆಲ್ಲರ ಆರ್ತನಾದದ ಪ್ರಾರ್ಥನೆಯ ಪ್ರತಿರೂಪವಾಗಿ, ಅವರೆಲ್ಲರ ತೇಜಸ್ಸಿನ ಶಕ್ತಿಯಾಗಿ, ಪ್ರತಿಮೂರ್ತಿಯಾಗಿ ನಿನ್ನ ಮುಂದೆ ಬಂದವಳೆ ನಾನು. ನಿನ್ನದಾದಂತಹ ದುಷ್ಟತನವೆನ್ನುವುದು ಮೇರೆ ಮೀರಿದಾಗ ಆ ದುಷ್ಟತನವನ್ನು ಕೊಟ್ಟಿ ಕೆಡಹಿ ನಿನ್ನನ್ನು ಮತ್ತೆ ಮರಳಿ ಬಾರದ ಲೋಕಕ್ಕೆ ಅಟ್ಟಲು ಬಂದವಳು ನಾನೆಯೋ ನಾನೇ. ಪರವಾಗಿ ಬಂದವಳೆ ನೀನು. ಹಾಗಿದ್ರೆ ನಿನ್ನನ್ನು ಬಿಡುವುದಿಲ್ಲ, ನನ್ನನ್ನು ಜಯಿಸಬಲ್ಲ ಎನ್ನುವ ಹಾಗೆ ನೀನು. ಇಲ್ಲಿ ಯಾರೂ ಇಲ್ಲ, ಅಂತಹ ಅವರ ಬಲವನ್ನು ನಾನು ಬಡಗಿದ್ದೇನೆ. ನನ್ನನ್ನು ಸೋಲಿಸುವುದಕ್ಕಾಗಿ ನೀನು ಬಂದವಳೆ. ಹೆಣ್ಣು ನೀನು, ಹೆಣ್ಣನ್ನು ಕೊಂದರೆ ಪಾಪ ಅಲ್ಲ ನನಗೆ ಹೆಂಜರಿಕೆ. ಆದುದರಿಂದ ಕರೆದಿದ್ದೇನೆ. ಏನು ನನ್ನನ್ನಾಗಿರುವುದಕ್ಕೆ ಬಂದೆಯ? ನೋಡುವ ನೋಡುವ. ಹಾಗಿದ್ರೆ ಎಲ್ಲೋ ದುಷ್ಟ ಮಹಿಷ, ಲೋಕದಲ್ಲಿ ಬೇಕು ಬೇಕಾದಂತಹ ಪಾಪ ಕೃತ್ಯಗಳನ್ನು ಮಾಡಿಕೊಂಡು ದುಷ್ಟತನವೇ ಮೈಗೂಡಿಸಿಕೊಂಡು ಅಷ್ಟನೇ ಆಗಿ ಮೆರೆದಂತಹ ನಿನಗೆ ಈಗ ಬಂದವಳು ನಾನು ಹೆಣ್ಣು ಎಂಬ ಕನಿಕರವೇ. ಒಂದು ರೀತಿಯಲ್ಲಿ ಇದು ನಿನ್ನ ಹಿಂಜರಿಕೆ. ಹಿಂಜರಿಕೆಯಿಂದಾಗಿ ಹೆಣ್ಣು ಎನ್ನುವ ಕೇವಲ ಮಾತುಗಳ ಮೂಲಕವಾಗಿ ನನ್ನಿಂದ ಹಿಂದೆ ಸರಿಯುವಂತಹ ಪಲಾಯನವಾದ ನಿನ್ನದು. ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವುದನ್ನು ನೀನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನಿನ್ನ ಪಾಲಿಗೆ ನಾರಿಯಾದರೂ ನಾನು ಗತಿ ಕಾಣಿಸುವ ಮಾರಿಯಾಗಿ ಮುಂದುವರಿದು ಬಂದವಳಿದ್ದೇನೆ. ನೀನು ನಾನು ಎನ್ನುವುದು ಇತ್ಯರ್ಥವಾಗಬೇಕು. ಈ ಇತ್ಯರ್ಥ ಎಲ್ಲಿಯವರೆಗೆ ಯಾಕೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಿದ್ದರೆ ಲೋಕದಲ್ಲಿ ಅಧರ್ಮ ಎನ್ನುವುದು ಮೇರೆ ಮೀರಿದಾಗ ಅದನ್ನು ಮೆಟ್ಟಿ ತಡೆಯಬಲ್ಲಂತಹ ಧರ್ಮವೊಂದು ಕಾಲ ಕಾಲಕ್ಕೆ ಉದ್ಭವಿಸಿ ಬರುತ್ತದೆ. ಆ ಧರ್ಮವೇ ನಮ್ಮನ್ನೆಲ್ಲರನ್ನು ಕಾಪಾಡುತ್ತದೆ ಎನ್ನುವ ನಂಬಿಕೆಗೆ ಅನುಗುಣವಾಗಿ ಆ ನಂಬಿಕೆಯನ್ನಿಂದು ಸಾಕ್ಷಾತ್ಕಾರಗೊಳಿಸಲು ಇದು ಧರ್ಮದ ಮೂರ್ತಿಯಾಗಿ ಬೆಳೆದಿದ್ದೇನೆ. ನೀನು ನಾನು ದೇವತೆಗಳಿಗೆ ಪಾಲಿಗೆ ಒಳ್ಳೆಯದಾಗಬೇಕಿದ್ದರೆ ನಿನ್ನತನವೆನ್ನುವುದು, ನಿನ್ನ ದುಷ್ಟತನವೆನ್ನುವುದು ನಾಶವಾಗಬೇಕಿದ್ದರೆ ಬಾ ಮುಂದೆ ನೋಡೋಣ. ಮಂಗಳ ಮಂಗಳ ದೇವತೆಗೆ ಮಂಗಳ. ದೇವತೆಗಳ ಪಾಲಿಗೆ ವಿಜಯವಾಗಿ ಇದೆ. ಜಯ ಘೋಷವೆನ್ನುವುದು ಎಲ್ಲೆಡೆಯಿಂದಲೂ ಮೊಳಗೆ ಬರುತ್ತಾ ಇದೆ. ದೇವತೆಗಳು ಶ್ರೀದೇವಿಗೆ ಜಯ ಜಯ ಎನ್ನುವ ಮೂಲಕವಾಗಿ ಜಯ ಘೋಷವನ್ನು ಮಾಡುತ್ತಾರೆ. ಮಹಿಷಾಕ್ಯನೆನ್ನುವವ ಮರಳಿ ಬಾರದ ಲೋಕಕ್ಕೆ ಹೋಗಿಯಾಗಿ ಇದೆ. ಹಾಗಿದ್ದರೆ ಈ ಜಯಘೋಷವೆನ್ನುವುದು ಎಲ್ಲ ದೇವತೆಗಳು ಒಗ್ಗೂಡಿಕೊಂಡು ದೇವೇಂದ್ರನ ಮೂಲಕವಾಗಿ ನನಗೆ ಜಯಘೋಷ ಮಾಡುತ್ತಾರೆ ಎನ್ನುವಾಗ ಅವರ ಪಾಲಿಗೆ ಅಭಯವನ್ನಿತ್ತಿದ್ದೇನೆ. ಮತ್ತೆ ಮರಳಿ ನಿಮಗೆ
ನಿಮಗೇನಾದರೂ ತೊಂದರೆ ಕಾಣಿಸಿಕೊಂಡರೆ ನೀವು ನನ್ನನ್ನು ಮನಸ್ಕರಾಗಿ ತುಹಿನಾದ್ರಿಯಲ್ಲಿ ನನ್ನನ್ನು ಪ್ರಾರ್ಥಿಸಿಕೊಂಡರೆ ಮತ್ತೆ ನಿಮ್ಮ ಕಷ್ಟವನ್ನು ನೀಗಿಸಿಕೊಳ್ಳಲು ಪ್ರಕಟ ಮಾಡುವವಳಿದ್ದೇನೆ ಎನ್ನುವ ಮೂಲಕವಾಗಿ ಅಭಯವಾಕ್ಯವನ್ನಿತ್ತು. ಮಹಿಷಾಸುರನ ವಧೆಯ ಮೂಲಕವಾಗಿ ಇಂದು 10ನೆಯ ದಿನ 8ನೆಯ ದಿನ ನಾಳೆಯ ದಿನ ನವಮಿ ಎನ್ನುವುದು ಆಯುಧಗಳಿಗೆ ಪೂಜೆಯಾಗುವ ಮೂಲಕ ದೇವತೆಗಳು ನನಗೂ ನನ್ನ ಆಯುಧಗಳಿಗೂ ಪೂಜೆಯನ್ನು ಸಲ್ಲಿಸುವ ಮೂಲಕ ಆ ಒಂದು ಸಂಪ್ರದಾಯವನ್ನು ಪರಿಪಾಲಿಸಿಕೊಂಡು ಬರಲಿ. 10ನೆಯ ದಿನ ನಮ್ಮ ಪಾಲಿಗಾದಂತಹ ವಿಜಯ ಘೋಷ ಅದು ಎಲ್ಲೆಡೆಯೂ ದುಮ್ದುಬಿಯಂತೆ ಮೊಳಗಲು ವಿಜಯದಶಮಿಯನ್ನು ಆಚರಿಸಲಿ. ಯಾರು ಈ ಕಥೆಯನ್ನು ಕೇಳಿಸ್ತಾರೋ ಆಡುತ್ತಾರೋ ಅವರೆಲ್ಲರಿಗೂ ಶ್ರೀದೇವಿಯು ಅವಳ ಮಹಾತ್ಮೆಯ ಕಥೆಯನ್ನು ತಿಳಿಯುವ ಮೂಲಕವಾಗಿ ಸಕಲರಿಗೂ ಸನ್ಮಂಗಲವಾಗಲಿ, ಲೋಕಕ್ಕೆ ಒಳಿತಾಗಲಿ, ಹಿತವಾಗಲಿ ಎನ್ನುವ ಮೂಲಕವಾಗಿ ಭದ್ರಂ ಶುಭಂ ಮಂಗಲಂ. ಶಿವೆ ಸರ್ವಾರ್ಥ ಸಾಧಿಕೆ ಸರ್ವಮಂಗಲ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೇ.